ಪಾಂಡವರಿಂದ ಪೂಜೆಯ ಪಡೆದು ಮರಳಿ ರಾಜ್ಯವ ತಾನು ಪಡೆಯಲು ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಗೌರಿ ಕುಂಡದಿ ಇರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಮ್ಮ ಜನನಿ ಮಾತೆ ಕಾಳಿಕಾಂಬೆ ಬುಳ್ಳಿ ಬುಲ್ಪು ಮೂಡುಂಡು ಹೇಳುವುದ ಗ್ರಾಮುಡು ಬುಲ್ಪು ಮೂಡುಂಡು ಹೇಳುವುದ ಗ್ರಾಮುಡು ಬಂದಾದ ಸಿಂಗಾದ ಸೌಭಾಗ್ಯ ದೇವಿ ಹಿರಿಯಾಕಿ ಜಾದೇವಿ ಬಂದಾದ ಸಿಂಗಾದ ಸೌಭಾಗ್ಯ ದೇವಿ ಹಿರಿಯಾಕಿ ಜಾದೇವಿ ಬುಳ್ಳಿ ಬುಲ್ಪು ಮೂಡುಂಡು ಕರೆದ ಭೂಮಿಡೆ ತಾರೆ ಪಾಡೆ ಕೊಲೆದು ಮಹಾದೇವಿ ನವ ಬುಲ್ಪುಯೇ ದಿನಸೆ ದಿನಸೆ ದಲ್ಪ ಕನಸೆಡು ಮನಸೆಡು ಮಹಾದೇವಿ ನವ ಬುಲ್ಪುಯೇ ಕರೆದ ಭೂಮಿಡೆ ತಾರೆ ಪಾಡೆ ಕೊಲೆದು ಮಹಾದೇವಿ ನವ ಬುಲ್ಪುಯೇ ದಿನಸೆ ದಿನಸೆ ದಲ್ಪ ಕನಸೆಡು ಮನಸೆಡು ಮಹಾದೇವಿ ನವ ಬುಲ್ಪುಯೇ ಮಾರಮ್ಮನ ನವ ಬುಲ್ಪುಯೇ ಮಹಾಲಕ್ಷ್ಮಿ ನವ ಬುಲ್ಪುಯೇ ಶ್ರೀದೇವಿ ನವ ಬುಲ್ಪುಯೇ ಶ್ರೀ ದುರ್ಗೆ ನವ ಬುಲ್ಪುಯೇ ಬುಲ್ಪು ಮೂಡುಂಡು ಹೇಳುವುದ ರಾಮುಡು ಬಂದಾದ ಸಿಂಗಾದ ಸೌಭಾಗ್ಯ ದೇವಿ ಹಿರಿಯಾಕಿ ಜಾದೇವಿ ಬುಳ್ಳಿ ಬುಲ್ಪು ಮೂಡುಂಡು ಬರವು ಸರವು ದಲ್ಪ ಜಾನೋಡು ಜಾನೋಡು ಮಹಾದೇವಿ ನವ ಬುಲ್ಪುಯೇ
ಮಾತಾಡೆ ಎನ್ನ ಮೌನದ ಗೌರಿ ಮಾತಾಡೆ ಎನ್ನ ಮೌನದ ಗೌರಿ ಯಾತಕ್ಕೆ ಚಲಮಣ ಸೋತವರೊಡನೆ ಯಾತಕ್ಕೆ ಚಲಮಣ ಸೋತವರೊಡನೆ ಮಾತಾಡೆ ಗೌರಿ ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ಎನ್ನ ಮೌನದ ಗೌರಿ ಜಯ ಜಯವಾಗಲಿ ನಿತ್ಯ ಶುಭವಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಕೊಳಲಿಯ ಶ್ರೀದೇವಿ ಕಾಪಾಡಲಿ ಕೊಳಲಿಯ ಶ್ರೀದೇವಿ ಕಾಪಾಡಲಿ ಕಟಿಲಿನ ಭ್ರಮರಾಂಬೆ ಕೃಪೆ ಮಾಡಲಿ ಕಟಿಲಿನ ಭ್ರಮರಾಂಬೆ ಕೃಪೆ ಮಾಡಲಿ ಈ ಕ್ಷೇತ್ರ ಎಂದೆಂದು ನಲಿದಾಡಲಿ ಈ ಕ್ಷೇತ್ರ ಎಂದೆಂದು ನಲಿದಾಡಲಿ ಶ್ರೀ ಭಕ್ತಿ ಸಾಮ್ರಾಜ್ಯ ನೆಲೆಯಾಗಲಿ ಶ್ರೀ ಭಕ್ತಿ ಸಾಮ್ರಾಜ್ಯ ನೆಲೆಯಾಗಲಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ಓಂ ಅಸತೋ ತನ್ನ ಮನೋಜ್ಞವಾದಂಥ ಅಭಿನಯದ ಮೂಲಕ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರುವಂತಹ ಓರ್ವ ಕಲಾವಿದ ಸತೀಶ್ ಆಚಾರ್ಯ ಅವರಿಗೆ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಉಲ್ಲಯ ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜುರ್ಲಿಯನ್ನು ಮಾತ್ರ ಕೇಳಬೇಡಿ.
ಯಾರಾದರೂ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಬಾಸಮ್ಮ ಕೊಡಗು ವೇದಿಕೆ ಬರಬೇಕು. ಬಾಸಮ್ಮ ಕೊಡಗು ಕಾಂತಾರದ ಇನ್ನೋರ್ವ ಕಲಾವಿದ ಬಾಸಮ್ಮ ಕೊಡಗು. ಈ ಕಾಂತಾರದ ರಿಷಬ್ ಶೆಟ್ಟಿ ಚಿಕ್ಕಪ್ಪನ ರೋಲ್ ಮಂತಿನ ಕೊರಗಪ್ಪ ರೋಲ್ ಬಾಸುಮ ಕೊಡೋಗೇನು ಆ ಕಾರಣಗಾತ ಎಂಕ್ಲೆಗೆ ಮುಲ್ಪ ಮಾನದಿಗ ಮಂತನಕ್ಕೆ ಒಕ್ಕೂಟದ ಪೂರ ಹಿರಿಯಕ್ಲೆಗೆಲ್ಲ ಸೋಲ್ಮೆನೆ ಸಂಬಂಧ ಜಾಗತಿಕ ಬಂಡಾರ ಸಂಘಗಳ ಒಕ್ಕೂಟ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಸ್ವಾಗತಿಸ್ತಾ ಪ್ರತಿಷ್ಠಿತ ಮತ್ತು ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಸಂಕೀರ್ಣದಲ್ಲಿ ಜೊತೆ ಆಗ್ತಾ ಇದ್ದೇವೆ. ಸೇರಿಸಲಿಕ್ಕಿದ್ದಾರೆ ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಮತ್ತು ಶ್ರೀಮತಿ ಸುಜಾತಾ ಶೆಟ್ಟಿ ದಂಪತಿಗಳು. ಹಾಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಸ್ಥಾಪಕಾಧ್ಯಕ್ಷರು ಎಂಆರ್ಜಿ ಸಂಸ್ಥೆ, ಶ್ರೀ ಉಮಾನಾಥ್ ಕೋಟ್ಯಾನ್ ಶಾಸಕರು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ಶ್ರೀ ಮಂಜುನಾಥ್ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ, ಹಾಗೆ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಪ್ರವೀಣ್ ಭೋಜಿ ಶೆಟ್ಟಿ ನಿರ್ದೇಶಕರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಸಂತೋಷ್ ಕುಮಾರ್ ಹೆಗ್ಡೆ ಮುಲ್ಕಿ ಮಾಜಿ ಅಧ್ಯಕ್ಷರು ಬಂಟರ ಸಂಘ ಮುಲ್ಕಿ, ಅಶೋಕ್ ಶೆಟ್ಟಿ ಮೆರಿಟ್ ಹಾಸ್ಪಿಟಲ್ಸ್ ವೇದಿಕೆ ಬರಬೇಕು, ಶಶಿಧರ್ ಶೆಟ್ಟಿ ಇನ್ನಂಜೆ, ಸಿಎ ಸದಾಶಿವ ಶೆಟ್ಟಿ, ಪಟ್ಲಗುತ್ತು ಸತೀಶ್ ಶೆಟ್ಟಿ ಸ್ಥಾಪಕಾಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್, ಸಿಎ ಸುದೇಶ್ ಕುಮಾರ್ ರೈ ಕೋಶಾಧಿಕಾರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ತಮ್ಮನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ರತ್ನಾಕರ ಶೆಟ್ಟಿ ಮುಣ್ಕೂರು, ಆದರ್ಶ್ ಶೆಟ್ಟಿ ಹಾಲಾಡಿ, ರವೀಂದ್ರನಾಥ್ ಭಂಡಾರಿ, ಅಶೋಕ್ ವಿಠಲ್ ಶೆಟ್ಟಿ ಹೋಟೆಲ್ ಸೌತ್ ಕೋಸ್ಟ್ ಮುಂಬೈ, ಸುಧಾಕರ್ ಶೆಟ್ಟಿ ಬೆಹರಿನ್, ಚಂದ್ರ ಶೆಟ್ಟಿ ರಂಗೋಲಿ, ವಿಶ್ವನಾಥ್ ಶೆಟ್ಟಿ ಮುಡುಶೆಡ್ಡೆ, ನವೀನ್ ಚಂದ್ರ ಶೆಟ್ಟಿ ಪಡುಬಿದ್ರೆ, ಸುಧಾಕರ್ ಶೆಟ್ಟಿ ಸುಗ್ಗಿ, ಚಂದ್ರಹಾಸ್ ಶೆಟ್ಟಿ ಪುಣೆ, ಉಪೇಂದ್ರ ಶೆಟ್ಟಿ, ಸಂತೋಷ್ ಶೆಟ್ಟಿ ಪುಣೆ, ಗಿರೀಶ್ ಶೆಟ್ಟಿ ಕೆಲ್ಲಾರ್. ಹಾಗೆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ಮನೋಹರ್ ಶೆಟ್ಟಿ ಶ್ರೀ ಕ್ಷೇತ್ರ ಬೊಪ್ಪನಾಡಿನ ಆಡಳಿತ ಮುಕ್ತೇಶ್ವರರು, ಹಾಗೆ ಶ್ರೀಯುತ ಅರವಿಂದ್ ಪುಂಜ ಶ್ರೀ ಕ್ಷೇತ್ರ ಹರಿಹರ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಇಂದಿನ ದಿನ ಗೌರವಾರ್ಪಣೆಯನ್ನ ಸ್ವೀಕರಿಸಲಿಕ್ಕಿರುವಂತ ಅಶ್ವಿನಿ ಅಕ್ಕುಂಜೆ, ಚಿದಾನಂದ್ ಶೆಟ್ಟಿ ತಾವು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಉತ್ತಮ್ ಶೆಟ್ಟಿ ಮುಲ್ಕಿ ಅಧ್ಯಕ್ಷರು ಬಂಟರ ಸಂಘ ಮುಲ್ಕಿ ವೇದಿಕೆಗೆ ಆಗಮಿಸಬೇಕು. ರಾಧಾಕೃಷ್ಣ ಶೆಟ್ಟಿ ವಿಟ್ಲ ಬಂಟರ ಸಂಘ, ಜಯಪ್ರಕಾಶ್ ಶೆಟ್ಟಿ ಸುಳ್ಯ ಬಂಟರ ಸಂಘ, ಪದ್ಮನಾಭ ರೈ ಕಲ್ಲಡ್ಕ, ದೇವಪ್ಪ ಶೇಖ ಬಂಟರ ಸಂಘ ಸಾಲೆತ್ತೂರು, ಸಂತೋಷ್ ಶೆಟ್ಟಿ ಗುರುಪುರ ಬಂಟರ ಸಂಘ, ಚಂದ್ರ ಶೆಟ್ಟಿ ಬಂಟ್ವಾಳ ಬಂಟರ ಸಂಘ, ರವಿ ಶೆಟ್ಟಿ ಕುಕ್ಕುಂದೂರು ಬಂಟರ ಸಂಘ, ದೇವಪ್ರಸಾದ್ ಶೆಟ್ಟಿ ಪಡುಬಿದ್ರಿ ಬಂಟರ ಸಂಘ, ಎಂ ಜಯರಾಮ್ ಶೆಟ್ಟಿ ಬಂಟರಯಾನೆ ನಾಡವರ ಸಂಘ ಗುರುವೆನ್ಕೆರೆ ಬೆಳ್ತಂಗಡಿ, ಸುಗ್ಗಿ ಸುಧಾಕರ್ ಶೆಟ್ಟಿ ಹುಬ್ಬಳ್ಳಿ ಬಂಟರ ಸಂಘ ಎಲ್ಲ ಅಧ್ಯಕ್ಷರುಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮಲ್ಪೂರು ಪಂಡಿನ ಮಲ್ಲ ಆಶ ಕರಿನ 4 ವರ್ಷ ತುಂಬು ಅಧ್ಯಕ್ಷತೆಗೆ ನೆಂಚಿನ ಆಯ್ಕಳ ಹರೀಶ್ ಶೆಟ್ನ ಒಂದು ಮಹತ್ವಾಕಾಂಕ್ಷ ಇನಿ ಅವು ಖಂಡಿತ ದಾನಿಲ್ನ ಪುರ ಒಂಜಿ ಸಾಕೆರಡು ಕೋಡಿ ಮುಟ್ಟಿದನು. ಇನಿ ಪ್ರಪ್ರಥಮವಾದ ಈ ಒಂದು ಜಾಗಡ್ ಶ್ರೀದೇವಿನ ಒಂಜಿ ಉಳಿತ ನೆಂಚಿನ ಒಂದು ಕಾರ್ಯಕ್ರಮ ನಡಪರಂಡು ಆಯ್ತ ಒಟ್ಟಿಗೂ ಕರ್ನಾಟಕ ರಾಜ್ಯೋತ್ಸವ ತಿಗಿನ ಪೂರ ನಮ್ಮ ರಡ್ಡಿ ಜಿಲ್ಲೆದ ಒಂಜಿ ಫಲಾನುಭವಿಗಳನ್ನು ಮಾತಿರನ್ನ ಒಂಜಿ ಈ ವೇದಿಕೆಯ ನಮ್ಮ ಗೌರವ ಮಲ್ಪರೆಲ್ಲ ಆಯ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನ ನಮ್ಮ ಮಾತನ್ನೆಲ್ಲ ಪ್ರೀತಿದ ಆಯ್ಕೆಗಳ ಹರಿಶೆಟ್ಟನ್ನು ಅಧ್ಯಕ್ಷತೆ ವಹಿಸೋಡು ಬಂದು ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಯೋಜನೆಗೆ ಮಲ್ಲ ಬೀದಿ ಸಹಾಯ ಕೊಡ್ತಿನಾರು, ಇದನ್ನು ಒಂದು ಸಾಕ್ಷಾತ್ಕಾರ ಮಲ್ಪರೆ ಕೊಡ್ತಿನಾರು ಕನ್ಯಾನ ಸದಾಶಿವ ಶೆಟ್ಟಿ ದಂಪತಿಗಳು ವೇದಿಕೆ ಇಡಲಿರು ಅಕಲನ್ನ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ಕೊಂಡಿಲ್ಲ. ನಮ್ಮನ್ನು ಮಾತೆಲ್ಲ ಆಶೀರ್ವಚನ ಮಲ್ಪರ ಬಜಾರಿ ಕಟೀಲ ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಶರಣರು ಅರಣ್ಯ ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ಮಕ್ಕಳಿಗೆ ಈ ಒಂದು ಯೋಜನೆದ ಮಹಾದಾನಿ ನನಗೆ ಮಾತೆಲ್ಲ ಗೊತ್ತಿದ್ದಾರೆ ಪ್ರಕಾಶ್ ಶೆಟ್ಟಿ ಬಂಜಾರ ಗ್ರೂಪ್ದಾರು ಅರಣ್ಯ ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಿನ ಆಡಳಿತ ಮುಖ್ಯಸ್ಥರಾದ ಮನೋಹರ್ ಶೆಟ್ಟಿಲರು ಅರಣ್ಯ ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ಹರಿಹರ ಕ್ಷೇತ್ರದ ಮುಖ್ಯಸ್ಥರಾಯನ ಅರವಿಂದ ಪೂಜಾರಿಗಳು ಅರಣ್ಯಾನ ಸ್ವಾಗತ ಮಲ್ತಂದಿಲ್ಲ. ಇಲ್ಲಿ ಮಲ್ಲ ಸಾಧನೆ ಮಲ್ದಿನ ಅಶ್ವಿನಿ ಕಕ್ಕುಂಜ ವೇದಿಕೆ ಅರಣ್ಯಾನ ಸ್ವಾಗತ ಮಲ್ತಂದಿಲ್ಲ.
ವಿಧಾನ ಪರಿಷತ್ ಸದಸ್ಯರಾಯಿನ ಮಂಜುನಾಥ್ ಭಂಡಾರ್ಲು ಉಳ್ಳೇರು ಅರಣ್ಯ ಸ್ವಾಗತ ಮಲ್ತಂದುಲ್ಲ ಸಂತೋಷ್ ಕುಮಾರ್ ಹೆಗಡೆ ಉಳ್ಳೇರು ನಿರ್ದೇಶಕರಾಯಿನ ಅಶೋಕ್ ಶೆಟ್ಟಿ ಉಳ್ಳೇರು ಶಶಿಧರ್ ಶೆಟ್ಟಿ ಉಳ್ಳೇರು ಪ್ರವೀಣ್ ಬೋಸ್ ಶೆಟ್ಟಿ ಉಳ್ಳೇರು ಸಿ ಸದಾಶ್ ಉಳ್ಳೇರು ಅಕಲಿನ ಮಾತರಣೆಯನ್ನು ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಯಿನ ಉಮಾನಂದ ಕೋಟಿ ಅನ್ನುಳ್ಳೇರು ಅರಣ್ಯ ಪ್ರೀತಿಪೂರ್ವಕವಾದ ಸಹಕಾರ ಮಲ್ತಿದ್ದಾರೆ ನಮ್ಮ ಯೋಜನೆಗೆ ಮಸ್ತ್ ಸಹಕಾರ ಮಲ್ದಿದ್ದಾರೆ ಸುರುಡು ದಿಂಚಿಲ್ಲ ಅಂಜನೆ ವೇದಿಕೆಯ ನಮ್ಮ ಪದಾಧಿಕಾರಿಗಳು ಮುಲ್ತೂರು ಮೋಹನ್ ದಾಸ್ ಶೆಟ್ಟಿ ಉಳ್ಳೇರು ಪ್ರವೀಣ್ ಬೋಸ್ ಶೆಟ್ಟಿ ಉಳ್ಳೇರು ಬೇತೆ ವೇದಿಕೆಯ ನಿರ್ದೇಶಕರಾದ ಮುಡ್ಕೂರು ರತ್ನಾಕರ್ ಶೆಟ್ಟಿ ಉಳ್ಳೇರು ಹಾಲಾಡಿ ಆಧಾರ್ ಶೆಟ್ಟಿ ಉಳ್ಳೇರು ರವೀಂದ್ರನಾಥ್ ಭಂಡಾರ್ಲು ಉಳ್ಳೇರು ಅಶೋಕ್ ವಿಠಲ್ ಶೆಟ್ಟಿ ಉಳ್ಳೇರು ಪುತ್ತಿಗೆರೆ ಸುಧಾಕರ್ ಶೆಟ್ಟಿ ಉಳ್ಳೇರು ಬ್ಯಾರಿಯರ್ ಬೈದಾರೆ ಚಂದ್ರ ಶೆಟ್ಟಿ ಉಳ್ಳೇರು ಬಂಟ್ವಾಳ ಮನಸಂಘದ ಅಧ್ಯಕ್ಷರು ವಿಶ್ವನಾಥ್ ಶೆಟ್ಟಿ ಉಳ್ಳೇರು ಮೂಡು ಶೆಟ್ಟೆ ನವೀನ್ ಚಂದ್ರ ಶೆಟ್ಟಿ ಉಳ್ಳೇರು ಪಡಬಿದ್ರಿ ಸುಧಾಕರ್ ಶೆಟ್ಟಿ ಉಳ್ಳೇರು ಸುಗ್ಗಿ ಹುಬ್ಬಳ್ಳಿ ಮನಸಂಘದ ಅಧ್ಯಕ್ಷರು ಚಂದ್ರ ಶೆಟ್ಟಿ ಉಳ್ಳೇರು ಪೂರ್ಣದ ಉಪೇಂದ್ರ ಶೆಟ್ಟಿ ಉಳ್ಳೇರು ಬೆಂಗಳೂರು ಮನಸಂಘದ ಮಾಜಿ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಪೂರ್ವದ ಅಧ್ಯಕ್ಷರು ಉಳ್ಳೇರು ಮೂಲು ಅಕಲಿಂದ ಯಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ ವಿಶೇಷವಾದ ನಮ್ಮೊಂಜಿ ಪ್ರತಿ ತಿಂಗಳ ನಲ್ಪೊಡ್ದು ನಮ್ಮೊಂಜಿ ಪ್ರತಿ ತಿಂಗಳು ರಿಸೆಪ್ಷನ್ ಮಲ್ಪನಾಗಲ್ಲ ನಲ್ಪೊಡ್ದು 45 ಜನ ಅಧ್ಯಕ್ಷರ ನಕಲೆ ಈ ಒಂದು ಕಾರ್ಯಕ್ರಮ ಭಾಗವಹಿಸುವ ಭಾರಿ ಒಂದು ಸಂತೋಷದ ವಿಷಯ. ಇದು ನಮ್ಮ ಕಾರ್ಯಕ್ರಮಗಳ ವಿಟ್ಲ ಬಂಡ್ ಸಂಘದ ರಾಧಾಕೃಷ್ಣ ಶೆಟ್ಟಿ ಉಳ್ಳೇರು ಸುಳ್ಯದ ಜಯಪ್ರಕಾಶ್ ಶೆಟ್ಟಿ ಉಳ್ಳೇರು ಕಲ್ಲಡಿಕದ ಪದ್ಮನಾಭ ಹೆಗಡೆ ಉಳ್ಳೇರು ಸಾಲೆತ್ತೂದ ದೇವಪ್ಪ ಶೇಖರ್ ಉಳ್ಳೇರು ಗುರುಪುರ ಬಂಡ್ ಸಂಘದ ಸಂತೋಷ್ ಶೆಟ್ಟಿ ಉಳ್ಳೇರು ಮುಲ್ಕಿ ಬಂಡ್ ಸಂಘದ ಪುರುಷೋತ್ತಮ ಶೆಟ್ಟಿ ಉಳ್ಳೇರು ಬಂಟ್ವಾಳದ ಚಂದ್ರ ಶೆಟ್ಟಿ ಉಳ್ಳೇರು ಸಾಲೆತ್ತೂರದ ದೇವಪ್ಪ ಶೇಖರ್ ಉಳ್ಳೇರು ಕುಕ್ಕುದೂರದ ರವಿ ಶೆಟ್ಟಿ ಉಳ್ಳೇರು ಪಡುಬಿದ್ರದ ದೇವಿಪ್ರಸಾದ್ ಶೆಟ್ಟಿ ಉಳ್ಳೇರು ಬೆಳ್ತಂಗಡದ ಜಯರಾಮ್ ಶೆಟ್ಟಿ ಉಳ್ಳೇರು ಹುಬ್ಳಿದ ಸುಧಾಕರ್ ಶೆಟ್ಟಿ ಉಳ್ಳೇರು ಮೀಂಜೆ ಬಂಡ್ ಸಂಘದ ಜಗದೀಶ್ ಶೆಟ್ಟಿ ಉಳ್ಳೇರು ಮಕ್ಕಳಿನ ಮಾತಿನ ಪ್ರೀತಿಪೂರ್ವಕವಾದ ಸ್ವಾಗತವಲ್ಲ. ವಿಶೇಷವಾದ ಇಲ್ಲಿ ಗೌರವ ಸ್ವೀಕಾರ ಮಲ್ಪನಾಗಲೇನೆ ಮೂಲ ಪೂರ ನಮ್ಮ ಸಮಾಜ ಬಾಂಧವ್ಯ ಪತ್ರಕರ್ತರ ಮಿತ್ರರ ಮಾತಿನ ಪ್ರೀತಿ ಸ್ವಾಗತ ಮಲ್ತಂದು. ಹಲೋ ಮೀಂಜೆ ಬಂಡ್ ಸಂಘದ ಜಗದೀಶ್ ಶೆಟ್ಟಿ ಅವರು ವೇದಿಕೆ ಬರಬೇಕು. ಹಾಗೆ ಚಂದ್ರ ಶೆಟ್ಟಿ ನಮ್ಮ ಸದಾಶಿವ ಶೆಟ್ಟರ ಸಹೋದರ ಚಂದ್ರ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು ಗುಂಪಿಗೆ ವೇದಿಕೆ ಇಡುತ್ತೇನೆ. ಮಾತೆರೆಗಳ ಶಾಲದ ಮಾನದಿಗೆನ ಸಲ್ಲಿಕೆ ಮನ್ಪಡು ಬಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟರ್ ಅಂಚನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಅಧ್ಯಕ್ಷರು ಪಟ್ಲಗೊತ್ತು ಸತೀಶ್ ಶೆಟ್ಟರ ವಿನಂತಿ ಮಲ್ತೊಂದಿಲ್ಲ. स्वस्ति पूजा स्वस्ति पृथिवीतो चेतना स्वस्तये वायुमप्रवामहे स्वस्ति भुवनस्य निस्पतिः बृहस्पतिं सर्वागणं स्वस्तये स्वस्तयादित्यासो भवन्तु नः विश्वे देवानो अद्य स्वस्तये वैश्वानरो वसुरग्निः स्वस्तये देवावन्तु स्वस्तये
स्वस्ति नो रुद्रपात्वं स्वस्ति मित्रावरुणा स्वस्ति मध्ये देवते स्वस्ति ऐन्द्रश्चाग्निश्च स्वस्ति नो आदिते कृते स्वस्ति गन्धामनोजरेम सूर्या चन्द्रमसा विव पुनर्दत्ताज्ञाता सङ्गामे मयि स्वस्तयानं दार्शमनिद्धने बिम्बहत्वोतं वायसं देवतानां प्रयाणवाणिशरणं प्रदध्ये स्वस्तितं पादे शुभायन्नो अस्तु ಕಿರಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಒಕ್ಕೂಟದ ಗೌರವ ಅಧ್ಯಕ್ಷ ಕನ್ಯಾನ ಸದಾಶಿವ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಕ್ರೀಡಾ ಕ್ಷೇತ್ರದ ಸಾಧಕಿ ಅಶ್ವಿನಿ ಅಕ್ಕುಂಜೆ ಇವರಿಗೆ ಸಮರ್ಪಿಸಿದ ಗೌರವ ಸನ್ಮಾನ. ಆತ್ಮೀಯರೇ, ಕುಂದಾಪುರ ಸಮೀಪದ ಸಿದ್ದಾಪುರದ ಜನ್ಸಾಲೆಯ ಅಕ್ಕುಂಜೆಯಲ್ಲಿ BR ಚಿದಾನಂದ ಶೆಟ್ಟಿ ಮತ್ತು ಯಶೋಧ ದಂಪತಿಯ ಪುತ್ರಿಯಾಗಿ ಹುಟ್ಟಿ ತಮ್ಮ ಜತೆಗೆ ಊರಿನ ಹೆಸರನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ತಮ್ಮದು. ಎಳವೆಯಲ್ಲೇ ಕ್ರೀಡಾಸಕ್ತರಾಗಿದ್ದ ತಾವು ಮನೆಯವರ ಪ್ರೋತ್ಸಾಹ, ಬೆಂಬಲ ಹಾಗೂ ಸ್ವಪರಿಶ್ರಮದಿಂದ ಏರಿದ ಎತ್ತರ ದೃಷ್ಟಿಗೆ ನಿಲುಕದ್ದು. ಜನ್ಸಾಲೆ ಎಕ್ಸ್ಪ್ರೆಸ್ ಖ್ಯಾತಿಯ ತಾವು 400 ಮೀಟರ್ ಓಟದ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧಿಸಿದ್ದು ಅಪಾರ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಬಾಚಿಕೊಂಡಿರುವ ತಾವು 2010ರಲ್ಲಿ ಚೀನಾದಲ್ಲಿ ನಡೆದಿರುವ ಏಷ್ಯನ್ ಗೇಮ್ಸ್ನ 400 ಮೀಟರ್ ಹರ್ಡಲ್ಸ್ ಮತ್ತು 400 ಮೀಟರ್ ರಿಲೇಯಲ್ಲಿ 2 ಚಿನ್ನದ ಪದಕ ಪಡೆದಿರುವ ಸಾಧಕಿ. ಅದೇ ವರ್ಷ ನಡೆದಿದ್ದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 4x400 ರಿಲೆಯಲ್ಲೂ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದವರು. 2013ರಲ್ಲಿ ರಷ್ಯಾದಲ್ಲಿ ನಡೆದಿದ್ದ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲೂ ಭಾರತವನ್ನು ಪ್ರತಿನಿಧಿಸಿದ್ದೀರಿ. 2016ರಲ್ಲಿ ಬ್ರೆಜಿಲ್ನಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನಲ್ಲೂ ಭಾರತವನ್ನು ಪ್ರತಿನಿಧಿಸಿರುವ ಸಾಧಕಿ. 2010ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ತಮ್ಮ ಮುಡಿಗೇರಿರುವುದು ನೀವು ಏರಿದ ಎತ್ತರದ ಘನತೆಯನ್ನು ಜಗತ್ತಿನ ಮುಂದೆ ಸಾಬೀತು ಮಾಡಿದೆ. ಭಾರತೀಯ ರೈಲ್ವೆಯಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿರುವ ನೀವು ಬಳಿಕ ಆಸಕ್ತಿಯ ಕ್ರೀಡಾ ರಂಗದಲ್ಲೇ ಮುಂದುವರಿಯಲು ನಿರ್ಧರಿಸಿದಿರಿ. ಬೆಂಗಳೂರಿನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕೋಚ್ ಆಗಿ ಅಸಂಖ್ಯಾತ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸಿದ್ದೀರಿ. ಸಲ್ಲಿಸಬೇಕು. ಭಗವಂತನ ಅನುಗ್ರಹ ತಮಗೆ ಸದಾ ಇರಲಿ, ತಮ್ಮ ಸಾಧನೆ ನಿರಂತರವಾಗಿರಲಿ ಎನ್ನುವಂತ ಸದಾಶಯದೊಂದಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನ ಆಯೋಜನೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ತಮಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಯಕ್ಷಗಾನ ವಿದ್ವಾಂಸರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುಬ್ರಹ್ಮಣ್ಯ ದಾರೇಶ್ವರ್ ಯಕ್ಷಗಾನ ಭಾಗವತರು ವೇದಿಕೆಗೆ ಆಗಮಿಸಬೇಕು. MA ನಾಯಕ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸರಪಾಡಿ ಅಶೋಕ್ ಶೆಟ್ಟಿ, ಮಾರ್ನಕಟ್ಟೆ ಕೃಷ್ಣಮೂರ್ತಿ ಐವರು ಸಾಧಕರು ವೇದಿಕೆಗೆ ಆಗಮಿಸಬೇಕು. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಸಾಹಿತ್ಯಿಕ
ಧಾರ್ಮಿಕ ಕಲಾ ಕುಟುಂಬದಲ್ಲಿ ಜನಿಸಿದ ತಾವು ವಿದ್ಯಾರ್ಥಿ ದೆಸೆಯಿಂದಲೂ ಸಾಹಿತ್ಯ ಸಂಸ್ಕೃತಿ ಪ್ರೀತಿಯನ್ನು ಹೊಂದಿದ್ದವರು. ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿ, ಹಿಂದಿ ಸಾಹಿತ್ಯ ರತ್ನ ಮತ್ತು ಯಕ್ಷಗಾನದಲ್ಲಿ PhD ಮಾಡಿ 3 ದಶಕಗಳ ಕಾಲ ಬೆಸೆಂಟ್ ವಿದ್ಯಾಸಂಸ್ಥೆಯಲ್ಲಿ ವಾಣಿಜ್ಯ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಅನುಭವ ಹೊಂದಿರುವವರು. ಕನ್ನಡ, ಸಂಸ್ಕೃತ, ಮರಾಠಿ, ತುಳು, ಕೊಂಕಣಿ ಸೇರಿದಂತೆ ಬಹುಭಾಷಾ ಜ್ಞಾನಿಯಾಗಿರುವ ತಾವು 10ಕ್ಕೂ ಹೆಚ್ಚು ಕೃತಿಗಳ ಲೇಖಕರಾಗಿರುವಿರಿ. ಯಕ್ಷಗಾನ ಪ್ರಸಂಗ ವಿಮರ್ಶೆಯಲ್ಲಿ ಹಿಡಿತ ಹೊಂದಿರುವ ತಾವು ತಾಳಮದ್ದಲೆ ರಂಗದ ಸಮರ್ಥ ಅರ್ಥಧಾರಿಯಾಗಿ ಭಾವ ವಿಚಾರಯುಕ್ತ ಅರ್ಥಗಾರಿಕೆಗೆ ಹೆಸರುವಾಗಿರುವವರು. ಸರಳ ಸಜ್ಜನರಾಗಿರುವ ತಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನು ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಶೆಟ್ಟಿ ಪಡುಬಿದ್ರೆ, ಪಲ್ಲವಿ ವೇದಿಕೆ ಬರಡು, ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂತೋಷ್ ಶೆಟ್ಟಿ, ಪಡುಬಿದ್ರಿ, ಪಲ್ಲವಿ ವೇದಿಕೆ ಬರಬೇಕು. ಹಾಗೆ ಇನ್ನು ಮುಂದಕ್ಕೆ ಒಕ್ಕೂಟ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಯಕ್ಷಗಾನ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಇವರಿಗೆ ಸಮರ್ಪಿಸಿದ ಗೌರವ ಸನ್ಮಾನ. ಕರಾವಳಿಯ ಗಂಡು ಮೆಟ್ಟಿನ ಕಲೆ ಯಕ್ಷಗಾನ ರಂಗದಲ್ಲಿ ಧಾರೇಶ್ವರ ಭಾಗವತರು ಎಂದೇ ಖ್ಯಾತರಾದ ತಾವು 50 ವರ್ಷಗಳಿಂದ ಸಾಂಪ್ರದಾಯಿಕ ಯಕ್ಷಗಾಯನದ ಗಟ್ಟಿ ಹಿಡಿತದೊಂದಿಗೆ ಭಾಗವತಿಕೆಯಲ್ಲಿ ಪ್ರಯೋಗಶೀಲತೆಯನ್ನು ತಂದವರು. ಲಕ್ಷ್ಮಿ ದಂಪತಿಯ ಪುತ್ರರಾಗಿ ಉತ್ತರ ಕನ್ನಡದ ಗೋಕರ್ಣ ಸಮೀಪದ ಧಾರೇಶ್ವರದಲ್ಲಿ ಜನಿಸಿರುವ ತಾವು ಬೈಂದೂರಿನ ಕಿರಿಮಂಜೇಶ್ವರದಲ್ಲಿ ನೆಲೆಸಿರುತ್ತೀರಿ. ಹಂಗಾರಕಟ್ಟೆ ಯಕ್ಷಗಾನ ಭಾಗವತಿಕೆ ಕೇಂದ್ರದಲ್ಲಿ ನಾರ್ನಪ್ಪ ಉಪ್ಪೂರರ ಶಿಷ್ಯರಾಗಿ, ಕಾಳಿಂಗ ನಾವುಡರ ಸಹವರ್ತಿಯಾಗಿ ಬಡಗುತಿಟ್ಟಿನ ಈ ಕಾಲದ ಬಹುತೇಕ ಎಲ್ಲ ಮಹಾನ್ ಕಲಾವಿದರನ್ನು ಕುಣಿಸಿದ ಹೆಗ್ಗಳಿಕೆ ತಮ್ಮದು. ತಾವು ನವರಸಗಳನ್ನು ಸುಶ್ರಾವ್ಯವಾಗಿ ಭಾವಪೂರ್ಣವಾಗಿ ಹಾಡಬಲ್ಲ ಜಾಣರು. ಕೋಟ ಅಮೃತೇಶ್ವರಿ ಮೇಳ, ಹಿರೇ ಮಹಾಲಿಂಗೇಶ್ವರ, ಶಿರಸಿ ಪಂಚಲಿಂಗೇಶ್ವರ, ಪೆರಡೂರು ಮೇಳದಲ್ಲಿ ಕಲಾ ಸೇವೆ ಮಾಡುವ ಮೂಲಕ ಅಪಾರ ಯಕ್ಷಗಾನ ಪ್ರೇಮಿಗಳನ್ನು ರಂಜಿಸಿರುವ ಕೀರ್ತಿ ತಮ್ಮದು. ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನು ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಯಕ್ಷಗಾನ ಕ್ಷೇತ್ರದ ಸಾಧಕರಾಗಿರುವಂತಹ MA ನಾಯಕ್ ಇವರ ಸನ್ಮಾನ ಪತ್ರದ ವಾಚನವನ್ನು ಮಾಡಬೇಕಾಗಿ RJ ನಯನಾ ಶೆಟ್ಟಿ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸಲ್ಲಿಸಿ ಮಂದರ್ತಿ ಮೇಳದಲ್ಲಿ 19 ವರ್ಷ ಕಲಾ ಸೇವೆಗೈದು ದೀರ್ಘಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಲ್ಲಿ ಹಿರಿಯರು. ಪೌರಾಣಿಕದಲ್ಲಿ ಕೀಚಕ ವಧೆಯ ಸೈರಂಧ್ರಿ, ಅಶೋಕವನದ ಸೀತೆ, ಹರಿಶ್ಚಂದ್ರದ ಚಂದ್ರಮತಿ, ರಾಮಾಂಜನೇಯದ ಸೀತಾ, ನಳ ದಮಯಂತಿ ಪುನರ್ ಸ್ವಯಂವರದಲ್ಲಿ ದಮಯಂತಿ, ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಕಲಾವಿದ ಸರಪಾಡಿ ಅಶೋಕ ಶೆಟ್ಟಿ ಇವರಿಗೆ ಸಮರ್ಪಿಸುವ ಗೌರವ ಸನ್ಮಾನ. ಹಿರಿಯ ಯಕ್ಷಗಾನ ಕಲಾವಿದರಾದ ತಾವು 1961ರಲ್ಲಿ ಜನಿಸಿದ್ದು, ಪ್ರೌಢ ಶಿಕ್ಷಣದ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪಡ್ರೆ ಚಂದು ಅವರಿಂದ ನಾಟ್ಯಾಭ್ಯಾಸ ಕಲಿತು ಕಟೀಲು, ಮಂಗಳಾದೇವಿ, ಕರ್ನಾಟಕ, ಬಪ್ಪನಾಡು, ಕದ್ರಿ, ಕಾಂತಾವರ, ಸಸಿಹಿತ್ಲು ಮೊದಲಾದ 16 ಮೇಳಗಳಲ್ಲಿ ಸುಮಾರು 4 ದಶಕಗಳ ಕಾಲ ಕಲಾ ಸೇವೆ ಸಲ್ಲಿಸಿರುತ್ತೀರಿ.
ಪ್ರಧಾನ ದಂಪತಿಯ ಪುತ್ರರಾಗಿರುವ ತಾವು ಅನೇಕ ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಸೇವಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು 7 ಸರ್ಕಾರಿ ಶಾಲೆಗಳನ್ನು MS ಮಂಜ ಚಾರಿಟೇಬಲ್ ಟ್ರಸ್ಟ್ ಮೂಲಕ ದತ್ತು ಪಡೆದುಕೊಂಡು ಅಲ್ಲಿನ ಮಕ್ಕಳಿಗೆ ನೆರವು ನೀಡುತ್ತಿದ್ದೇವೆ. 43 ವರ್ಷಗಳಿಂದ ಹೈದರಾಬಾದಿನಲ್ಲಿ ಹೋಟೆಲ್ ಉದ್ಯಮವನ್ನ ನಡೆಸುತ್ತಿರುವ ತಾವು ಸಮಾಜ ಸೇವೆಯಲ್ಲಿ ಮಾತ್ರವಲ್ಲದೆ ಕಲಾ ಪೋಷಕರಾಗಿಯೂ ಪ್ರಸಿದ್ಧರಾಗಿರುತ್ತೀರಿ. ಸರಳ ಸಜ್ಜನರಾಗಿರುವ ತಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನ ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಗೌರವವನ್ನು ಸಲ್ಲಿಸಬೇಕು. ನಾವೆಲ್ಲ ಮುನ್ನಡೆಯುವಂತ ಸಾಧನೆ ಸಾಕಾರವಾಗಿದೆ. ಇವರ ಸಾಧನೆ ನಿರಂತರವಾಗಿ ಭಗವಂತನ ಅನುಗ್ರಹವಿದೆ ಎನ್ನುವ ಆಶಯದೊಂದಿಗೆ ಜಾಗತಿಕ ಬೆಟ್ಟದ ಸಂಘಗಳ ಒಕ್ಕೂಟ ಮತ್ತು ಯಕ್ಷಧ್ರುವ ಅರ್ಪಣೆಯ ಕಾರ್ಯಕ್ರಮದವರಿಗೆ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. 5 ಸಾಧಕರಿಗೂ ವಂದಿಸುತ್ತಾ ಸಮರ್ಪಿಸಿದ ಗೌರವ ಸನ್ಮಾನ ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಯುವವಾಹಿನಿ ಸಂಸ್ಥೆ ಮಾಡಿದ ಸಾಧನೆಯನ್ನು ಪರಿಗಣಿಸಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವವಾಹಿನಿ ಸಂಸ್ಥೆ ಆಯ್ಕೆಯಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸಮಾಜ ಪರಿವರ್ತನೆಯತ್ತ ಯುವ ಸಮುದಾಯವನ್ನು ಸಜ್ಜುಗೊಳಿಸಬೇಕು ಎಂಬ ಆಶಯದಿಂದ 1987ರಲ್ಲಿ ಕೆಲವು ಮಂದಿ ಯುವಕರಿಂದ ಸಂಘಟಿಸಲ್ಪಟ್ಟ ಯುವವಾಹಿನಿ ಇಂದು 35 ವರ್ಷಗಳನ್ನು ಪೂರೈಸಿದ್ದು 3000ಕ್ಕೂ ಅಧಿಕ ಮಂದಿ ಸದಸ್ಯರನ್ನು ಹೊಂದಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶದಂತೆ ಯುವವಾಹಿನಿಯ 33 ಘಟಕಗಳು ವಿದ್ಯೆ, ಉದ್ಯೋಗ, ಸಂಪರ್ಕ ಎಂಬ 3 ಮುಖ್ಯ ಧ್ಯೇಯಗಳಲ್ಲಿ ಕೆಲಸವನ್ನು ಮಾಡುತ್ತಿದೆ. ಸುಮಾರು 25ಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ, 100ಕ್ಕೂ ಹೆಚ್ಚು ಅಧಿಕ ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಸಹಾಯಧನ, 500 ಮಕ್ಕಳ ದತ್ತು ಸ್ವೀಕಾರ, 500ಕ್ಕೂ ಅಧಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಸರಳ ಹಾಗೂ ಉಚಿತ ವಿವಾಹ, ಹಲವು ಆರೋಗ್ಯ ಶಿಬಿರ ಸಹಿತ ವಿವಿಧ ನೆಲೆಗಳಲ್ಲಿ ಯುವವಾಹಿನಿ ಕಾರ್ಯ ನಡೆಸಿದೆ. ಯುವವಾಹಿನಿ ಸಂಘಟನೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹಿರಿಮೆಯನ್ನು ತಂದುಕೊಟ್ಟಿರುತ್ತದೆ. ಈ ಸಂದರ್ಭದಲ್ಲಿ ಸಂಘಟನೆಯನ್ನು ಗಣ್ಯರ ಸಮ್ಮುಖದಲ್ಲಿ ವರ್ಷಗಳಿಂದ ಸುರತ್ಕಲ್ ಹಾಗೂ ಮುಲ್ಕಿಯಲ್ಲಿ ಮಕ್ಕಳಿಗೆ ಸಂಗೀತ ದಾರಿ ಎರೆಯುತ್ತಿರುವ ತಮ್ಮ ಅನೇಕ ಶಿಷ್ಯರು ವಿದ್ವತ್ ಪದವೀಧರರಾಗಿದ್ದು ಸಂಗೀತ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ನಾರಾಯಣದಾಸ ಅಂಕಿತದಲ್ಲಿ 500ಕ್ಕೂ ಹೆಚ್ಚು ಕೃತಿ ರಚನೆ ಮಾಡಿದ್ದು 72 ಮೇಳ ರಾಗಗಳಲ್ಲಿ ಕೃತಿ ರಚಿಸಿರುತ್ತೀರಿ. ಜಿಲ್ಲೆಯಲ್ಲಿ ಪರಂಪರಾಗತ ಪ್ರಾರಂಭಿಸಿದ ಮೊದಲಿಗರು ತಾವು ಎಂಬುದು ಹೆಮ್ಮೆಯ ಸಂಗತಿ. ಸರಳ ಸಜ್ಜನರಾಗಿರುವ ತಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನ ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತೇವೆ. ಎಂ ನಾರಾಯಣ್ ಇವರ ಸನ್ಮಾನ ಪತ್ರದ ವಾಚನವನ್ನು ಮಾಡಬೇಕಾಗಿ ಡಾಕ್ಟರ್ ಮಂಜುಳಾ ಶೆಟ್ಟಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ವಾಚನವನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಮಂಜುಳಾ ಶೆಟ್ಟಿ. ದೈವ ನರ್ತಕ ಗುಡ್ಡಪಾಣರ ಇವರಿಗೆ ಸಮರ್ಪಿಸಿದ ಗೌರವ ಸನ್ಮಾನ. ತುಳುನಾಡಿನ ಸಪ್ತ ಜಾತ್ರೆಗಳಲ್ಲಿ ಒಂದಾದ ಕಾಪುವಿನ ದ್ವೈವಾರ್ಷಿಕ ಪಿಲಿಕೋಲ ದೈವದ ನರ್ತಕರಾಗಿ ಸೇವೆ ಸಲ್ಲಿಸುತ್ತಿರುವ ಮೂಳೂರಿನ ಗುಡ್ಡಪಾಣರರೇ ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅವಿದ್ಯಾವಂತರಾಗಿದ್ದರೂ ಹಿರಿಯರಿಂದ ಬಳುವಳಿಯಾಗಿ ಬಂದಿರುವ ದೈವಾರಾಧನೆ ಮತ್ತು ಜಾನಪದ ಕಲೆಗಳನ್ನು ಪೋಷಿಸಿ ಮುಂದಿನ ತಲೆಮಾರಿನವರೆಗೂ ಉಳಿಸಿ ಬೆಳೆಸುವ ಕಾಯವು 38 ವರ್ಷಗಳಿಂದ ಪಿಲಿಕೋಲ ದೈವದ ನರ್ತಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಕಾಪು ಸಾವಿರ ಸೀಮೆಯ ವಿವಿಧೆಡೆ ಪಂಜುರ್ಲಿ, ವರ್ಟೆ, ಗುಳಿಗೆ, ಬಬ್ಬರ್ಯ, ತನ್ನಿಮಾನಿಗ ಸಹಿತ ಇತರ ದೈವಗಳ ನರ್ತನ ಸೇವೆ ನಡೆಸುತ್ತಿದ್ದು ಪಿಲಿಕೋಲ ನರ್ತನ ಸೇವೆ ಆರಂಭಿಸಿದ ಬಳಿಕ ಇತರ ದೈವಗಳ ನರ್ತನ ಸೇವೆಯನ್ನು ಸ್ಥಗಿತಗೊಳಿಸಿರುತ್ತೀರಿ. ಸರಳ ಸಜ್ಜನರಾಗಿರುವ ತಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನ ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಇವರ ಸನ್ಮಾನ ಪತ್ರದ ವಾಚನಕ್ಕಾಗಿ ರಾಜೇಶ್ವರಿ ಡಿ ಶೆಟ್ಟಿ ಇವರನ್ನ ಸ್ವಾಗತಿಸ್ತಾ ಇದೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ವಂದನೆಗಳು. ನೃತ್ಯ ಗುರು ಪಿ ಕಮಲಾಕ್ಷ ಆಚಾರ್ ಇವರಿಗೆ ಸಮರ್ಪಿಸುವ ಗೌರವ ಸನ್ಮಾನ.
ಬೆಳ್ತಂಗಡಿ ತಾಲೂಕಿನ ಪಟ್ಪೆದೆ ಎಂಬಲ್ಲಿ ದಾರುಶಿಲ್ಪಿ ಗಿರಿಯಪ್ಪ ಆಚಾರ್ ಮತ್ತು ಕಮಲಾ ದಂಪತಿ ಪುತ್ರರಾಗಿ ಜನಿಸಿದ ತಾವು ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿ 1967ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸರಕಾರಿ ಶಾಲೆಗೆ ಸೇರ್ಪಡೆಗೊಂಡಿರುತ್ತೀರಿ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿ ಪುರಸ್ಕೃತಗೊಂಡಿದ್ದ ತಾವು 2005ರಲ್ಲಿ ಸೇವಾ ನಿವೃತ್ತಿ ಪಡೆದಿರುತ್ತೀರಿ. 1976ರಿಂದ ಬೆಳ್ತಂಗಡಿಯಲ್ಲಿ ನೃತ್ಯ ನಿಕೇತನ ಸಂಸ್ಥೆಯನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ತರಬೇತಿ ನೀಡಿರುತ್ತೀರಿ. ಏಕ ವ್ಯಕ್ತಿ ಹಾಗೂ ಸಮೂಹ ಭರತನಾಟ್ಯ ಕಾರ್ಯಕ್ರಮಗಳನ್ನು ಮೈಸೂರು ದಸರಾದ ಸಾಂಸ್ಕೃತಿಕ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶಿಸುವ ಕೀರ್ತಿ ತಮ್ಮದು. ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತು ಸ್ಥಾಪಕಾಧ್ಯಕ್ಷರಾಗಿ 1986ರಿಂದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ನೃತ್ಯ ಪರೀಕ್ಷಕರಾಗಿ, ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದೀರಿ. ಸರಳ ಸಜ್ಜನರಾಗಿರುವ ತಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ಲ ಹಿರಿಮೆಯನ್ನು ತಂದಿರುತ್ತದೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುತ್ತೇವೆ. ಇವರ ಸನ್ಮಾನ ಪತ್ರದ ವಾಚನ ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ. ಅಮೂಲ್ಯ ರತ್ನ ಸಾನ್ವಿ ಶೆಟ್ಟಿ ಇವರಿಗೆ ಅರ್ಪಿಸುವ ಗೌರವ ಸನ್ಮಾನ ಶ್ರೀಯುತ ಯಶವಂತ ಶೆಟ್ಟಿ ಕೃಷ್ಣಾಪುರ ಸುರತ್ಕಲ್ ಮತ್ತು ಸಂಧ್ಯಾ ಶೆಟ್ಟಿ ಶ್ರೀಮಂತರು ಮುಲ್ಕಿ ದಂಪತಿಗಳ ಪುತ್ರಿ ಹಾಗೂ ಪ್ರೌಢಶಾಲಾ ಶಿಕ್ಷಣವಲ್ಲ ಶ್ರೀ ಮಹಾಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿ ಪೂರೈಸಿದ್ದಾರೆ. ಪ್ರಸ್ತುತ ಇವರು ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗವನ್ನ ಆಯ್ಕೆ ಮಾಡಿ ಪ್ರಥಮ PUCಯನ್ನ ಕಲಿತಿದ್ದಾರೆ. ಇವರು ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ 96.48% ಅಂಕವನ್ನ ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ 2 ಬಾರಿ ಥ್ರೋಬಾಲ್ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟದವರೆಗೆ ಆಯ್ಕೆಯಾಗಿರುತ್ತಾರೆ. ಪ್ರಸ್ತುತ 2022ನೇ ಸಾಲಿನ ಜಾರ್ಖಂಡಿನಲ್ಲಿ ನಡೆಯಲಿರುವ ಥ್ರೋಬಾಲ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಇವರ ಕರ್ನಾಟಕದ ತಂಡವನ್ನ ಪ್ರತಿನಿಧಿಸಲಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ನಮ್ಮ ಆರಾಧ್ಯ ಮೂರ್ತಿ ಕಟೀಲು ದುರ್ಗಾಮಾತೆಯ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಎನ್ನುವಂತ ಆಶಯದೊಂದಿಗೆ ಈ ವೇದಿಕೆಯಲ್ಲಿ ತಮ್ಮನ್ನ ಗೌರವಾರ್ಪಣೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. 5 ಸಾಧಕರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸದಾಶಿವ ಶೆಟ್ಟಿ ಸಂಕೀರ್ಣ, ಸದಾಶಿವ ಶೆಟ್ಟಿ ಅವರ ಮಾವ ನಮ್ಮ ಕೃಷ್ಣ ಶೆಟ್ಟಿ ಮತ್ತು ಅತ್ತೆ ಶೀಲಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಗೌರವಾರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೋರಾದ ಕೈ ಚಪ್ಪಾಳೆ ಮತ್ತೊಮ್ಮೆ ಯಾಚಿಸ್ತಾ ಇದ್ದೇವೆ. ಆದರಣೀಯ ಹಿರಿಯರ ಉಪಸ್ಥಿತಿಯನ್ನ ಅವೆಲ್ಲೂ ಗೌರವಿಸುವ ಎಲ್ರಿಗೂ ನಮಸ್ಕಾರ. ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕಾಂತಾರ ಸಿನಿಮಾದ ಯಶಸ್ಸು ಎಲ್ಲಿನ ಮಟ್ಟಿಗೆ ಹೋಗಿದೆ ಅಂದರೆ, ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲೂ ಕೂಡ ನಾವು ಬಹು ದೂರದಲ್ಲಿರುವಂಥ ಕಲಾವಿದರು ನಮ್ಮನ್ನೆಲ್ಲ ಕರೆದು ಗುರುತಿಸಿ ಒಂದು ಕಲಾವಿದರಿಗೆ ಗೌರವಿಸಿ ಕಲೆಗೆ ಬೆಲೆಯನ್ನು ಕಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿದ್ದೀರಿ. ಸೊ ಧನ್ಯವಾದಗಳು. ಕಾಂತಾರ ಸಿನಿಮಾ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ವಿಶ್ವ ವ್ಯಾಪ್ತಿಯಲ್ಲಿ ಇವತ್ತು ಹೆಸರು ಮಾಡ್ತಾ ಇದೆ. ದೈವಾರಾಧನೆ ಮೂಲಕ ಜನರು ಇದನ್ನು ತುಂಬ ಒಂದು ಪ್ರಶಂಸೆಗೆ ಪಾತ್ರವಾಗಿರಿಸಿ ಪ್ರಪಂಚದ ಅತ್ಯಂತ ಇದನ್ನು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನರು ಪಾತ್ರ ಮಾಡಿದ ಕಲಾವಿದರಾದರೂ ಕೂಡ ನಮಗೆ ಸಿಗುವಂಥ ಈ ಗೌರವ ಏನಿದೆ ಒಬ್ಬ ಕಲಾವಿದರಿಗೆ, ಇದನ್ನು ನಮ್ಮ ಇಡೀ ಟೀಮ್ ಕಾಂತಾರ ಚಿತ್ರತಂಡದ ರಿಷಬ್ ಶೆಟ್ಟಿ ಅವರಿಂದ ಹಿಡಿದು ಇಡೀ ಟೀಮಿಗೆ ಈ ಒಂದು
ಪ್ರಶಸ್ತಿ ಅಥವಾ ಈ ಗೌರವ ಸಲ್ಲಿಸ್ತಾ ಇದ್ದೇವೆ ನಾವು. ಯಾಕಂದ್ರೆ ಇದರಲ್ಲಿ ನಮ್ಮದು ಕೂಡ ಒಂದು ಚಿಕ್ಕ ಪಾತ್ರದ ಮೂಲಕ ಎಲ್ಲ ಪ್ರೇಕ್ಷಕರು ಕೂಡ ಕಾರಣ ನಮ್ಮ ತಂಡದ ಈ ಸಾಧನೆಗೆ. ಸಿನಿಮಾ ಕಂಡು ಬಾಯಿಂದ ಬಾಯಿಗೆ ಪ್ರಚಾರ ಹೊಂದಿ ದಿನ ದಿನ ಇದು ಯಶಸ್ವಿ ಪಡಿತಾ ಇದ್ರೆ ಎದುರುಗಡೆ ಕೂತಂತ ಎಲ್ಲ ಪ್ರೇಕ್ಷಕರಾದ ಕಲಾಭಿಮಾನಿಗಳಾದ ತಮ್ಮೆಲ್ಲರ ಒಂದು ಸಹಕಾರ ಸಪೋರ್ಟ್ ಇದಕ್ಕೆ ಕಾರಣ. ಈ ಸಂದರ್ಭದಲ್ಲಿ ನಮ್ಮನ್ನ ಕರೆದು ನಮ್ಮನ್ನ ಗೌರವಿಸೋದಕ್ಕಾಗಿ ಇಡೀ ಒಂದು ಇಲ್ಲಿ ಒಂದು ಏನು ಶಕ್ತಿ ಇದೆ, ಈ ಒಂದು ತಂಡ ಏನಿದೆ, ಬಂಟರ ಸಂಘಗಳ ಒಕ್ಕೂಟ ಹಾಗೂ ಪಟ್ಟ ಇವರ ಒಂದು ಸಂಘಟನೆ ಏನಿದೆ, ಇದೆಲ್ಲಿಗೆ ನಾವು ಚಿರಋಣಿಯಾಗಿರ್ತೇವೆ. ದೇವರ ಆಶೀರ್ವಾದವನ್ನು ಕೂಗಿಕೊಳ್ಳುವ ಬೇಡ್ತಾ ಇದ್ದೇವೆ. ಅವಕಾಶಕ್ಕಾಗಿ ಹೇಳಿದ್ರು ಹಾಗಾಗಿ ಹೊಡೆತಿದ್ದೇನೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ఒక బిన్నెరికి ఒక కళాభిమానికి సాష్టాంగ నమಸ್ಕಾರ. ಯಾನ್ ಕಾಂತಾರ ಸಿನಿಮಾಡು ಪಂಜುರ್ಲಿ ದೈವದ ಪಾತ್ರೆನ ರೋಲ್ ಮಾಡಿದೆ. ಡೈಲಾಗ್ ಬಿಲ್ಕುಲ್ ಪನಿಯರ ಬುಜ್ಜಿ, ಕ್ಷಮೆ ಪಡೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ನನ್ನೆಲ್ಲ ಆತ್ಮೀಯರೇ, ಕಾಂತಾರ ಚಿತ್ರನಟಿ ಅಂತ ಹೇಳುವಾಗ ನಾನು ಯಾರಂತೇಳಿ ಹೆಚ್ಚಿನ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾರಂತ ಗೊತ್ತಾಗಿದ್ಯಾ ಹೇಳಿ ನೋಡುವ. ತೋರದವ್ರ? ಹೌದು, ತೋರ ನಾನಿರ್ತೇನೆ. ಆದ್ರೆ ನನ್ನ ಪಾತ್ರದ ಹೆಸರು ವಸಂತಕ್ಕ. ನೆನಪುಂಟ ನಿಮ್ಗೆ? ಈ ಕೊಡ ಶಿವ ಕಾಡಿಂದ ಎಂತ ತರ್ಬೇಕಾದ್ರೂ ಇವರ ಪರ್ಮಿಷನ್ ಬೇಕಂತೆ. ನೆನಪುಂಟ? ಅದು ನಾನೇ. ಹಾಗಾಗಿ ಈ ಒಂದು ಸಣ್ಣ ಸಣ್ಣ ಪಾತ್ರಕ್ಕೂ ಕೂಡ ನೀವು ಇಷ್ಟು ಜನ ಪ್ರೀತಿಯಿಂದ ನನ್ನನ್ನ ಮಾತಾಡ್ತಾ ಇದ್ರಿ, ನಮ್ಮನ್ನು ಗುರ್ತಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾದಂಥದ್ದು ಖಂಡಿತವಾಗಿ ರಿಷಬ್ ಶೆಟ್ರಿಗೆ. ಅವರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹಾಗೆ ನಮ್ಮ ಮನೋಹರ್ ಶೆಟ್ಲ ಕಾಂತಾರದವರಿ ಹಿನ್ನೆಲೆ ಸಾಕಾರದು ಹಾಗೆ ದೇವೇಂದ್ರ ಸುತ್ತೂರು ಪಂಪಿನ ಇಲ್ಲಿ ಅವು ನಮ್ಮ ಮನೋಹರ್ ಶೆಟ್ಟನ ಅಂಚಾದಾರೆಲ್ಲ ಒಟ್ಟಿಗೆ ಬರ್ತೇವೆ. ಒಟ್ಟಿಗೆ ಅರೆಗೊಂಜಿ ಗೌರವದ ಕೈತಾಟಿನ ಆಚರಣೆ ಮಾಡ್ಕೊಂಡಿಲ್ಲ. ನನ್ನ ಪರಿಚಯ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಕಾಂತಾರದಲ್ಲಿ ಯಾವುದಿರ್ಬೋದು, ಅವತ್ತು ನನ್ನ ರೂಪವೇ ಚೇಂಜ್ ಆಗಿತ್ತು. ನೋಡೋಣ, ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ, ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಗೊತ್ತಾಗಿರ್ಬೇಕು. ಮಾಧವಾಚಾರ್ಯರ ಪಾತ್ರವನ್ನು ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಊರಿನವರೇ, ಕುಂದಾಪುರದವರು, ನಮ್ಮ ಹೆಚ್ಚಿನ ಮಿತ್ರರಾದಂಥ ಶ್ರೀ ರಿಷಬ್ ಶೆಟ್ಟಿಯವರು ಒಳ್ಳೆಯ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಷ್ಟು ಮಾಡಿದ್ದೇನೆ ಗೊತ್ತಿಲ್ಲ. ಎಲ್ಲ ಅಭಿಮಾನಿಗಳ ಪ್ರಶಂಸೆ ನನ್ನ ಕಡೆ ಇದೆ. ಇವತ್ತು ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹಾಗೂ ಬಂಟರ ಸಂಘದ ಒಕ್ಕೂಟದಲ್ಲಿ ನನಗೊಂದು ನೆನಪು ಮಾಡಿಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ನನ್ನ ಪರವಾಗಿ ತುಂಬ ಧನ್ಯವಾದಗಳು. ಗಣ್ಯರ ಗಮನಕ್ಕೆ ನಾವು ಸರಿಯಾಗಿ 6:30 ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಬಹಳಷ್ಟು ವೇಗವಾಗಿ ಚುಟುಕಾಗಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮೊದಲಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಶ್ರೀ ಕ್ಷೇತ್ರ ಹರಿಹರದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀಯುತ ಅರವಿಂದ ಪೂಜಾರ್ ಅವರು ಎರಡು ಶುಭ ಹಾರೈಕೆ ಮಾತುಗಳನ್ನು. ಬಂಟೇರು ಉಲ್ಲೇರು ಬಂಟೇರನ್ನ ಏತು ತಾಕಾತು ಬಂಡದೆ ಎಂಕಲ್ ಐಕಲ್ ಅರಿಶೆಟ್ರು ತೋಜಾರ ಕೊರಿಯರು ಆರೆಗೆ ಎಂಕಲ್ನ ಸಹಕಾರ ಪೂರ ಉಂಡು. ನನಾತಿರು ದುಂಬೋಲೆ ಅರಿಶೆಟ್ರೆ ಎಂಕಲು ಇರ್ನೊಟ್ಟು ಗುಲ್ಲ ನಿಕ್ಲು ಬೈದಿನಗ್ಲೆ ಮಾತ ಶುಭಾಶಯ ವೇದಿಕೆದಾಗಲೇ ಮಾತ ನಮಸ್ಕಾರ ವಂದನೆ ಮಲ್ತೊಂದು ಎನ್ನ ರಡ್ಡ ಪಾತ್ರ ಮುಗಿಪೇ ನಮಸ್ಕಾರ. ಎಲ್ಲರಿಗೆ ಒಂದೊಂದು ಸನ್ಮಾನ, ನನಗೆ 2. ಒಂದು ರಾಜ್ಯೋತ್ಸವ ಪುರಸ್ಕಾರಕ್ಕಾಗಿ ಗೌರವ, ಎರಡನೇದು ಎಲ್ಲರ ಪರವಾಗಿ ಮಾತನಾಡುವ ಗೌರವ ಕೂಡ ಬಹಳ ದೊಡ್ಡ ಗೌರವ. ಈ 2 ಸನ್ಮಾನಗಳನ್ನು ಒಟ್ಟಾಗಿ ಸ್ವೀಕರಿಸಿ ಈ ಕಾರ್ಯಕ್ರಮ, ಇದರ ಹಿಂದಿರುವ ವಿಚಾರ, ಐಡಿಯಾಸ್ ಮತ್ತು ಸದಾಶಿವ ಶೆಟ್ಟಿ ಸಂಕೀರ್ಣದ ಪ್ರಕಲ್ಪದ ಒಟ್ಟು ವಿಷಯದಲ್ಲಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ. ಹೃದಯ ತುಂಬಿದಾಗ ಭಾಷೆ ಬಡವಾಗ್ತದೆ. ಮಾತುಗಾರ ಅಂತ ಪ್ರಸಿದ್ಧನಾದ ನಾನು ಮಾತಿಗೆ ಎಡವುತ್ತಾ ಇದ್ದೇನೆ. ಇದೇ ಮುಲ್ಕಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವ ನಾನು. ನನ್ನ ಸಹಪಾಠಿ ಕಾರ್ಕಳದವರು ಬಲರಾಜರಿಗಳಿದ್ದಾರಲ್ಲ ಇಲ್ಲಿ, ಹಾಗೆ ಅನೇಕರು ಎಲ್ಲ ಅರ್ಧಾಂಶ ಗುರುತದವರು ನಮ್ಮನ್ನೆಲ್ಲ ಸನ್ಮಾನಿಸಿದ್ದೀರಿ. ಮೊದಲಾಗಿ ನನಗೆ ಮತ್ತು ನನ್ನ ಸಹವರ್ತಿಗಳಿಗೆ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿದ ಮಾನ್ಯ ಘನ ಸರ್ಕಾರ
ಮುಖ್ಯಮಂತ್ರಿಗಳು, ಸಂಸ್ಕೃತಿ ಮಂತ್ರಿಗಳು ಮತ್ತು ಸ್ಥಳೀಯ ಶಾಸಕರು ಮತ್ತು ಮುಖ್ಯವಾಗಿ ಸೆಲೆಕ್ಷನ್ ಕಮಿಟಿ, ಇದಕ್ಕೆ ನಾವೆಲ್ಲರೂ ಋಣಿಗಳಾಗಿದ್ದೇವೆ. ಒಂದು ಮಾತು ಹೇಳಬೇಕು, ನಮ್ಮ ಒಟ್ಟಿಗೆ ಪಡೆಯಬಹುದಾಗಿದ್ದ ಅನೇಕ ಅರ್ಹರಿದ್ದಾರೆ. ಪ್ರಶಸ್ತಿಗಳಲ್ಲಿ ಯೋಚನೆ ಮಾಡಬೇಕಾದ್ದು ಸಿಕ್ಕಿದವರ ಅರ್ಹರ ಅಂತ. ಇನ್ನೂ ಅರ್ಹರಾದವರು ಸಿಕ್ಕುವರಿದ್ದಾರೆ. 6 ಕೋಟಿ ಜನರಲ್ಲಿ 65 ಜನರನ್ನು ಆಯ್ದುಕೊಳ್ಳುವುದು ಸರ್ಕಾರಕ್ಕಾದರೂ ಸುಲಭವಲ್ಲ. ಈ ವರ್ಷದ ಭಾಗ್ಯ ನಮ್ಮದಾಗಿದೆ. ಅದಕ್ಕಾಗಿ ನಾನು ಸಂಬಂಧಪಟ್ಟ ಎಲ್ಲರಿಗೆ ಕೃತಜ್ಞನಾಗಿದ್ದೇನೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಈ ಕಾರ್ಯಕ್ರಮಕ್ಕೂ ನಮ್ಮ ಪ್ರಶಸ್ತಿಗೂ ನೇರವಾದ ಸಂಬಂಧ ಇಲ್ಲದಿದ್ದರೂ ನಮ್ಮ ನಾಡಿನ ಸಾಧಕರ ನೆಲೆಯಲ್ಲಿ ಐಕಳ ಹರೀಶ್ ಶೆಟ್ಟರು, ಚಿರತರುಣ ಐಕಳ ಹರೀಶ್ ಶೆಟ್ಟರು ನಮ್ಮನ್ನೆಲ್ಲ ಒಟ್ಟು ಮಾಡಿದ್ದಾರೆ. ಸಬ್ಕಾ ಸಾಥ್ ಎಂಬ ಪ್ರಧಾನಮಂತ್ರಿಗಳ ಘೋಷಣೆಯನ್ನು ಸಾರ್ಥಕಪಡಿಸಿದ್ದಾರೆ. ನಮ್ಮ ನಾಡಿಗೆ ಪಕ್ಕನೆ ಅತ್ಯದ್ಭುತವಾದ ಕೀರ್ತಿಯನ್ನು ತಂದ ರಿಷಬ್ ಶೆಟ್ಟಿ ತಂಡವನ್ನು ಕೂಡ ಸನ್ಮಾನಿಸಿದ್ದಾರೆ. ಎಲ್ಲರ ಪರವಾಗಿ ನಾನು ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಿತ್ರರಾದ ಹರೀಶ್ ಶೆಟ್ಟಿ ಹಾಗೆ ದೊಡ್ಡ ಮಟ್ಟದಲ್ಲಿ ಈ ಸಂಕೀರ್ಣವನ್ನು ಯೋಚಿಸಿರುವ ಕನ್ಯಾನ ಸದಾಶಿವ ಶೆಟ್ಟರು, ಹಾಗೆ ಆನಂದ್ ಶೆಟ್ಟರು, ಪ್ರಕಾಶ್ ಶೆಟ್ಟರು ಮತ್ತು ಎಲ್ಲ ಪದಾಧಿಕಾರಿಗಳು, ಇವರನ್ನು ಒಟ್ಟಿಗೆ ಏನು ಹೇಳುವ, ಒಂದೆರಡು ಶಬ್ದ ಸುಲಭವಾಗಿ ವಿವರಿಸಬಹುದೇನೋ. ದಾನ ಬಂಟರು, ಸೇವಾ ಬಂಟರು, ವಿಶ್ವ ಬಂಟರು. ಯಸ್ಯಾಂತಂ ನವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ದೈವತ್ತು ಅವರಲ್ಲಿ ಉಂಟು. ಸ್ವರ್ಗದಲ್ಲೇ ಇರಬೇಕಾದ ಕೆಲವರು ಭೂಲೋಕಕ್ಕೆ ಇಳಿದು ಬರ್ತಾರಂತೆ ಸೇವೆಗಾಗಿ. ಅವರಿಗೆ ಸಂಪತ್ತನ್ನು ಕೊಟ್ಟಿದೆ. ನಾನು ಯಾವಾಗಲೂ ವಿನೋದ ಮಾತಾಡಲಿಕ್ಕುಂಟು. ಹರೀಶ್ ಶೆಟ್ಟಿಗೆ ಮತ್ತು ಸದಾಶಿವ ಶೆಟ್ಟರಿಗೆ ಅವರ ಕಾರ್ಮಿಕರನ್ನು ಬಿಡಿ, ಅವರ ಮ್ಯಾನೇಜರ್ಗಳದ್ದೇ ಹೆಸರು ಗೊತ್ತಿರಲಿಕ್ಕಿಲ್ಲ, ಅಷ್ಟು ಜನರಿಗೆ ಉದ್ಯೋಗ ಕೊಟ್ಟವರು. ಭಾಗ್ಯವಂತರು, ಸಂಪದ್ಭರಿತರು ತುಂಬ ಜನ ಇದ್ದಾರೆ ಲೋಕದಲ್ಲಿ. ಕೊಡುವ ಬುದ್ಧಿ, ದಾತೃತ್ವ ಎನ್ನುವುದು ದೈವದತ್ತವಾದ್ದು. ಅದು ಕನ್ಯಾನದವರ ಸ್ಥಳದೇವರಿಂದ ಮುಲ್ಕಿಯ ವೆಂಕಟರಮಣ, ಬಪ್ಪನಾಡು, ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ಬಂದದ್ದು. ನಾವು ಇದಕ್ಕೆ ಪ್ರತಿಯಾಗಿ ಏನು ಹೇಳ್ಬೋದು? ಇದು ನಾನು ಎಲ್ಲರ ಪರವಾಗಿ ಹೇಳೋದಲ್ಲ, ನನ್ನ ಪರವಾಗಿ ಮುಖ್ಯವಾಗಿ ಹೇಳೋದು. ಇಲ್ಲಿ ಸಂಕೀರ್ಣ ಪೂರ್ಣ ಪ್ರಮಾಣದಲ್ಲಿ ತಲೆ ಎತ್ತುವಾಗ, ಮೌಲ್ಯಯುತವಾದ ಕಾರ್ಯಕ್ರಮಗಳನ್ನು ಮಾಡುವಾಗ ನಾನೇನು ಮಾಡ್ಬೋದು? ನನ್ನ ಭಾಗವತರು, ಕ್ರಾಂತಿಕಾರಿ ಭಾಗವತ ಯಕ್ಷಧ್ರುವ ಪಟ್ಲ ನನ್ನ ಭಾಗವತರು. ಇಲ್ಲಿ ಮಾತ್ರ ಬಹುವಚನ, ಹೀಗೆ ಮಾತಾಡುವಾಗ ಏಕವಚನದ ಭಾಗವತ. ಅವರ ಭಾಗವತಿಗೆಯಲ್ಲಿ ನಿಮ್ಮ ಸಂಕೀರ್ಣದಲ್ಲಿ ಒಂದು ಅರ್ಥ ಹೇಳ್ತೇನೆ. ಹಾಗೆ ಪ್ರವಚನಗಳನ್ನು ಮಾಡಬಹುದು. ಸಂಕೀರ್ಣದ ಉದ್ಘಾಟನೆಗೆ ಖಂಡಿತ ವೇದಿಕೆಗೆಲ್ಲ ವೇದಿಕೆ ಕೆಳಗೆ ಬರ್ತೇನೆ. ಬಂಟರ ಒಕ್ಕೂಟ ಕೇವಲ ಬಂಟರ ಒಕ್ಕೂಟವಾಗದೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ಎಂಬ ಘೋಷಣೆಯನ್ನು ಕಾರ್ಯರೂಪದಲ್ಲಿ ಈಗಾಗಲೇ ಅವರು ತಂದಿದ್ದಾರೆ. ಬೇರೆ ಬೇರೆ ಸಂಸ್ಥೆಗಳ ಬಿಲ್ಲವ ಒಕ್ಕೂಟದವರು ಬಂದಿದ್ದಾರೆ, ಇಲ್ಲಿ ಅವರನ್ನು ಗೌರವಿಸಿದ್ದಾರೆ. ವಿಭಿನ್ನ ರೀತಿಯ ಗೌರವಗಳು ಕೂಡ ಒಂದು ಸಂಕೇತವೇ. ಇಲ್ಲಿ ನನ್ನ ಭಾಷಣ ಬಹಳ ಮುಖ್ಯ ಅಲ್ಲ, ಈ ಸಮಾರಂಭವೇ ಒಂದು ಸ್ಟೇಟ್ಮೆಂಟ್. ದಿಸ್ ಫಂಕ್ಷನ್ ಇಟ್ ಸೆಲ್ಫ್ ಇಸ್ ಅ ಸ್ಟೇಟ್ಮೆಂಟ್. ಇದೊಂದು ಸಂದೇಶ. ಖಾಸಗಿ ಸಾಹಸಕ್ಕೆ ನಮ್ಮ ಪ್ರದೇಶ ತುಂಬ ಹೆಸರಾದದ್ದು. ನೀವು ಯಕ್ಷಗಾನ ನೋಡಿ, ಹೋಟೆಲ್ ಉದ್ಯಮ ನೋಡಿ, ಯಾವುದು ಸರ್ಕಾರಕ್ಕಾಗಿ ಕಾದ ಆದದ್ದಲ್ಲ. ನಾವು ವಿಶ್ವವನ್ನು ವ್ಯಾಪಿಸಿದ್ದು ಕರಾವಳಿಯವರು ನಮ್ಮ ಖಾಸಗಿ ಸಾಹಸದ ಮೂಲಕ. ಅದರ ಇನ್ನೊಂದು ಪರ್ವವನ್ನು ಜಾಗತಿಕ ಬಂಟರ ಒಕ್ಕೂಟ ತೋರಿಸಿಕೊಟ್ಟಿದೆ. ಇದೇ ವೇಗ ಇತೋಪಿ ಅತಿಶಯವಾಗಿ ವರ್ಧಿಸಲಿ. ಪ್ರಶಸ್ತಿಯ ಮೂಲಕ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಗೌರವವನ್ನು ಪಡೆದಿದ್ದೇವೋ ಅದರಲ್ಲಿ ಸದಾ ಸರ್ವದಾ ನಮಗೆ ಹೆಚ್ಚಿನ ಹೊಣೆ ಬಂದಿದೆ. ನಾನು ಮರಾಠಿ ಮನೆ ಮಾತಿನವನಾದ್ದರಿಂದ ಮರಾಠಿ ಒಂದು ಮಾತು ನಾನು ಹೇಳಬೇಕು. ಯಾವಾಗಲೂ ನಮಗೆ ಸಂಪರ್ಕ ಇರಲಿ ಅಂತ ಆ ಭಗವಂತನಲ್ಲಿ ಹೇಳಿದ ಹಾಗೆ ನಾನು ಯಕ್ಷಗಾನ, ಕಲೆ, ಸಾಹಿತ್ಯದ ಬಗ್ಗೆ ಹೇಳಬಹುದು. ಸದಾ ಸರ್ವದಾ ಯೋಗ ತುಜಾ ಗಡಾವ, ತುಜೆ ಕಾರಣಿ ದೇಹ ಮಾಜಾ ಪಡಾವ. ನಾನು ತುಂಬ ಸಂತೋಷ ಪಡ್ತೇನೆ. ಮಾತ್ರ ಅಲ್ಲ, ಅರ್ಥ ಹೇಳ್ತಾ ಇದ್ದ ಹಾಗೆ ಅಥವಾ ವೇಷದಲ್ಲಿದ್ದ ಹಾಗೆ, ಪ್ರವೃತ್ತಿಯಲ್ಲಿದ್ದ ಹಾಗೆ ಹೋಗಿಬಿಡಬೇಕು. ಹಾಗೆ ಭಗವಂತನ ಅನುಗ್ರಹ ಇರಲಿ. ದೀರ್ಘವಾಗಿ ಮಾತಾಡಬಹುದು. 6:30ಗೆ ಮುಗಿಸಬೇಕು ಅಂತ ಹೇಳಿದ್ದಾರೆ. ಅಲಾಟ್ ಮಾಡಿದ ಸಮಯ ಈಗಲೇ ಮುಗಿದಿರಬೇಕು. ದಾಕ್ಷಿಣ್ಯದಿಂದ ಸುಮ್ಮನಿದ್ದಾರೆ ಅಷ್ಟೇ. ಅಭಿನಯ ಮಾಡುವ ಮೊದಲು ನಿಲ್ಲಿಸ್ತೇನೆ. ಜಾಗತಿಕ ಬಂಟರ ಒಕ್ಕೂಟಕ್ಕೆ, ಪದಾಧಿಕಾರಿಗಳಿಗೆ, ಪ್ರೋತ್ಸಾಹಕರಿಗೆ, ಪೋಷಕರಿಗೆ, ವಿಶೇಷವಾಗಿ ಹರೀಶ್ ಶೆಟ್ಟಿ, ಸದಾಶಿವ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಹಾಗೆ ಅವರ ಇಡೀ ಬಳಗಕ್ಕೆ ನಾನು
ಸ್ಥಾನದಿಂದ ಶುಭಾಶೀರ್ವಾದ ಅಂತ ಹೇಳುವುದಿಲ್ಲ, ಶುಭಾಶಯವನ್ನು ಕೋರುತ್ತೇನೆ. ಹೆಚ್ಚು ಹೆಚ್ಚು ನಿಮ್ಮ ಕೀರ್ತಿ ವರ್ಧಿಸಲಿ, ಅದರಿಂದ ಸಮಾಜಕ್ಕೆ ಪ್ರಯೋಜನವಾಗಲಿ ಅಂತ ಹೇಳ್ತಾ ನಾನಿನ್ನು ಆರಂಭಿಸದೇ ಇರುವ ಭಾಷಣವನ್ನು ಮುಗಿಸ್ತೇನೆ. ಓಂ ಸ್ವಸ್ತಿ. ಧನ್ಯವಾದಗಳು. ಡಾಕ್ಟರ್ ಪ್ರಭಾಕರ್ ಜೋಶಿ ಅಂತ ಹೇಳಿದ್ರೆ ಮೇಧಾವೈಶಲ್ಯದ ಮಹಾಪಂಡಿತರು. ಅವರ ಸಾಕಷ್ಟು ವಿಚಾರಧಾರೆ ಇರುವಂತಹ ಓರ್ವ ವ್ಯಕ್ತಿ ನಮ್ಮೊಂದಿಗೆ ಚುಟುಕಾಗಿ ಸಹಕಾರವನ್ನು ನೀಡಿದ್ದಾರೆ. ತಮ್ಮ ಮಾತಿಗೆ ಮತ್ತೊಮ್ಮೆ ಶಿರವಾಗುತ್ತಾ ವಿಶೇಷವಾಗಿ ಗೌರವ ಅರ್ಪಣೆಯನ್ನ ಸ್ವೀಕಾರ ಮಾಡಿದಂತ ಅಶ್ವಿನಿ ಅಕ್ಕುಂಜೆ ಒಂದು ಶುಭ ಹಾರೈಕೆ ಒಂದೆರಡು ಮಾತುಗಳನ್ನ ಸೇರಿರುವ ಎಲ್ಲರ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ, ಯಾಕಂದರೆ ನನಗೊಂಥದ್ದು ಹ್ಯಾಪಿಯೆಸ್ಟ್ ಮೂಮೆಂಟ್ ಇದು. ನಾನು ಲಾಸ್ಟ್ ಟೈಮ್ ಕಾಮನ್ವೆಲ್ತ್ ಟೈಮಲ್ಲಿ ವಿನ್ ಆಗಿ ಬರಬೇಕಾದ್ರೆ ನನಗೆ ಬಂಟರ ಸಂಘ ಬಾಂಬೆಯಲ್ಲಿ ನನಗೆ ಸನ್ಮಾನ ಮಾಡಿದರು. ಸೊ ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ. ನನ್ನ ಟಫ್ ಟೈಮಲ್ಲಿ ನನಗೆ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ನಾನು ದೇಶ ವಿದೇಶಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ರೀಸೆಂಟಾಗಿ ನನಗೆ ರಾಷ್ಟ್ರಪತಿ ಇದರಿಂದ ಪ್ರಶಸ್ತಿ ಬಂದಿದೆ. ಸೊ ಹಾಗಾಗಿ ನಮ್ಮೆಲ್ಲ ಬಂಟರ ಕಮ್ಯುನಿಟಿಗೂ ನಾನು ನಿಮ್ಮ ಸಪೋರ್ಟಿಗೆ ನಾನು ಧನ್ಯವಾದಗಳನ್ನು ನೆನೆಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂಚಿನ ನಮ್ಮೊಟ್ಟಿಗೆ ನಮ್ಮ ಪ್ಯಾಟರ್ ಮೆಂಬರ್ ಆದ ಪಂಚಿತಿನ ಅಶೋಕ್ ಶೆಟ್ಟರ್ ಜೊತೆ ಒಂದುಲ್ಲೇರೆ ದಯಮಲ್ತೀರ್ ವೇದಿಕೆ ಬರಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಶೋಕ್ ಶೆಟ್ಟಿ, ಶ್ರೀ ಕೆ ಪ್ರಕಾಶ್ ಶೆಟ್ಟಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪೂರ್ವ ನಿರ್ದೇಶಕರು, ಹಾಗೆ ತನ್ನ ಸ್ವಂತ ದುಡಿಮೆಯ ಸರಿಸುಮಾರು 2 ಕೋಟಿಗಿಂತ ಹೆಚ್ಚಿನ ಹಣವನ್ನ ಈ ಸಮಾಜದ ಸತ್ಪಾತ್ರರಿಗೆ ಸದ್ವಿನಿಯೋಗವನ್ನ ಮಾಡ್ತಿರುವವರು ನಮ್ಮ ಪ್ರಕಾಶ್ ಅಣ್ಣ ಈಗ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿದ್ದಾರೆ. ತಮ್ಮ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ನನ್ನ ಸಹೋದರ ಐಕಳ ಹರೀಶ್ ಶೆಟ್ಟಿ ಅವರೇ, ಈ ಭಾಗದ ಜನಪ್ರಿಯ ಶಾಸಕರು ಉಮಾನಾಥ್ ಕೋಟೆಂಡ್ರವರೇ, ನಮ್ಮ MLC ಇದೇ ಭಾಗದವರು ಮಂಜುನಾಥ್ ಭಂಡಾರಿ ಅವರೇ, ಪೂನಾ ಬಂಟರ ಸಂಘದ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಬಂಟ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಹಾಗೆ ಬಂದಂಥ ಎಲ್ಲ ನಮ್ಮ ಸಮಾಜದ ಬಾಂಧವರೇ, ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ನನಗಂತೂ ಈ ವೇದಿಕೆ ಇವತ್ತು ಬಹಳ ಗೌರವವನ್ನು ತಂದುಕೊಟ್ಟಿದೆ. ನಾನು ಇವತ್ತು ಮುಲ್ಕಿಯಲ್ಲಿದ್ದೇನೆ. ಮುಲ್ಕಿ ನಮ್ಮ ಸಮಾಜದ ಒಬ್ಬ ಮಹಾ ದಾನಿ ಮತ್ತು ಮಹಾನುಭಾವ ಸುಂದರರಾಮ್ ಶೆಟ್ಟಿ ಅವರು ಹುಟ್ಟಿದ ಊರು. ಅವರ ಊರಿನಲ್ಲಿ, ಅವರ ಹುಟ್ಟೂರಿನಲ್ಲಿ ಈ ವೇದಿಕೆಯಲ್ಲಿ ಇದ್ದೇನೆ ಅಂತ ಹೇಳಿದರೆ ನನಗೆ ಇದು ಬಹಳ ಗೌರವದ ವೇದಿಕೆ ಆಗಿದೆ. ಇವತ್ತು ಬಹಳ ಅರ್ಥಪೂರ್ಣವಾದ ಈ ಒಂದು ಸಭಾ ಕಾರ್ಯಕ್ರಮ. ಇಲ್ಲಿ ನಮ್ಮ ಸಮಾಜದ ಸಾಧಕರಿಗೊಂದು ಸನ್ಮಾನವನ್ನು ಇಟ್ಟುಕೊಂಡಂತಹ ಕಾರ್ಯಕ್ರಮ. ಇಲ್ಲಿ ಕ್ರೀಡಾಪಟುವನ್ನು ಗುರುತಿಸಿದ್ದಾರೆ, ಕಲಾವಿದರನ್ನು ಗುರುತಿಸಿದ್ದಾರೆ, ಹಾಗೆ ಜಿಲ್ಲೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರನ್ನು ಕೂಡ ಗುರುತಿಸಿದ್ದಾರೆ. ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ನಾನು ಸನ್ಮಾನ ಮಾಡುವಾಗ ನೋಡಿದೆ, ಇಲ್ಲಿ ಖಾಲಿ ಬಂಟರಿಗೆ ಮಾತ್ರ ಸನ್ಮಾನ ಮಾಡಿದಲ್ಲ, ಎಲ್ಲ ಸಮಾಜದವರಿಗೆ ಕೂಡ ಇವತ್ತು ಸನ್ಮಾನ ಮಾಡಿದ್ದಾರೆ. ಬಹಳ ಸಂತೋಷದ ಸುದ್ದಿ ಇದು. ನಮ್ಮ ಸಮಾಜದಲ್ಲಿ ಇವತ್ತು ಕನ್ಯಾನ ಸದಾಶಿವ ಶೆಟ್ಟಿ ಅವರು ಈ ಒಂದು ಜಾಗವನ್ನು ಜಾಗತಿಕ ಬಂಟರ ಒಕ್ಕೂಟದ ಸಂಘಕ್ಕೆ ತಾನು ದಾನವನ್ನು ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಈ ಜಾಗವನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷದ ಸುದ್ದಿ. ಹರೀಶಣ್ಣನವರು ನನಗೆ ಕೇಳಿದರು, ಈ ಜಾಗದಲ್ಲಿ ನಾವು ಏನು ಮಾಡ್ಬೋದು ಪ್ರಕಾಶ್ ಅಣ್ಣ ಅಂತ ಒಂದ್ಸಲ ನನ್ನ ಹತ್ರ ಡಿಸ್ಕಸ್ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ನೋಡಿ, ನಾನು
ಹೈಸ್ಕೂಲು ಕಾಲೇಜು ಹೋಗ್ತಾ ಇರುವಾಗ ನಾನು ಕೇಳಿದ್ದು 3 ಹೆಸರು. ಒಂದು ಬಾಂಬೆಯಲ್ಲಿ SM ಶೆಟ್ಟಿ ಕೊಡುಗೈದಾನಿ, ಇನ್ನೊಂದು ಬೆಂಗಳೂರಿನಲ್ಲಿ RN ಶೆಟ್ಟಿ ಕೊಡುಗೈದಾನಿ, ಇನ್ನೊಂದು ಸಮಾಜದ ಕಣ್ಣೀರು ಒರೆಸಿ ಪ್ರತಿ ಮನೆಗೆ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿದಂಥ ನಮ್ಮ ಸಮಾಜದ ಮಹಾನುಭಾವ ಸುಂದರರಾಮ್ ಶೆಟ್ಟಿ ಅವರು. ಈ 3 ಹೆಸರನ್ನು ನಾನು ಕೇಳಿದ್ದೇನೆ. ಹರೀಶಣ್ಣನವರೇ, ನಾವಿವತ್ತು ಸಾಕಷ್ಟು ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಎಲ್ಲಿ ಬಂಟರಿದ್ದಾರೆ ಅಲ್ಲಿ ಬಂಟರ ಸಂಘ ಇದೆ, ಎಲ್ಲಿ ಬಂಟರ ಸಮಾಜ ಇದೆ ಅಲ್ಲಿ ಬಂಟರ ಸಂಘ ಇದೆ. ಬಟ್ ಸಂಘದ ಉದ್ದೇಶ ಏನು, ಸಂಘದಲ್ಲಿ ಭವನ ಕಟ್ಟುವ ಉದ್ದೇಶ ಏನು, ನೀವು ಇಲ್ಲಿ ಮುಲ್ಕಿಯಲ್ಲಿ ಏನು ಮಾಡ್ತಾರೆ ಅಂತೇಳಿ ನನ್ನ ಪ್ರಶ್ನೆ ಅಲ್ಲ. ಆದರೆ ನಾನು ನೋಡಿದ ಕೆಲವು ಭವನಗಳು ಮತ್ತು ಕೆಲವು ಸಂಘಗಳಲ್ಲಿ ನಾನು ನೋಡಿದಂಥ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಗೆ ಹೇಳಬೇಕಾದ್ರೆ ನೋಡಿ, ಇವತ್ತು ಕುಂಟಲನಗರದಲ್ಲಿ ಒಂದು ಕೌಶಲ್ಯ ತರಬೇತಿ ಕೇಂದ್ರ ಅಂತೇಳಿ ಅಲ್ಲಿಯ ಬಂಟರ ಸಂಘ, ಮುಖ್ಯವಾಗಿ ಇವತ್ತು ಅಶೋಕ್ ಶೆಟ್ಟರ್ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗುತ್ತೆ. ಅವರು ಕೌಶಲ್ಯ ತರಬೇತಿ ಕೇಂದ್ರವನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾದ ಒಂದು ಪ್ರೋಗ್ರಾಮ್ ಅದು, ಭಾಳ ಅದ್ಭುತವಾದ ಒಂದು ಪ್ರೋಗ್ರಾಮ್. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಯಾವ್ಯಾವ ಕಾಲೇಜಲ್ಲಿದೆ ಇಲ್ಲಿ, ಇದು ದೊಡ್ಡ ಎಜುಕೇಷನ್ ಹಬ್. ಇದು ಮಣಿಪಾಲ ಅಪ್ ಟು ಮ್ಯಾಂಗ್ಳೂರ್ ಇದು ದೊಡ್ಡ ಎಜುಕೇಷನ್ ಹಬ್. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹುಡುಕಿ ಕರ್ಕೊಂಡು ಬಂದು ಎಲ್ಲ IT ಕಂಪನಿಗಳನ್ನು ಒಟ್ಟುಗೂಡಿಸಿ ಅಲ್ಲಿ ಆ ಒಂದು ವೇದಿಕೆಯಲ್ಲಿ ಆ ಒಂದು ಕೌಂಟರ್ ಹಾಕಿ, IT ಕಂಪನಿ ಕೌಂಟರ್ ಹಾಕಿ ಆ ವಿದ್ಯಾರ್ಥಿಗಳನ್ನು ಚೂಸ್ ಮಾಡಿ ಅವರಿಗೆ ಅಲ್ಲಿ ಇಂಟರ್ವ್ಯೂ ಮಾಡಿಕೊಂಡು ಅವರನ್ನು ಅಪಾಯಿಂಟ್ ಮಾಡುವಂಥ ಕೆಲಸ. ಇದಕ್ಕಿಂತ ದೊಡ್ಡ ಕೆಲಸ ಏನಿದೆ? ನಮಗೆ ಎಲ್ಲೇ ಒಂದು ಕಡೆ ನನ್ನ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದು, ಮೀನು ಹಿಡಿಲಿಕ್ಕೆ ನಾವು ಕಲಿಬೇಕು ಅಂತ ಎಲ್ಲೇ ಒಂದು ಕಡೆ ಅವ್ರು ಹೇಳಿದ್ದು ನೆನಪಾಗ್ತಾ ಇದೆ ನನಗೆ. ನಾವು ವಿದ್ಯಾರ್ಥಿಗಳನ್ನು ಇವತ್ತಿನ ಪೀಳಿಗೆಯಲ್ಲಿ ಯಾರು ನಮ್ಮಲ್ಲಿ ಯುವ ಜನಾಂಗದವರು ವಿದ್ಯಾರ್ಥಿಗಳು, ಅವರನ್ನು ನಾವು ಹುಡುಕಿಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡುವ ಅನುಕೂಲತೆಯನ್ನು ಮಾಡಿಕೊಂಡು ಅವರನ್ನು ಹುಡುಕಿ ಅವರಿಗೆ ಎಲ್ಲಿ ನಮಗೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಅಂಥವನ್ನು ಒಂದು ಕೆಲಸ ಮಾಡಿಕೊಂಡು ಬಹುಶಃ ನಮ್ಮ ಜೀವನದಲ್ಲಿ ನಾವು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಬಂಟರು ಇದು ಮೊದಲನೇದಾಗಿ ಬಂಟರು ಇದು ಮಾಡಬೇಕಾದ ಕೆಲಸ. ನಾನು ಹೇಳಿದಾಗೆ ನಮ್ಮಲ್ಲಿ ಭಾಳಷ್ಟು ಸದಾಶಿವಣ್ಣ ಥರ ಭಾಳಷ್ಟು ನಮ್ಮ ಬಂಟರು ಇದ್ದಾರೆ. ನೀವು ಮುಂದೆ ಬಂದು ಈಗಾಗಲೇ ಐಕಳ ಹರೀಶಣ್ಣನವರು ಅವರು ಯಾವುದೇ ಒಂದು ಕೆಲಸವನ್ನು ಅಧಿಕಾರವನ್ನು ವಹಿಸಿಕೊಂಡ್ರೆ ಅದನ್ನು ಅರ್ಥಪೂರ್ಣವಾಗಿ ಪರಿಪಾಲಿಸ್ತಾರೆ, ಅರ್ಥಪೂರ್ಣವಾಗಿ ಮಾಡುವವರು. ನಾನು ಅವರನ್ನು ಬಂಟರ ಸಂಘ ಬಾಂಬೆ ಅಧ್ಯಕ್ಷನಾಗಿರುವಾಗಲೂ ಅಲ್ಲಿಂದ ಇಲ್ಲಿವರೆಗೆ ನೋಡ್ಕೊಂಡು ಬಂದಿದ್ದೇನೆ. ಯಾವುದಾದ್ರೂ ಒಂದು ಅವರಿಗೆ ಜವಾಬ್ದಾರಿ ಕೊಟ್ಟು ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳಿದರೆ ಅದು ಅವರು ಮಾಡಿ ತೋರಿಸುವಂಥ ಒಂದು ವ್ಯಕ್ತಿತ್ವವುಳ್ಳ, ಸಾಮರ್ಥ್ಯವುಳ್ಳ ಬಂಟರ ಜಾಗತಿಕ ಸಂಘದ ಒಂದು ಅಧ್ಯಕ್ಷರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೇನೆ. ನಮ್ಮ ಈ ಪೀಳಿಗೆಗೆ ಇವತ್ತು ಬರೋ ಒಂದು ಕಡೆ ನಾನು ವಾಟ್ಸಪ್ ನೋಡಿದೆ, ಅಂಬಾನಿಯವರು, ಮುಖೇಶ್ ಅಂಬಾನಿಯವರು ಹೇಳ್ತಾ ಇದ್ದಾರೆ 4G ಗೊತ್ತು ಯುವ ಪೀಳಿಗೆಗೆ, 5G ಗೊತ್ತು, ಆಗ ಇವತ್ತು ಮಾತಾಜಿ ಪಿತಾಜಿ ಮರೆತು ಬಿಟ್ಟಿದ್ದಾರೆ ಅಂತೇಳಿ. ದಯವಿಟ್ಟು ನಾನು ಈ ಒಂದು ವೇದಿಕೆಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮಲ್ಲಿ ಮುಂದಿನ ಪೀಳಿಗೆ, ಮುಂದಿನ ಜನಾಂಗಕ್ಕೆ ನಾವೊಂದು ಸಂಸ್ಕೃತಿಯನ್ನು ಕಳಿಸಿಕೊಂಡು ನಾವೆಲ್ಲರೂ ಈ ಸಂಘ ಸಂಸ್ಥೆ ಏನು ನಾವು ಈಗ ಭವನ ಕಟ್ಕೊಂಡು ಹೋಗಿದ್ದೇವೆ ಅದನ್ನೆಲ್ಲ ಒಂದು ಆ ವಲಯದ ಬಂಟರ ಸಮಾಜ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಇರ್ಬೋದು, ಮತ್ತೊಂದು ಸಮಾಜ ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಒಗ್ಗಟ್ಟಿನಿಂದ ಹೋಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ನಾವು ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು ಅಥವಾ ಅವರಿಗೆ ಯಾವುದೇ ಸಮಸ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು ಅಥವಾ ವಿದ್ಯೆ ಇರ್ಬೋದು, ಯಾವುದೇ ಒಂದು ಅವರಿಗೆ ಸಮಸ್ಯೆ ಇರ್ಬೋದು, ಅದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೋಗುವ ಶಕ್ತಿ ನಮಗೆಲ್ಲ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತು ಮುಗಿ. ಬಹಳ ಸೊಗಸಾಗಿ ಶುಭ ಸಂದೇಶವನ್ನು ನೀಡಿದಂತಹ ಪ್ರಕಾಶ್ ಶೆಟ್ಟಿ ಅವರಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೀವನದಲ್ಲಿ ಸಮಸ್ಯೆಗಳು ಮಳೆಯ ಹನಿಗಳಿದ್ದಂತೆ ನಿಧಾನವಾಗಿ ಬರಲಿ, ರಭಸವಾಗಿ ಬರಲಿ, ನಮ್ಮಲ್ಲಿ ಆತ್ಮವಿಶ್ವಾಸ ಎಂಬ ಛತ್ರಿ ಇರಬೇಕಷ್ಟೇ. ಇಂತಹ ಆತ್ಮವಿಶ್ವಾಸವನ್ನು ಹೊಂದಿ ಜನ ಮೆಚ್ಚಿದ ನಾಯಕನಾಗಿರೋರು ನಮ್ಮ ಶಾಸಕರಾದ ಉಮಾನಾಥ ಕೋಟ್ಯನ್ನಾಗಿರುವವರು. ಇವರೀಗ 2 ಮಾತುಗಳನ್ನಾಡುವಂತೆ ಕೋರಿಕೆ. ವೇದಿಕೆಡೆ ಉಪನಂಚಿನ ಕಟೀಲ್ದ ಪರಮ ಪೂಜ್ಯ ಅಸ್ನೇನಾರ್ನ ಪಾದಗೂ ನಮಸ್ಕಾರ ಮಲ್ತೊಂದು, ಜಾಗತಿಕ ಬಂಟರ ಸಂಘ ನೆತ್ತ ಗುರುಕಾರರಾಯನ ಹರೀಶಣ್ಣಗೆ ನಮಸ್ಕಾರ ಮಲೊಂದು, ಅಂಚೆ ನಿತ್ಯ ತಾನೇ ಬಾರಿ ಪೊರ್ಲುಡು ಪಾತ್ರ ನಂಚಿನ ಗೋಲ್ಡ್ ಪಿಂಚಿದ ಪ್ರಕಾಶ್ ಅಣ್ಣಗಳ ನಮಸ್ಕಾರ ಮಲ್ತೊಂದು, ವೇದಿಕೆಡುಪುನ ಮಾತ ಎನ್ನ ಸಹಪಾಠಿ ಮಂಜುನಾಥ್ ಭಂಡಾರ್ಲು ಮಾತೆರೆಗಳ ಅಂಚೆನೆ ನಮ್ಮ ಈ ಒಂಜಿ ಸಂಸ್ಥೆಗೆ ಜಾಗನ ಮಲ್ತು ಕೊರ್ನಂಚಿನ ಹಿರಿಯರೈನ ಸದಾಶಿವ ಶೆಟ್ಟಿ ಅಗಲ ದಂಪತಿನ ಆಶೀರ್ವಾದನ ಕೇನೊಂದು ವೇದಿಕೆ ಎಡುತ್ತಿನ ಮಾತೆರೆಗಳ ನಮಸ್ಕಾರ ಪಡೊಂದು, ಎದುರು ಕುಲ್ದಿನ ಅಂಚಿನ ಮಾತೆರೆಗಳ ನಮಸ್ಕಾರ ಪನೊಂದು, ರಡೇ ಶಬ್ದ ಪಾತ್ರೆಡೊಂದು ಬಂದೇರೆ
ರಡ್ಡು ಶಬ್ದ ಪಾತೆನಲ್ಲ ಅವು ಮುತ್ತದ ಲೆಕ್ಕ ಪೋಡು ಒಂದು ಬನ್ಪಿರು ಒಂಜಿ ರಡ್ಡು ಪಾತೆರ ಮಸ್ತ್ ಪಾತೆನ ಹಿಡಿದು ರಡ್ಡು ಪಾತೆನ ಎಡ್ಡೆ ಬಹುಶಃ ಜಾಗತಿಕ ಬಂಟರ ಬಂಡ ಜಗತ್ತಿಡುಪ್ಪುನ ಬಂಟೇರ್ನ ಒಕ್ಕೂಟದ ಒಂಜಿ ಸಂಸ್ಥೆ ನಮ್ಮ ಕ್ಷೇತ್ರಡಾಪಿನೇ ನೆರೆದು ಮಲ್ಲ ಪುಣ್ಯ ಬೇತೆ ಉಲ್ಲಜ್ಜಿ ಎಂಕುಲು ಬಾರಿ ಮಲ್ಲ ಪುಣ್ಯಾತ್ಮೇರಿ ಮುಲ್ಕಿದಾಕಲಂದು ನಾನು ಪನಿಯರ ಅಪೇಕ್ಷೆ ಮಲ್ಪೆ ಸದಾಶಿವನ್ನೇ ಮುಲ್ಕಿಡು ಈ ಜಾಗನ ಹರೀಶಣ್ಣನ ಮುತಾಲಿಕೆಡು ಜಾಗತಿಕ ಬಂಟರ ನೆಟ್ಟು ದಾದಾಪುಣ ಸಮುದಾಯ ಭವನ ಆಪುಣ ಅಥವಾ ಭಾರಿ ಮಲ್ಲ ಸಂಕೀರ್ಣ ಆಪುಣ ಗೊತ್ತುಜ್ಜಿ ಅಂಡ ಇಡೀ ಜಗತ್ತದ ಬಂಟೇರ್ನ ಒಂಜಿ ಸಂಸ್ಥೆ ಎಂಕಲ್ನ ಮುಲ್ಕಿ ಮುಡಿಬಿದ್ರೆ ಕ್ಷೇತ್ರ ಡಾಪಿನಕ್ಕೆ ಅನ್ನ ತರತಗ್ಗದ ನಿಕ್ಲಿಗೆ ಅಭಿನಂದನೆ ಕೊರೊಂದುಲ್ಲೆ ಇಡೀ ಕ್ಷೇತ್ರದ ಜನತೆದ ಪರವಾದ ಅಂಚನೆ ಕುಡೊಂಜೆಂಜಿನಗೆ ಅನ್ನಗ ಬಂಜಾರದ ಪ್ರಕಾಶನ್ನೇ ಪಂಡೇರು ಇಡೀ ಬಂಟ ಸಮುದಾಯಗೂ ಮಾತ್ರ ಅತ್ತು ಒಂಜಿ ಕಾಲೋಡು ಪ್ರತಿ ಸಮಾಜದ ಪ್ರತಿ ಒರಿಯನ್ಲ ಲೆತ್ತಿದ ವಿಜಯ ಬ್ಯಾಂಕ್ ಬೇಲೆ ಕೊರ್ದು ಅಕಲ್ನ ಇಲ್ಲದ ದೀಪನು ಪೊತ್ತಾಯಿನಾರು ಮುಲ್ಕಿ ಸುಂದರರಾಮ್ ಶೆಟ್ರು ಇನಿ ಅರ್ನಪುದರ್ದಲ ಭಾರಿ ಮಲ್ಲ ಸಮುಚ್ಚಯ ನಮ್ಮ ಕ್ಷೇತ್ರದ ಆತಿನ ಒಂದಲ ನಮ್ಮ ಯೋಗ ಬಕ್ಕ ಭಾಗ್ಯ ಅಂದು ಪನೊಂದು ಖಂಡಿತವಾದಲ ಹರೀಶನ್ನೇ ಎಂಗೊಂಜಿ ಎರಡು ಮೂಜಿ ಬೇಲೆ ಕೊರ್ತೀರು ಮುಲ್ಪ ದಾದ ಅವಡು ಪಂಡದು ಐನು ಚಾಚು ತಪ್ಪಂದೆ ಆ ಬೇಲೆಯನ್ನು ಮಲ್ತದು ನನಾತ್ ಎನ್ನ ಸರಕಾರೋಡ್ದು ಎಂಕಲ ಸರಕಾರೋಡ್ದು ದಾದ ಆವಡ ಎಂಕಲ ನಾಯಕರೇನ ನಳಿನ್ ಕುಮಾರ್ ಕಟೀಲ್ರನ್ನ ನೇತೃತ್ವಡು ಐನ ಮಾತ ನಿಕ್ಲಿಗೆ ಮಲ್ತು ಕೊರ್ಪ ಅಂತ ಪನ್ಪಿನ ಐತೊಟ್ಟಿಗೆ ಮಂಜುನಾಥ್ ಭಂಡಾರ್ಲೆನ ಲೆತ್ತೊಂದುಬೋದು ಒಟ್ಟಿಗೆ ಎಂಕಲು ಸೇರ್ದು ಮಲ್ಪದ್ದು ಕೊರ್ಪ ಅಂತ ಪನ್ಪ ಭರವಸೆ ಪನೊಂದು ಯಾರ ನಿಕ್ಲಿಗೆ ಮಾತೆರೆಗಳ ತರತಗ್ಗಾದ ಸೊಲ್ಮೆ ಸಂದದಿನ ಪಾತ್ರಗಳಂತವೇ ನಮಸ್ಕಾರ ಸೊಲ್ಮೆಲು ನಮ್ಮ ಜನಾನುರಾಗಿ ಶಾಸಕರಾದ ಉಪನ ಚಿತ್ತನ ಶ್ರೀ ಉಮನಾಥ್ ಕೋಟ್ಯಾನ್ರೆಗೆ ನಾನು ತುಂಬಗ ವೇದಿಕೆಡೆ ನಮ್ಮೊಟ್ಟಿಗೆ ಉಪಸ್ಥಿತರೊಪ್ಪನ ಈ ಸಂಕೀರ್ಣದ ಪುದರಿಯರ್ನ ಕೆಂಡ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣ ಅಂಚಾದ ವೇದಿಕೆಡ ಅರಂಜಿ ಸೇರಿದಿನ ಮಾತಿನ ತುಂಬದಿಕ್ಕೆ ಕೊಂಚ ರೆಡ್ಡು ಪಾತ್ಯರಡು ಪಂದ್ ವಿನಂತಿ ಮಲ್ತೊಂದುಲ್ಲೆ ವೇದಿಕೆ ಎಡುತ್ತಿನ ಅಂಚತ್ತಿನ ಮಾತಿರಡ ವಿನಂತಿ ಚುಟ್ಟುಕಾದ ನಮ್ಮ ಕಾರ್ಯಕ್ರಮನ ದುಂಬುಕೊನ್ಪ ಮಾತೆರ್ಲ ಸಹಕಾರ ಕೊರಡು ವೇದಿಕೆ ಎಡಿತ್ತಿನ ಮಾತ ಗಣ್ಯರೇ ಪುದರ್ ಪಂಡ ಬಂಡ ಆಯ್ತು 2 ಮಿನಿಟ್ ಆಪುಜಿ ಮಾತ ಬಂಟ ಬಾಂಧವರೇ ಬಂಟ ಹತ್ತಂದನಕ್ಕೆಲ್ಲ ಶಾಸಕರೇ ಮಾತೆಲ್ಲ ಏರನ್ನ ಪುದರ್ ಪನೋಡು ಏರನ್ನ ಬುಡೋಡ್ಸಂದು ಗೊತ್ತು ಚೆಕ್ ನಿಂಜ ಪನೋಡು ನೆಜ್ಜಿ ಸಚಿನ್ ತೆಂಡೂಲ್ಕರ್ಗೆ ಹೊರಕೇಂಡರಿಗೆ ಎಂಚನ ಒಂಜಿ ಯಾರನ್ನ ಮಿತ್ತು ಕ್ರಿಟಿಸೈಸ್ ಆಂಡ್ ಸಚಿನ್ ತೆಂಡೂಲ್ಕರ್ ಬಂಡರಿಗೆ ಯಾನ್ ಮೈ ನೈ ಬೋಲೆಗ ಮೇರಾ ಬ್ಯಾಟ್ ಬೋಲೆಗ ಯಾನ್ ಪಾತಿರಿ ಜನ ಬ್ಯಾಟ್ ಪಾತಿರ ಅಂಚ ನಮ್ಮ ಕಾಲಿ ಬಾಯ್ಡ್ ಬಂಡ ಯಾವಂದು ನಮ್ಮ ಕಾರ್ಯೋಡು ತೋಜೋಡು ಈ ಬಂಟ ಸಮಾಜದ ಎನ್ನ ಕನೆಕ್ಷನ್ ಬೇಗ ಮನ್ಪೇನು ಫಾಸ್ಟ್ ಟ್ರ್ಯಾಕ್ ಬಂಟ ಸಮಾಜದ ಇನ್ನು ಒಂಜಿ 2-3 ವಿಷಯ ಮಾಡೋಣ ನಿಂಗೆ ಬಂಟ ಸಮಾಜದ ಎನ್ನ ಸಂಬಂಧ ಕಾಲೇಜ್ ಟೈಮ್ ಹೊಡಿತಾನೆ ಕೆಲವು ವಿಷಯ ಪನೋಡಪ್ಪ ನೀನು ಇದಾ ಎಂದು ಮಲ್ತಾನೆ ಕಾಲೇಜ್ ನಾನು ಪೋಂದಪ್ಪನಾಗ ಎಂಕಲ್ನ ಅಂಚನ ಮಲ್ಲೊಂಜಿ ರಿಚ್ ಫ್ಯಾಮಿಲಿ ಅತ್ತು ಅಂಚನ ಶ್ರೀಮಂತ ಮನೆತನತ್ತು ತುಲೆ ಕನ್ಯಾನ ಗುತ್ತು ಬಾಡಿಜೆ ರೈಟ್ ವಾ ಗುತ್ತು ಗುರಿ ಇಲ್ಲ ಜಂಕ್ಲಾಗ ಗುತ್ತು ಇತ್ತೇನು ಮಲ್ದೊಂದಿಲ್ಲ ಎನ್ನನೇ ಗುತ್ತಾದನಿತ್ತು ಎಂಕ ಹಿರಿಯಾಕಲ್ಲ ಗುತ್ತು ವೈಜಿ ಗುತ್ತು ನವ ಮಲ್ಪೊಡು ಕನ್ಯಾನ ಗುತ್ತು ಪೊಡು ಗುತ್ತಿಜ್ಜೆ ಇಟ್ಟು ಓನ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಕಾರಣ ಎಂಚಿನ ಮಂಡ ಬಡ ಕುಟುಂಬಡು ಪಟ್ಟದು ಏಳು ಜೋಕ್ಲೇನ ಆ ಅಪ್ಪೆಮ್ಮೆ ವಿದ್ಯಾಭ್ಯಾಸ ಕೊರ್ನವೇ ಎಂಕ್ಲೇ ಬಾರಿ ಮಲ್ಲ ಗ್ರೇಟ್ ಅಸೆಟ್ ಅವು ಆ ವಿದ್ಯಾಭ್ಯಾಸನೇ ಅಸೆಟ್ ಯಾಕಂದ್ರೆ ಅದು ಇಜ್ಜಾಂಡು ನಾನು ಕಾಲೇಜ್ ಪೋನಾಗ ಎಂಕ್ಲೆಗೆ ಹಾಸ್ಟೆಲ್ ಉಂತೀರ ಎಂಕ್ಲೆಗೆ ತಾಕತ್ತಿಜ್ಜಾನು ಆ ಟೈಮ್ ಏರೋ ಎಂಕ್ ಬಂಡೇರು ಸದಾಶಿವ ಅವಳು ಬಂಟ್ರ ಜಾಗತಿಕ ಇಜ್ಜಾಂಡಪ್ಪಾಗ ಮಾತೃ ಸಂಘ ಬಂಟ್ರ ಸಂಘ ಉಂಡು ಮುಲು ಬಂಟ್ಸ್ ಹಾಸ್ಟೆಲ್ದವಳು ಅವಳು ಪೋಂಡ ಒಂತೆ ದಾದಾನ್ಲಂಜಿ ಸ್ಕಾಲರ್ಶಿಪ್ ಅದು ಲೋನ್ ಕೊರೊಂದುಲ್ಲೇರು ಬಂಡೇರು ಸೀದಾ ಲೆಕ್ಕೊಂದು ಪೋಯಾನು ಇಂದೇನು ಹೊರೆಯನ್ ಪಂತೇವೆ ಸೀದಾ ಲೆಕ್ಕೊಂದು ಪೋಯೆ ಅವಳು ಆಫೀಸಿಗೆ ಪೋಯೆ ಇಂಚಂಚ ಪಂಡೆ 2 ಮಾರ್ಕ್ ಇತ್ತು ನಂಗೆ ಕಬ್ಬಾಗ ಎಜುಕೇಷನ್ ರೆಡ್ ಹುಷಾರುತ್ತೆ ಏನು ಒಂಜಿ ಲೋನ್ ಸ್ಕಾಲರ್ಶಿಪ್ ಅದೆಲ್ಲ ಕೊರೊಂದುಲ್ಲಂದು ಸುದ್ದಿಗೆ ಉಂಡು ಅದು ಚಾನ್ ಬತ್ತೆ ನಿನ್ನ ಪುದೇರಿ ಇಂಚಕಂಡು ಸದಾಶಿವ ಶೆಟ್ಟಿಯಾ ಹಾಂ ಅಪ್ಪಣ್ಣ ಅಪ್ಲೈ ಮಲ್ಪಲ ಪಂಡೆ ಒಂಜಿ ಫಾರ್ಮ್ ಕೊರಿಯರ್ ಆ ಫಾರ್ಮ್ ಕೊರ್ದು ಇಂಜ ಐಟ್ ವಾ ಗ್ಯಾರಂಟಿಲಜ್ಜಿ ವಾರಂಟಿಲಜ್ಜಿ ಖಾಲಿ ಪುದರ್ ಐಟ್ ಶೆಟ್ಟಿ ಸರ್ಟಿಫಿಕೇಟೆಡ್ ವೆರಿಫೈ ಮಲ್ತಾರೆ ಶೆಟ್ಟಿಯಿಂದ 1200 ರೂಪಾಯಿ ವರ್ಷವು ಎಂಕ್ ಕೊರಿಯರ್ ಆ ಟೈಮ್ 1200 ರೂಪಾಯಿ ವರ್ಷೋಡು ಪಂಡವ ಮಲ್ಲ ಮೊತ್ತ ಐಕ್ ದುಂಬೆಂಕಿ ಈ ಬಂಟರ ಸಂಘ ಎಂಚಿನ ಅಂದ ಆಯ್ತ ಗಂಧಗಾಳಿ ಹೆಂಗೆ ಗೊತ್ತಿಜ್ಜಾನು ಅಂಚಾದ ಆ ಬಂಟರ ಸಂಘದ ಫಲಾನುಭವಿಯಾದಿ ಅನ್ನತ್ತೆ ಐದೂಕ ತನ್ನ
ಪೋಸ್ಟ್ ಗ್ರ್ಯಾಜುಯೇಷನ್ ಮಲ್ಪೆರಲ್ಲ ಒಂಜಿ ಕಾರಣ ಈ ಬಂಟು ಸಂಘದ ಒಂಜಿ ಆ ಟೈಮುಡು ಎಂಕ್ ಅಗತ್ಯ ಉಪ್ಪುನಾಗ ಅವಶ್ಯಕತೆ ಉಪ್ಪುನಂಚಿನ ಸಮಯಡು ಕೊರನಂಚಿನ ಒಂಜಿ ಸಹಕಾರ ఆయన యాపలేని మరపెరిచి వా సంఘ ఎంక్ ఎడ్యుకేషన్ కల్పనగా సహకార కొడుతున్న వా సంఘ ఎంక్ సపోర్ట్ కొడుతున్న ಐದು ಬುಕ್ಕ ಆ ಸಂಘವನ್ಯಾನ ಮರತೀಚಿ ಮರಪೆರೆ ಮರಪೆ ಅಂಚೆತ್ತರ ಸಂಘ ಇತ್ತ ಐದು ಬುಕ್ಕ ಎಷ್ಟೋ ವರ್ಷಗಳು ಆಡು ದುಡ್ಡು ವಾಪಸ್ಕಲ್ಲ ಕೊರಿಯ ಯಾನ ನಗ್ಲೆಗೆ ಐದು ಬುಕ್ಕ ಇತ್ತೆ ನಮಗೂ ತಾಕತ್ತು ಬಂದಾಗ ಆ ಸಂಘಗೂ ಸಪೋರ್ಟ್ ಮಲ್ಪನ ಎನ್ನ ಜವಾಬ್ದಾರಿ ಬಂಟರ ಸಮಾಜದ ಮಿತ್ತು ಪ್ರೀತಿ ಕೇವಲ ಬಂಟ ಸಮಾಜ ಅಂದತ್ತು ನಮ್ಮ ಇಡೀ ತುಳುನಾಡದ ಮಾತಾ ಸಮಾಜದ ಮಿತ್ತಲ್ಲ ನಮಗೂ ಅತ್ಯಂತ ಪ್ರೀತಿ ಉಂಟು ಪೂರ ಹಿಂದೂ ಸಮಾಜವು ಬಾಕಿದ ಸಮಾಜವು ಅಕ್ಲಕ್ಲಿನ ಜನಕ್ಕಳು ಒಳ್ಳೇದು ಉಂಟು ಹಿಂದೂ ಸಮಾಜವು ಸುರು ನಮಗೂ ಬಂಟರ ಸಮಾಜವನ್ನು ಗಟ್ಟಿ ಮಲ್ಪುಂಡು ಬಂಟರ ಸಮಾಜ ಅವರ ಗಟ್ಟಿ ಆಯ್ ಬುಕ್ಕ ನಮ್ಮ ಬಾಕಿದ ಸಮಾಜಗಳ ನಮ್ಮ ಹೆಲ್ಪ್ ಮಲ್ಪಲಿ ಅಂಚನೆ ಬೊಂಬೈಡ್ ಬೇರೆ ಹರಿ ಎಕಡೆ ಬಂಡ ಈ ಕಡೆ ಎಕ್ಕಾರಡು ಹರೀಶ್ ಅಮೀನ್ ಬಂಡದ ಎಂಕಲ್ನ ಬೊಂಬೈದ ಬಿಲ್ಲವ ಸಮಾಜದವರು ಒಳ್ಳೆಯರು ಅರ್ಲ ಇಂಚನೆ ಒಂಜಿ ಎರಡು ಮೂರು ಸಭಾ ಕಾರ್ಯಕ್ರಮ ಎನ್ನ ಪಾತ್ರ ಅದಕ್ಕೆ ಎಂಡರು ಮೇರಂತ ಕಾಮಿಡಿ ಜೋಕ್ ಮತ್ತು ಪಾತ್ರ ಉಂಡು ಅದ್ರ ಬಂಡಿರು ಅರೆ ಸವೇಶಣ್ಣ ಇರು ಎಂಕಲ್ನ ನೆಕ್ಕಲ ಬರೋಡು ಬಿಲ್ಲವ ಸಮಾಜದ ನೆಕ್ಕಲ ಬರೋಡು ಸೊ ನೆಕ್ ಎಂಕ್ಲೆಗಳ ಪ್ರೋತ್ಸಾಹ ಕೊರಡು ಬಂಡೆ ಆವಣ್ಣ ಬರ್ಕ ಒಂದು ಹೊಂದಾನ ಅರೆಗೆ ಪ್ರಾಮಿಸ್ ಕೊಡ್ತೆ ಐದು ಕಾರ್ ಬಂಡೇರು ಅಣ್ಣ ಎಂಕಲ್ನ ತುಲೆ ಇರು ಬಂಟರ ಸಮಾಜ ರೀತಿ ಫೇಮಸ್ ಆತಾರೆ ಎಂಕಲ್ನ ಸಂಘ ಸಮಾಜಲ ಆಜಿ ಲಕ್ಷ ಜನ ಉಳ್ಳ ಮುಂಬೈಡು ಐಟ್ಲ ಇರೇನು ಫೇಮಸ್ ಮಲ್ಪೆ ಯಾವಣ್ಣ ಎಂಕ್ಲಿಗೆ ಬಂಟು ಸಂಘಡು ಮಲ್ತಾನೆ ಫೇಮಸ್ ಮಲ್ತಾನೆ ಯಾವ ನಾನು ಕೊಡ್ಚಿ ಇರ್ನ ಆಜಿ ಲಕ್ಷನು ಬುಕ್ಕಾಗೆ ತೊನ್ಗ ಸುರು ಈ 5 ಲಕ್ಷ ಸುಧಾರಣೆ ಉಂಟು ಮುಂಬೈದ 5 ಲಕ್ಷ ಊರುಡಿ 7 ಲಕ್ಷ ಉಳ್ಳೇರು 7 ಲಕ್ಷ ಉಳ್ಳೇರು ಈ ಈತ್ ಜನ ಸುರು ಸುಧಾರಣೆ ಮಲ್ತದೆ ಇನ್ನು ಮಾತ ಆಯೆ ಬುಕ್ಕ ಒಂದು ಆತಜೆ ಇತ್ತಲ್ಲ ಎತ್ತೋ ಪಾಪದಾಗ್ಲು ಉಳ್ಳೇರು ಅದೇಶನ್ನ ಇಲ್ಲಿರ್ಬೋದು ಆಗ್ಲಿಗೆ ಒಂದು ಪಟ್ಟೊಂದು ಉಳ್ಳೇರು ಅರ್ನ ಕೆಲಸ ಉಂಡ ಎಂಚಿನ ಹರೀಶಣ್ಣನ ಎಂಚಿನ ಮಹಾಮಲ್ಲ ಎಂಚಿನ ನೋಡಾರೆ ಎಂಟದೇ ಬಂಟ ಅಂದ್ ಬೇರೆ ಬಂಟ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಪದವಿ ಕೊಡ್ತಾರೆ ಎಂಟದೇ ಬಂಟರು ಒಂದು ಅಂಚೆ 8 ಬಂಟ ಎಂಕ್ಲಿಗೆ 2 ಎದೆಲ್ಲ ಇಜ್ಜಿ 8 ಬಂಟೀರಿ ಅಂಚ 6 ಮಲ್ಪನ ಕೆಲಸ ತೂದು ಅರ್ನ ಕೆಲಸ ಹಿಂಗೆ ಭಾರಿ ಸಂತೋಷ ಒಂಜಿ 2 ಸಂಸ್ಥೆದ ಮಿತಿ ಎಂಕ್ ಅತ್ಯಂತ ಪ್ರೀತಿ ಬಂಡ ಒಂಜಿ ಜಾಗತಿಕ ಬಂಟ ಸಂಘ ದಯವಿಟ್ಟು ಬಂಟರ ಸಂಘ ಉಂಡು ಬಂಟರ ಸಂಘದ ಐತೆ ನಮ್ಮ ಐತ ಬ್ಯಾಕ್ಗ್ರೌಂಡ್ ಐತೆ ವಿಮರ್ಶೆ ಮಲ್ದಂದು ಪೋನಾಗ ಅವು ಈ ತೋರಿಸೋಡಿ ನಾನು ಕಾಲೇಜಿದ ಟೈಮದ್ದು ತುವಿನೆಂದು ಬೊಕ್ಕ ಅವು ಏತ್ ಬೆಳವಣಿಗೆ ಆತನಂದು ಮಲ್ಪೊಂಜಿ ವಿಮರ್ಶೆ ಮಲ್ಪನೊಂಜಿ ಕಾಲಘಟ್ಟಗೂ ನಮ್ಮಲ್ಲ ದಯಬಂಡ ಇಂಚೋಗೊಂಜಿ 10 ವರ್ಷದಿಂಚಿ ಬಹುಶಃ ಬಂಡ ಸಂಘ ಬೇತೆ ಬೇತೆ ವಲಯಡು ಬೇತೆ ಬೇತೆ ಕ್ಷೇತ್ರಡು ಬಂಡ ಸಂಘದ ಒಂದು ಘಟಕಗಳು ಒಂದೊಂದು ಬಂಡ ಸಂಘದ ಎಡ್ಡೆ ಒಂದೊಂದು ಕೆಲವು ದಿಕ್ಕಡು ಆತ ಒಂದು ಇಜ್ಜಿ ಆಯ್ತು ಮುಖ್ಯವಾದಿತ್ತೆ ಈ ಜಾಗತಿಕ ಬಂಡ ಸಂಘ ಉಂಡುಂದ 4 ವರ್ಷದಕ್ಕ ಐಕಲ ಹರೀಶನ್ನೇ ಬತ್ತಿವಕ್ಕ ಐಕದ ಮುಂದೆ ಇನ್ನು ಉಂಡಾಜ್ಜ ಅಂದ ಏರೆಗಳ ಗೊತ್ತಿಜ್ಜಿ ಒಂದು ಜಾಗತಿಕ ಬಂಡ ಸಂಘ ಎಂಚಿನ ಅಂದು ಗೊತ್ತಿಜ್ಜಿ ಖಾಲಿ ಪುದರಿಗೆ ಜಾಗತಿಕ ಅವಳು ಉಳೈ ದಾಲಚ್ಚಿ ಐನು ಮಿತ್ತು ಕಾಳ್ತನಾರು ಐನು ಪ್ರಸಿದ್ಧಿ ಮಲ್ತು ಜನಸಾಮಾನ್ಯರ ನಾಡು ಮುಟ್ಟಾಯಿನಾರು ಐಕಲ ಹರೀಶನ್ನೇ ಜನಸಾಮಾನ್ಯರಿಗೆ ಮುಟ್ಟಾಯಿನಾರು ಅಂಚಾದು ಆರ್ನ ಕೆಲಸ ತೂದಿಯಾನ ಆರ್ನೊಟ್ಟಿಗಿಲ್ಲ ಇಂಚೆನೆಚ್ಚಿಯಾನ ಅಂಚೆ ಎತ್ತೋ ಜನ ಬರ್ಪೇರು ಏತೋ ಜನ ಡೊನೇಷನ್ ಬರ್ಪೇರು ಒಂಜಿ ಐಕಳ ಹರೀಶಣ್ಣನ ಕೆಲಸ ಜಾಗತಿಕ ಬಂಟರ ಸಂಘದ ಮುಖಾಂತರ ಒಂಜಿ ಎಂಕಲ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಸತೀಶ್ ಪಟ್ಲ ಒಳ್ಳೆಯರು ಸತೀಶ್ ಪಟ್ಲ ಬೇಕಲ್ಲ ಸತೀಶ್ ಆಪಲ ತೆರೆ ಮೆರೇಟು ಪುಣೀತೆ ಒಂತೆ ಹೊರ್ತಾನಾಗ ಇಡೋರ್ ಪೇರು ಬೊಬ್ಬೆ ಆಡ್ಯಾರ ಲಾಸ್ಟ್ ಅವಳು ಪಿರಾವುಗಳು ಒಂದೇರ ಆರ್ನ ಬುಕ್ಕತ್ತು ಓಡ್ದನ ಕತೆ ಇತ್ತದಾಲಜಿ ಪಿರಾವುಗಳು ಒಂದೇನು ಮನೀ ಪಂದೆ ಆರ್ನೊಂಜಿ ದಿವಸ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಲಂಚನೆ ಪಾಪದ ನಮ್ಮ ಯಕ್ಷಗಾನ ಐತ ನಾಮೋ ನಿಶಾನ ಅವು ಪೂರ ಅಳಿಪುಣು ಅನ್ಪುಣ ಸಂದರ್ಭಡು ಭಾಗವತಿಗೆ ಒಂಜಿ ಮಹಾ ಕಲಾವಿದೆಯಾದ ಪುಟ್ಟದು ಈ ತೆಲ್ಲೆ ಪ್ರಾಯಡು ಆರು ಈ ಯಕ್ಷಗಾನವನ್ನು ಈ ಲೆವೆಲ್ಗೆ ಒಂಜಿ ಪತ್ತೊಂದು ಬರ್ತಾರೆ ಯಕ್ಷಗಾನದೊಂದು ಗುರುತಿಸಾದು ಸಮಾಜಗಳು ಗುರುತಿಸಾದು ಪ್ರಪಂಚ ಇಡೀ ಓಲೋಲು ನಮ್ಮ ದಕ್ಷಿಣ ಕನ್ನಡ ನಮ್ಮದ ತುಳುವೇರು ಉಳ್ಳೇರ ನಮ್ಮ ಯಕ್ಷಪ್ರಿಯರು ಉಳ್ಳೇರ ಓಲೋಲು ಇತ್ತೇನು ಈಡೆ ಬೇರಿನ ಬೋದು ಬತ್ತ ಇಂಚೋಗು ಅಡೆ ಬೇರೆನ್ಲೆತ್ತುತ್ತಾರೆ ಯಕ್ಷಧ್ರುವದಾಗ್ಲ ಅಡೆ ಪೋದಿತ್ತೆ ಅಂಚ ಓಲೋಳು ಭಾರಿ ಖುಷಿ ಆಪಣ ಮುಸ್ಲಿಂ ದೇಶಡು ಅವಳು ಪೋದು ಅವಳು ಯಕ್ಷಧ್ರುವದ ಯಕ್ಷಗಾನ ಮಲ್ಪನಂಚಿನ
ಒಂಜಿ ಕಾಲಘಟ್ಟೋಡು ನಮ್ಮಲ್ಲ ಇತ್ತೆ ಅಮೇರಿಕಾவில் ಎತ್ತೊಂದುಲ್ಲೇರು ಇಂಕ ವೀಸಾ ದಿಗೊಂದಿಜ್ಜಿ ಅಮೇರಿಕಾ ಹೋಗೋದು ಯಕ್ಷಧ್ರುವದ ಒಂದು ಮಾಡ್ತಾರೆ ಅಂಚಪ್ಪನಾಗ ಆ ಯಕ್ಷಧ್ರುವದ ಕೆಲಸ ಅಕಲ್ನ ಕಾರ್ಯಕಲಾಪ ಒಂಜಿ ನಮ್ಮ ಜಾಗತಿಕ ಬಂಟ್ರನ ಒಂಜಿ ಕೆಲಸ ಒಂದು ಮಹತ್ತರವಾಯಿನ ಕೆಲಸ నేను ನನಾತ್ ಬಾರಿ ನಮ್ಮ ಪೂರ್ಣ ರೀತಿಯಿಂದ ಬೆಂಬಲ ಮಾತೆರ್ಲ ಕೊರಡು ಅಂತ ದಯ ಖಾಲಿ ಸದಾಶಿವ ಶೆಟ್ಟಿ ಬಂಜಾರ ಪ್ರಕಾಶನ್ನೇ ಕೊರಂಡ ಯಾ ಬಂಜಾರ ಆಪಿಜವು ಅವಂತ ಜಾಸ್ತಿ ನಲ್ಲ ಕೊರಂಡ ಬಂಜಾರ ಆಪಣು ಬಂಜಾರ ಪ್ರಕಾಶ್ ಅಣ್ಣೆ ಒಳ್ಳೆರು ಪೂನದ ಬೇರೆ ಸಂತೋಷ್ ಅಣ್ಣೆ ಒಳ್ಳೆರು ರತ್ನಾಕರ್ ಅಣ್ಣೆ ಒಳ್ಳೆರು ಎಲ್ಲರೂ ಒಳ್ಳೆರು ಮಲ್ಲ ಅಂದರೆ ಆನಂದ ನೀನು ಬೈಜೇರು ಆನಂದನ್ನೇ ಒಳ್ಳೆರು ಎಂಕಲ್ನ ಆರ್ಗ್ಯಾನಿಕ್ ದಾರು ಯಾರು ಬೈಜೇರು ಅಂಚ ಮಲ್ಲ ದಾನಿಗಳು ಒಳ್ಳೆರು ಆಂಡ ಕೊರಿಯರ ತೀರ್ನಾಗ್ಲಿ ಎತ್ತೋ ಜನ ಒಳ್ಳೆರು ಬಣ್ಸಡ್ ಏತೋ ಜನ ಕೆಪಾಸಿಟಿ ಉಂಡು ಮಸ್ತ್ ಜನ ದಾನ ಮಲ್ಪಿಜೇರು ಕೊರ್ಪಿಜೇರು ಕೊರಂದೆ ಉಪ್ಪುನೇಕ್ಲ ಕಾರಣ ಉಂಡು ಇಂದುಲ ಬಾರಿ ಉಪದ್ರಾಪಣ ಇಂಕ್ಲೆಗ್ ಕೊರಂಡಲ್ಲ ಇಂಚೊಂಜಿ ದೇವಸ್ಥಾನದ ಅಕ್ಲಿಗೆ ಒಂಜಿ ಬಾರಿ ಫಾಲೋ ಅಪ್ ಮಾಡ್ತಾರೆ ನಡ ಮಸ್ತ್ ಬಾರಿ ದೇವಿನ ಕ್ಷೇತ್ರ ನಾಗನ ಕ್ಷೇತ್ರ ಅಣ್ಣ ಈರೇನು ಮಲ್ಪೊಡು ಇಂದು ಮಲ್ಪೊಡು ಅಂದು ಲೇತೊಂಪೋಯರು ಅಂದು ಮಲ್ತೇರು ಸನ್ಮಾನ ಮಲ್ತೇರು ಮಾತ ಮಲ್ತೇರು 5 ಲಕ್ಷ ಕಡಬಿಡಿ ಮಲ್ಪಲೆ ಅಂತಂದು ಕೂಡಲೇ ಫೋನ್ ಬರ್ತಾನೆ 5 ಲಕ್ಷ ಕೊರ್ನ ಧನ್ಯವಾದ ಇಜ್ಜಿ ಅಣ್ಣ ಎಂಕಲಿಗೆ 7 ಕೋಟಿದೊಂದು ಪ್ರಾಜೆಕ್ಟ್ 7 ಕೋಟಿದ ದೇವಸ್ಥಾನದ ಹಲವಾರು ಕೆಲಸಗಳುಂಡು ಇವ್ರನ್ನ 5 ಲಕ್ಷ ಇಂಚಿನ ಹಾಕೊಂಡು ಒಂದು ಸಮಸ್ಯೆ ಇವ್ರನ್ನ 5 ಲಕ್ಷ ಇಂಚಿನ ಹಾಕೊಂಡು ಯಾಮಂಡ ಏತು ನಿಗಲ್ನ ಪ್ರಾಜೆಕ್ಟ್ ಏತು 7,58,00,000 ಚಿಲ್ಲರೆ ಯಾಮಂಡೆ ಬಾರಿ ಅಡ್ಡೆ ಸಾರಿ 7 ಕೋಟಿ 7,58,00,000 ಪ್ರಾಜೆಕ್ಟ್ ಐಕ್ ಬಂಡೇರಿ 5 ಲಕ್ಷ ಕೊರ್ನ ಇಂಚಾಪು ನನ್ನ ಈರ್ನದ್ದೇ ಅವಡಣ್ಣ ಈರೇ ಮಲ್ಪೊಡು ಆ ದೇವಿ ಈರಡ ಮಲ್ಪಾವೇರು ಪಣ ದೇವಿ ಮಲ್ಪಾವಡೆ ನಡ ಅಂಡೆ ಆ ದೇವಿನ ಶಕ್ತಿ ಉಂಡು ದೇವಿಗೆ ಮಲ್ಪನ ಅಂಡ ಏನುಂಡೆ ಅಣ್ಣ ತುಲೆ ನಿಕ್ಲ 5 ಲಕ್ಷ ಇಲ್ಲಿ ಅಮೌಂಟ್ ಹತ್ತು ಆ 5 ಲಕ್ಷ ನಿಕ್ಲ ನೀ ಐನೊಂಜಿ 5 ಪೈಸದ ಲೆಕ್ಕ ಮಲ್ತಾರೆ ಇರು ನಿಕ್ಲ ಎಂಚೆನ್ನೆ ಎಣ್ಣೆ ಅದು ಆ 7 ಕೋಟಿ ಯಾನ್ ಕೊರದೆ ಮಲ್ಪೊಡೊಂದು ಅತ್ತಣ್ಣ ಎಂಕಲ್ಲ ಈ ಹಳ್ಳಿ ಪ್ರದೇಶ ಏರ್ ಕೊರ್ಪೇರು ಈರೇ ಆವಡೈನು ಮಲ್ಪೇರೆ 7 ಕೋಟಿದ 58,00,000 ಯಾನ ಆವಡು ಮಲ್ಪೇರೆ ಅಂಚಾದ ಇಂಕ ಈ ಜವಾಬ್ದಾರಿ ಮಸ್ತ್ ದಿಕ್ಕೊಂದುಂಡು ಇಂಚಿನ ಐಕೊಂಚ ಲಿಮಿಟ್ ಮಾಡೋಡಪ್ಪನು ಆಂಡ ಅಕ್ಲೆಗೆ ಲಿಮಿಟ್ ಇಚ್ಚಿ ನಕ್ಲೆಗನ್ನ ಐಕಲ ಹರೀಶ್ ಅಣ್ಣನ ಕೆಲಸಗಳ ಯಕ್ಷಧ್ರುವದ ಕೆಲಸಗಳ ಲಿಮಿಟ್ ಇಚ್ಚಿ ದಯಮಂಡ ಐಕ ನಮ್ಮ ಕೆಲಸ ಜತ್ತಿ ಬೊಕ್ಕ ಏರಣ ಮಿತ್ತಿ ಎಂಕ ವಿಶ್ವಾಸ ಉಂಡ ಏರು ಸಮಾಜಕ್ಕೆ ಎಡ್ಡೆ ಕೆಲಸ ಮಲ್ಪೇರ ಬಂಟ್ರ ಸಮಾಜಕ್ಕೆ ಕೆಲಸ ಮಲ್ಪೇರ ಪ್ರಾಮಾಣಿಕವಾದ ಅಕ್ಲೆಗೆ ನನ್ನ ಸಂಪೂರ್ಣ ಬೆಂಬಲ ಉಂಟು ಅವು 100% ಅವು ಎನ್ನ ಕೆಲಸ ಇಡೀ ಮುಗಿತೀಜಿ ಇರೇ ದುಂಬೆ ಬಂತೆ ಅಣ್ಣ ಯಾಪ ನಮ್ಮ ಜತ್ತನ ಐನು ಪೂರ್ಣ ಮಲ್ಪನ ಕೆಲಸ ನಮ್ಮ ಐನು ಬಿಡ್ದು ಬಿಡ ದೇವರೆಲ್ಲ ಬಿಡ್ದು ಬಿಡಾಯರು ಇನ್ನು ಕಾಂತಾರ ದಾಖಲೆ ಮತ್ತೆ ಬಿಡ್ಲೇರು ಆ ಪಂಜುರ್ಲಿ ನಮ್ಮ ಜೂಮಾದಿ ನಮ್ಮನ ಸತ್ಯಗಳು ಬಿಡಾಯರು ನಾವು ಅಂಚೆ ಸತ್ಯಗಳು ನೀರಿನ ನಮ್ಮ ಪಿರಾವುದುಲ್ಲೇರ ಅಂಚೆ ನಿಖಲ್ನ ಪಿರಾವುದು ಯಾನುಲ್ಲೆ ಸತ್ಯದಲ್ಲೇ ಕೊಡತ್ತೆ ಎನ್ನ ಮನುಷ್ಯನ ಯಾರುಲ್ಲ ಅಂಚೆ ಅದು ಪುನಃ ನಿಖಲ್ನ ಈ ಕೆಲಸಗೂ ಏತು ಮಿನಿಟಾണ് ಯಾವ ಒಂದು ಪಾತ್ರೆ ಅಡುಗೆ ಅಂಚಿನ ಪಾತ್ರೆ ಅಡುಗೆ ಅಂಚಾದ ಪುನಃ ಈ ಜಾಗತಿಕ ಬಂಟ್ ಸಂಘದ ಒಂಜಿ ನಮಕೊಂಜಿ ಬಂಟ್ರ ಸಂಘದ ರೂಪರೇಷೆ ತೋಡು ಮತ್ತೆ ಬಾಂಬೆದ ಇಂಕ್ಲ ಬಂಟ್ ಸಂಘ ಎಡ್ಡೆ ಕೆಲಸ ಮಲ್ತೊಂದುಂಡು ಪದಾಧಿಕಾರಿಗಳು ಮುಳ್ಳುಳ್ಳೇರು ಎಡ್ಡೆ ಕೆಲಸ ಮಲ್ತೊಂದು ಪೂನಾದಾರ ಎಡ್ಡೆ ಕೆಲಸ ಮಲ್ತೊಂದುಳ್ಳೇರು ಬೆಂಗಳೂರುದಾರು ಉಳ್ಳೇರು ಮುಳ್ಳು ತೀರ್ತು ಗಡ್ಡದಾರು ಉಳ್ಳೇರು ಮುಳ್ಳೇರು ಅಣ್ಣ ಆ ರೀತಿ ಎಕ್ಸ್ ಪ್ರೆಸಿಡೆಂಟ್ ಇತ್ತದ ಏರ ಗೊತ್ತು ಜಾರು ಬೈಚೇರು ಎಡ್ಡೆ ಕೆಲಸ ಮಲ್ತೊಂದುಳ್ಳೇರು ಬಾಂಬೆ ಆಡು ಪೂನಾ ಆಡು ಬೆಂಗಳೂರು ಆಡು ಎಡ್ಡೆ ಕೆಲಸ ಮಲ್ತೊಂದುಳ್ಳೇರು ಅಂಚೆನೆ ನಿಖಿಲ್ ಊರುಡ್ಲ ಎಡ್ಡೆ ಒಂಜಿ ನಮ್ಮ ಸಮಾಜಗೂ ಬಂಟರ ಸಮಾಜಕ್ಕೆ ಎಡ್ಡೆ ಕೆಲಸ ಮಲ್ಪಲಿಂದ ಅನ್ಪುನ ಎನ್ನ ಕಳಕಳಿ ಸಮಾಜಕ್ಕೆ ಎಡ್ಡೆ ಕೆಲಸ ಮಲ್ಪಲೆ ಖಾಲಿ ಮುಳ್ಳು ಭವನ ಕಟ್ಟಣೆ ಒಂದು ಆರು ಆಲ್ರೆಡಿ ಮಲ್ತೊಂದಿತ್ತಿನ ಕೆಲಸ ನಾನು ಕಂಟಿನ್ಯೂಲ ಮಲ್ಪೋಡು ಆ ಪಾಪದಾಗಲಿಗೆ ಪಟ್ಟದು ನಮ್ಮ ಇಂಟರ್ನೆಟ್ ಏತು ಜನ BPL ತಿರ್ತುಳ್ಳೇರು ಎಡ್ಡೆ ತನಕಲು ಒಂದೇ ಜನ BPL ಹಳ್ಳಿಗೆ ಪೋಂಡ ಎತ್ತೋ ಪಾಪದಾಕಲಿ ಬಡವರುಳ್ಳೇರು ಅಕ್ಲಿಗೆ ದಾಲಾತಿಕೊಂದು ದಾಲ ಸೌಕರ್ಯ ಅಜ್ಜಿ ಎಜುಕೇಷನ್ಗೆ ಸರಿಯಾಯಿನ ದುಡ್ಡಿಜ್ಜಿ 150% ದಿಕ್ಕಿನ ಎಜುಕೇಷನ್ ಮಲ್ಪೇರೆ ಅಕ್ಲ ಆರ್ಥಿಕ ಪರಿಸ್ಥಿತಿ ಸೌಖ್ಯ ಜನ ಅಕ್ಲಿಗೆ
ಆಸ್ಪತ್ರೆಗೆ ಹೋದ ಇನ್ನು ಕಟ್ಟಣ ಪರಿಸ್ಥಿತಿ ಇಚ್ಚಿ ಇಂಚೋಕೆ ಎಂಕಲ್ನ ಊರು ಅಂಚೆ 2 ಜನ ಆಕ್ಸಿಡೆಂಟ್ ಅದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೇನೆ. ಕ್ರಿಟಿಕಲ್ ಕಂಡೀಷನ್ಡ್ ಎಂಕ್ ಮೆಸೇಜ್ ಬರ್ತನೆ ನೆಟ್ ಮೆಸೇಜ್ ಮಾಡುವರು ಎತ್ತೆ ಮೆಸೇಜ್ ಬರ್ತನನ್ನ ಎಂಕ್ ಮಹಾದಾನಿಂದು ಟೈಟಲ್ ಕೊಡ್ತಾರೆ. ಮಹಾದಾನಿ ಅವರು ಇದಕ್ಕೆ ಸಹಕಾರ ಮಾಡಬೇಕಾಗಿ ವಿನಂತಿ. ಅಕಲ ಕೆಲಸ ಮಾಡಿ ಮಹಾದಾನಿ 2 ಜನ ಆಸ್ಪತ್ರೆಯಲ್ಲಿದ್ದಾರೆ, ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಅವರಿಗೆ ಮಹಾದಾನಿ ಅವರು ಸಹಕಾರ ಮಾಡಬೇಕಾಗಿ ವಿನಂತಿ. ಅಡೆಗಾಂಡೆ ಅಕಲ್ನ ಕೆಲಸ ಕೂಡ ಹಾಕ್ಲಿಕ್ಕೆ ದುಡ್ಡು ಕಡಪಡ್ದು ಇತ್ತಾಕಲು ಹುಷಾರಾತೀರಿ. ಅವು ನಮ್ಮ ಬಂಟ ಸಮಾಜದಕ್ಲತ್ತು ನಮ್ಮನೆ ಹಿಂದೂ ಸಮಾಜ ಏರೆ ಆವಾಡು ಬಂಟ ಸಮಾಜನೇ ಆವಡನ್ ದಾಲಚ್ ಪಾಪದಾಕಲಿ ಏರೆ ಸಂಕಷ್ಟ ಉಳ್ಳಾರ ಅಕ್ಲೆ ಮಾತಾಡಲ್ಲ ಮಲ್ಕೊಂಡು ಮಾತಾರಿಲ್ಲ ಎನ್ನೆಲ್ಲ 2 ವಿನಂತಿ ಅಂಚನೆ ಖಾಲಿ ಬಂಟ್ರೆಂಗಿಂದ ಬಂಟ್ರೆ ಮಲ್ಪಲೆ 1% ನಾವು ಬಾಕಿದ ಸಮಾಜಗಳೆಲ್ಲ ಮಾತಾರಿಲ್ಲ ಮಾಡ್ಕೊಡು. ಫೈನಲಿ ನಾವು ಮಾತಾರಿಲ್ಲ ಮಾಡ್ಕೊಡು. ಬಂಟ ಸಮಾಜನು ಹರೀಶನ್ನೇ ತೆಗೇನೊಂದಿದ್ದಾರೆ. 2 ರಿಕ್ವೆಸ್ಟ್ ಏನು ಉಂಡು ಮಂಡ ಈ ಜಾಗತಿಕ ಬಂಟದ ಕೇಂದ್ರ ಆಯ್ಬೊಕ್ಕ ಬಂಟ ಸಮಾಜದ ಪಾಪದಾಕಲು BPL ಲೆವೆಲ್ದು ತೀರ್ಥೆತ್ತನಕ್ಲೇನು ಒಂಜಿ ನಿಯಮಿತ ಸಮಯದ ಉಲಾಯಿ 2030 ದೊಲಾಯಿ ಪೂರ ಹಾಕ್ಲೇನು BPL ಲೆವೆಲ್ದು ಮಿತ್ತು ಮಾಡ್ಬೋದು. ಗರೀಬಿ ಹಟಾವದ ಲೆಕ್ಕ BPL ದಕ್ಲೇನು ಹಟಾವನತ್ತು ನಮ್ಮ ಬಿಕಾಸ್ ಆತ ನಮ್ಮ ತಾಕತ್ತುಂಡು ಮಾತೆಲ್ಲ ಸೇರಡವು ಖಾಲಿ ಡೊನೇಷನ್ 3-4 ಜನ ಕೊರಂಡು ಯಾವೊಂದು ಡೊನೇಷನ್ ಕೊರೆ ಒಂಜಿ ಪೋಡಿಗೆ ಐತೆ ಕೆಲವರ ಬನ್ಪೇರು ಇಂಚೋಗ ಒಂಜಿ 2-3 ಜನ ಇಂಚ ಸ್ವರ ಇಂಚಕ್ಕೆ ಏನೊಂದುಂಡು ಒಂಜಿ ಅಣ್ಣ ಇರು ನಿಕಲ್ನ ಸಮಾಜಗೂ ದೇವಸ್ಥಾನಗೂ ಮತ್ತು ಭಾರಿ ಮಲ್ತೊಂದುಲ್ಲರಿಗೆ ಅಂಡೇರು ಅಂದಣ್ಣ ಒಂದಂತೆ ಮಲ್ತೊಂದುಲ್ಲೆ ಒಂಡೆ ಅತ್ತೊಂತೆ ಜಾಸ್ತಿ ಮಲ್ತೊಂದುಲ್ಲಾರ ಅಂತ ತೋಜುನು ಒಂಡೇರು ಅಪ್ಪಂಡ ಐಕೊಂಜಿ ನಮ್ಮ ಉತ್ತರ ಕೊರಡಾಗು ಇಂಚಿನ ಕೆಲವು ಒಂದು ಸ್ವರಗಳು ಬರಂದುಪ್ಪುಂಡು ಇರಂತೆ ಜಾಸ್ತಿ ಮಲ್ತೊಂದುಲ್ಲಾರ ಜಾಸ್ತಿ ಬಂಡ ಇಂಚ ಎಂಡೇನು ಜಾಸ್ತಿ ಮೀನ್ಸ್ ವಾಟ್ ಅತ್ತು ಕೇನ್ನಕ್ಲೆ ಪೂರ ಇರು ಕೊರೊಂದುಲ್ಲಾರು ಮಲ್ತೊಂದುಲ್ಲಾರು ಬೊಕ್ಕ ಸಂಘ ಸಂಸ್ಥೆಗೂ ಬೊಕ್ಕ ದೇವಸ್ಥಾನಗೂ ಮಸ್ತ್ ಕೊರೊಂದುಲ್ಲಾರು ಇದು ಒಂಜಿ ಸಮಾಜ ಬಾರಿ ಮಲ್ಲ ಒಂಜಿ ಪುದರ ಐಕ್ಯ ಅಂದ ಅಂಡ ಜಾಸ್ತಿ ಬಂಡ ಇಂಚ ಪ್ರತಿ ಒಂಜಿ ಗೌರ್ಮೆಂಟ್ ಒಂಜಿ ರೂಲ್ ಉಂಡು ಪ್ರತಿ ಒಂಜಿ ಕಾರ್ಪೊರೇಟ್ಗೆ ಒಂಜಿ 2% ಆಫ್ ಯುವರ್ ಪ್ರಾಫಿಟ್ ಯು ಶುಡ್ ಶೇರ್ ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದುಂಡು ಅಂಚೆನೆ ಅವು ಗೌರ್ಮೆಂಟದ ಕಡ್ಡಾಯವಾದ ರೂಲ್ ಅವು 2% ನಮ್ಮ ಪ್ರಾಫಿಟ್ ನಮ್ಮ ಸಮಾಜಕ್ಕೆ ಕೊರಡು ಮಂಡು ಯಾನ 2% ಇಜ್ಜಿ ನಮ್ಮ ವೈಯಕ್ತಿಕವಾದ ನಾವು ಮಲ್ಪುಂಡ ಅವು ಪರ್ಸೆಂಟೇಜ್ದ ಲಿಮಿಟ್ ಇಚ್ಚವರು ಆಂಡ ಯಾನು ಮಲ್ಪುಂಡೆಗೆ ಒಂಜಿ ಲಿಮಿಟ್ ಎನ್ನಲ ಒಂಜಿ ಲಿಮಿಟ್ ಉಂಡು. ಐ ವಿಲ್ ನಾಟ್ ಕ್ರಾಸ್ ದ್ಯಾಟ್ ಲಿಮಿಟ್. ದಟ್ ಈಸ್ ಎ ಲಿಮಿಟ್ ಮಲ್ಪುಣೆಗೆ ಆ ಲಿಮಿಟ್ ಊಟ ಮಲ್ಪಲ್ಲಿ ಅತ್ತೆ ಲಿಮಿಟ್ ಊಟ ಮಲ್ಪನೆಗೆ ಎಲ್ಲ ಬಂದರೆ ಸಾಧ್ಯ ಇಚ್ಚಿ ಅಂಚೆನೆ ಎನ್ನ ರಿಕ್ವೆಸ್ಟ್ ಮಾತಿರಗಿಲ್ಲ ದಾನಿಗಳ ನನಾತ ದಾನಿಗಳೇನು ಕ್ರಿಯೇಟ್ ಮಲ್ಪಲೆ ಬಂಟ ಸಮಾಜನ ನಮ್ಮ ಉದ್ಧಾರ ಮಲ್ಪುಗ ಐದೋಕ ಬಾಕಿ ಸಮಾಜನ ಎಡ್ಡೆ ಮಲ್ಪುಗ ಹಿಂದೂ ಸಮಾಜವನ್ನು ಎಡ್ಡೆ ಮಲ್ಪುಗ ಅಂದ ಅನ್ಪಣೆ ಇನ್ನೊಂದು ಇದ್ದೀಯ ಅಂಚ ಅದು ಪುನಗ ಈ ಜಾಗತಿಕ ಬಂಟ ಸಂಘದ ಕೆಲಸ ಇನ್ನೀತು ಉಂಡ ಐಕಲ್ ಹರೀಶನ್ನ ಲೀಡರ್ಶಿಪ್ಡು ಭಾರಿ ಎಡ್ಡೆ ಕೆಲಸ ಮಲ್ತೊಂದಲ್ಲೇ ಯು ಆರ್ ಗ್ರೇಟ್ ಐ ಟೆಲ್ ಯು ಅಂಚಿನಕ್ಲಿಗೆ ಆರೊಂಜಿ ಆಡಳಿತ ಆರೊಂಜಿ ಆರ್ಗನೈಸಿಂಗ್ ಪವರ್ ಉಂಡು ಭಯಂಕರ ಪವರ್ ಉಂಡು. ಸೊ ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು. ಈರೆಗ್ಲ ಸಪೋರ್ಟು ಮೇರೆಗ್ಲ ಸಪೋರ್ಟು 2 ಜನಕ್ಲೆ ಯಾಪಲ ಸಪೋರ್ಟ್ ಉಂಡು. ಈ ನೆಟ್ ನನ ತೆಡ್ಡೆ ಆಡು ಇಂಚಿನ ಸುಂದರವಾಯಿನ ಒಂಜಿ ಜಾಗೆ ಹೈವೇ ಟಚ್ ಈ ತೆಡ್ಡೆ ಒರ್ಲದೊಂಜಿ ಜಾಗೆಡು ಒರ್ಲದೊಂಜಿ ಸಂಕೀರ್ಣ ಆಡು ಎನ್ನ ಪುದರ್ ಪಾಡದರು ಕನ್ಯಾನ ಸದಾಶಿವ ಶೆಟ್ಟಿ ಅಂಚಾದ ಪುನಗ ಎಡ್ಡೆ ದೇವರೆಡ್ಡೆ ಮಲ್ಪಾಡು ಆ ನಮ್ಮನ ದುರ್ಗಾ ಪರಮೇಶ್ವರಿ ಅಮ್ಮ ಬೊಕ್ಕ ಬಪ್ಪನಾಡದ ದುರ್ಗಾ ಪರಮೇಶ್ವರಿ ಅಮ್ಮ ನಮ್ಮನ ಪಂಜುರ್ಲಿ ಜುಮಾದಿ ಮಾತ ದೈವಗಳು ಎತ್ತದು ನಮಕು ಆಗ್ಲು ವೆರಿಸಾಯದಂಥದ್ದು ನಮ್ಮ ಮಾತೆಯ ಕೆಲಸ ಎಲ್ಲ ಎಡ್ಡೆಡಾಡು ಈ ಕ್ಷೇತ್ರೋಡು ಈ ಕೇಂದ್ರೋಡು ಸಂಕೀರ್ಣೋಡು ಅತ್ಯುತ್ತಮವಾಯಿನೊಂಜಿ ಕೆಲಸಗಳಾಡು ಪಾಪದಕಲೆಗೆ ಉಪಕಾರಪ್ಪನಂಚಿನ ಕೆಲಸ ಆಡು ಮಾಡಿದು ನಿಖಲೆಗನ್ನ ಒಂದು ಸಹಕಾರ ಸಪೋರ್ಟ್ ಉಂಡು ಮಾಡಿದು ಎನ್ನ ನಾಲ್ಕು ತೆರಂತಾವೆ ಲೇಟ್ ಆಂಡ ಕ್ಷಮೆ ಮಲ್ಪಡು ಶೆಟ್ಟಿ ಮೇರೆಗೆ ವೇದಿಕೆಡೆ ನಮ್ಮ ಮಾತೇನ ಬರವಾದ ಒಂಜಿ ಗೌರವವನ್ನು ಸಲ್ಲಿಕೆ ಮಲ್ತೊಂದುಲ್ಲ ನಿಖಲ ಮಾತೇನ ಶುಭ ಹಾರೈಕೆ ಇಪ್ಪಡು ಬನ್ಪುನ ಆಶ್ರಯದೊಟ್ಟಿಗೆ
ಅಂಜನೆ ಶ್ರೀ ಕ್ಷೇತ್ರ ಪಾವಂಚದ ಆಡಳಿತ ಮುಕ್ತೇಸರರಾದ ಉಪನಚಿತ್ತನ ಆದರಣೀಯ ಶಶೀಂದ್ರ ಕುಮಾರ್ ಸರ್ ಇರ್ಲ ವೇದಿಕೆ ಬತ್ತದ ಜಿಲ್ಲೆಯ ಗೌರವನ ಸ್ವೀಕಾರ ಮಾಡ್ಕೊಡು. ನಮ್ಮೊಟ್ಟಿಗೆ ಜೊತೆ ಅವರಲ್ಲಿ ಪನ್ಪನ ಚಿತ್ತಿನ ಚಿಪ್ಪೆ ಸುದ್ದಿನ ನಿಕಲ ಮಾತ್ರ ದುಂಬದಿಕ್ಕ ದೇವಂದುಲ್ಲ ಅಂಚನೆ ಇನಿ ರೆಡ್ ಸಂಘಲು ಒಂಜಿ ಜಾಗತಿಕ ಬಂಟರ ಸಂಘ ಬೊಕ್ಕ ಸತೀಶ್ ಪಟ್ಲನ ಒಟ್ಟಿಗೆ ಉಪ್ಪುನಂಚಿನ ಧ್ರುವ ಪಟ್ಲ ಫೌಂಡೇಶನ್ ದ ಮಕ್ಕಳು ರಡ್ಡು ಜನಲ ಮಲ್ತದ್ದು ಪುರ ಒಂಜೇ ಕೆಲಸ ದಾದ ಪಂಡ ಸಾರ್ವಜನಿಕವಾದ ಏರೆಗ್ ಇನಿ ನಿಜವಾದ ಅಕ್ಲೆಗೆ ಒಂಜಿ ಅಗತ್ಯ ಉಂಡ ಏರೆಗ್ ಈ ಸಮಾಜಡು ತುಳಿತಗು ಅತ್ತಂಡ ಏರೆಗ್ ತಿಕ್ಕಂದಿನ ಸಹಕಾರ ಸರಕಾರದ ಅವಡು ಏರೆಡು ತಿಕ್ಕಂದಿನ ಪಗ ಅಕ್ಲ ಬೆರಿ ಸಹಾಯ ಇತ್ತುದು ಅಕ್ಲೆ ಪೂರ ರೀತಿಯ ಸಹಕಾರ ಮಲ್ತೊಂದು ಪುನಂಚನೆ ಈ ರಡ್ಡು ಸಂಗೊಲ್ಲ ಇನ್ನು ಬಂಟರಿಗೊಂಜಿ ರಡ್ಡು ಕಣ್ಣಲು ಪಣ್ಣಂಡಲ ದಲ ತಪ್ಪಾವಂದು ಬಹುಶಃ ಸತೀಶ್ ಪಟ್ಲೇರ್ ಮಲ್ತೊಂದಿತ್ತಿನಂಚನೆ ಪಟ್ಲ ಮಲ್ತೊಂದಿತ್ತಿನಂಚನೆ ಕೆಲಸ ಒಂಜಿ ಕಾಲಡು ಯಕ್ಷಗಾನನೇ ಓಲ ಉಂತೊಂದುಂಡು ಯಕ್ಷಗಾನಡಿತ್ತಿನಂಚಿನ ಕಲಾವಿದರನ ಸಂಪೂರ್ಣವಾದ ನಿರ್ಲಕ್ಷ್ಯ ಮಲ್ತೊಂದುಲ್ಲೇರು ಪನ್ನಗ ತನ್ನ ಸಂಪೂರ್ಣ ದುಡಿತನೋಸ್ಕರ ಅಕ್ಲೆಗೋಸ್ಕರ ಬೆರಿಸಾಯ ಎಂದದು ಜಾತಿ ಮತ ಧರ್ಮ ಪೂರರನ್ನ ಬಿಡ್ದು ಅಕಲ್ನ ಒಟ್ಟಿಗೆ ಸಹಕಾರ ಮಲ್ತಿನ ಪಂಡ ಒಂಜಿ ಬಂಟ್ ಸತೀಶ್ ಪಟ್ಲ ಪನ್ಪಿನಲ್ಲ ಒಂಜಿ ಸಂತೋಷ ಅಂಚನೆ ಐಕಳ ಹರೀಶ್ ಆರು ಜಾಗತಿಕ ಬಂಟ್ರ ಸಂಘ ಅದ ಅಧ್ಯಕ್ಷರ ಆಯ್ಬೊಕ್ಕ ಬಹುಶಃ ಸುರು ಬಂಟರವರಿಗ ಸಂಘಲೆಗೆ ನಮ್ಮ ಅಪ್ಲಿಕೇಶನ್ ಕೊಡೋದು ಪೋಡ್ ಇತ್ತಂಡು ಅಂಡ ಮೇರೆ ನಾಡ್ದು ಅಕ್ಲೆನ ಇಲ್ಲ ಅಕ್ಲೆನ ನಾಡ್ದು ಅಕ್ಲೆನ ಗುರ್ತ ಮಲ್ತದ ಅಕ್ಲೆನ ಗುರುತಿಸಾದು ಅಕ್ಲೆಗೆ ಸಂಪೂರ್ಣ ಸಹಕಾರ ಕೊರೊಂದುಲ್ಲೇರಿ ಅರೆ ಅಂಚಿನ ಒಂಜಿ ಹೈಕಳ ಹರೀಶ್ವಿನ ಒಂಜಿ ನೇತೃತ್ವಡಿ ನಡತೊಂದು ಪನ್ನಿನಲ್ಲ ಮಸ್ತು ಸಂತೋಷ ಅಂಡ ಒಂಜಿ ಕಿಂಚಿತ್ತು ಸಹಾಯನ ಜೀವಮಾನಡು ಈ ಬಂಟರ ಸಂಘದ ಜೊತೊಂದುಲ್ಲ ಅವೇನೇ ಅನು ಪಿರ ಕೊರಡು ಪನ್ಪಿನಂಚಿನ ಮಹಾಮಲ್ಲ ಒಂಜಿ ಉದ್ದೇಶಡು ಇನ್ನು ಸದಾಶಿವಣ್ಣ ಈ ಬೇಲಿನ ಮಲ್ತೊಂದುಲ್ಲೇರು ಪನ್ಪಿನಲ್ಲ ನಂಗೆ ಮಸ್ತು ಸಂತೋಷ ಪ್ರಕಾಶಣ್ಣ ಒಂಜಿ ಪಾತೆರೆ ಪಂಡೇರು ಎಂಕುಲು ಇಲ್ಲಿಪ್ಪನಾಗ ಒಂಜಿ ರಡ್ಡು ಮೂಜಿ ಪುದರನ್ನು ಮಾತ್ರ ಕೇನೊಂದಿತ್ತ ಬಂಟರಿಗೆ ಬೆರಿ ಸಹಾಯ ಅದು ಬಂಟ ಜನಾಂಗಗೂ ಕೊರೊಂದಿತ್ತು ಪಂಡದು ಅಂಡ ಇನಿ ಎಂಕುಲು ರಡ್ಡು ಮೂಜಿ ಪುದರನ್ನು ಕೇನೊಂದು ಪುನೇರು ಪಂಡ ಒಂಜಿ ಪ್ರಕಾಶಣ್ಣೆಲ್ಲ ಒಂಜಿ ಸದಾಶಿವಣ್ಣೆಲ್ಲ ಅಕಲ್ನ ಇನಿ ನಮ್ಮ ಸಮಾಜದ ಒಂಜು ಕಣ್ಮಣಿಲಾದ ನಮ್ಮ ಸಮಾಜಕ್ಕೆ ಬೆರಿ ಸಹಾಯ ಮಲ್ತೊಂದುಲ್ಲೇರು ಸದಾಶಿವಣ್ಣರನ್ನ ಭಾಷಣ ಬಾರಿ ಶೋಕ್ ಪಂಡೇರಿ ಯಾನು ಒರಿಮಲ್ಪನತ್ತು ಎನ್ನೊಟ್ಟಿಗೆ 10 ಜನ ಸೇರ್ಂಡ ನಮ್ಮ ಏರೆ ಈ BPL ಬಂಟೇರು ಪಂಡ ಏರು ಪಾಪದಕ್ರು ಉಲ್ಲೇರು ಅಕ್ಲೇನ 2030 ನಾನೊಂದು 7 ವರ್ಷದ ಉಲೈ ನಮ್ಮ ಅಕ್ಲೇನ ಮಿತ್ತುದೆರ್ಪು ನಂಚಿನ ಕೆಲಸ ಮಲ್ಪೊಡು ಪಂಡದು ಅವು ನಿಜವಾಯಿನ ಪಾತೆರ ದಾಯ ಪಂಡ ಇನ್ನು ನಮ್ಮ ಬಂಟೇರು ಓಲುಲ್ಲೇರು ಪಂಡ ಇಡೀ ಪ್ರಪಂಚದ ಮೂಲೆ ಪೊಂಡಲ್ಲ ಒಂದು ನಾಯಕತ್ವದ ಗುಣನು ನಮ್ಮ ಹೊಂದುದು ನಮ್ಮ ನಾಯಕರಾದ ಬೆಳೆದಿತ್ತಿನಕಲು ನಮ್ಮ ಮನಸ್ಸು ಮಲ್ತಿಂಡ ಖಂಡಿತವಾದ ಏರು ಅಶಕ್ತ ನಮ್ಮ ಸಹೋದರಿಯಲ್ಲಿ ಏರು BPL ಕಾರ್ಡ್ ತಿರ್ತುಲೇರ ಅಕ್ಲಾಗ ನಮ್ಮ ಸಹಕಾರ ಮಲ್ತದ ಅಕ್ಲೇನು ಮಿತ್ತುದೆರ್ಪುಗ ಪಂಡದು ಬಕನಿಕಲ ಪೂರ ಒಂಜಿ ಕೆಲಸಗಳೇ ಬೆರಿಸಾಯ ಅದು ಉಪಯೋಗ ಪಂಡದು ಅವಕಾಶ ಕೊರನಿಕಲೆ ಪೂರ ಒಂದನೆ ಮಲ್ತದ ರಡ್ಡು ಪಾತ್ರ ಬಗ್ಗೆ ತಂದುಲ್ಲ ಪ್ರವೀಣ್ ಭೋಜಶೆಟ್ಟಿ ಒಂಜಿ ಚುಟ್ಟುಕಾದ ಶುಭ ಹಾರೈಕೆ ಮನ್ಪಡ ಬಂದಕ್ಕೆ ಏನೊಂದಲ್ಲ ಒಂಜಿ ವಿಷಯ ಪಂಡ್ರೆಂಡು 10 ದಿನದ ದುಂಬು ಈ ಜಾಗ ಪರ್ಚೇಸ್ ಮಲ್ಪಕ್ಕೆ ಇನಿ ನಮ್ಮ ಕಟೀಲ್ ದಪ್ಪನ ದೇವಿನ ಪಾದಾರ್ಪಣೆ ಆತನ ಬಂದು 5 ಮಲ್ಲ ಪುಣ್ಯ ಎಂಕಲೆ ಬಂಟರ್ ಒಳ್ ಬಂಟ ಪೂರ ಪದಾಧಿಕಾರಿಗಳ ಸಂಬಂಧ ಪಡೆನಗಲೆ 5 ಆತ ಪುಣ್ಯತಿಗೆ ನಿರ್ದಾತ್ರ ಈತು ಎಂಕಲೆ ಮಾತೆಲ್ಲ ಖುಷಿ ಆವೊಂದುಂಡು ನೆತ್ತ ಪಿರಾವುಡು ಸುಮಾರು 1 ವರ್ಷ ಹೊಡೆದು ಇಂಚಿ ಪನೊಂದುಲ್ಲೇರು ವರ್ಲ್ಡ್ ಬಂಡ್ಸ್ಗೆ ಒಂಜಿ ಶಾಶ್ವತ ಜಾಗ ಆವಡು ಇನ್ಕಮ್ ಆವಡು ಮಾತ ಸ್ಪೀಚಿಡ್ ಪನೊಂದಿತ್ತೇರು ಬೇಗ ಜಾಗ ಒಂದು ಇಜ್ಜಿಡ ಪ್ರತಿ ವರ್ಷಲ ದೊಡ್ಡ ಡೊನೇಷನ್ ರೂಪಡು ದಾನಿಯಲ್ನ ರೂಪಡು ಸುಮಾರು ಬೊಂಬೈ 15-14 ಕೋಟಿ ರೂಪಾಯಿ ಕಂತದ ಪಟ್ಟಿನ ಐಕಲ ಹರೀಶ್ ಶೆಟ್ರು ಎಂಗುಲ್ ಪಂಡಾವು ತೀಕೆ ಬಕ್ಕ ಪಂಡೇರು ದಾನಿನ್ ನಗುಲು ಕೊರ್ಪಿನೆಕ್ ದಾದ ಉಂಡು ಮೂಲು ಪುದರ್ ದಾದಂಡು ದಾಲಜ್ಜಿ ಸಂಘಕ್ಕೆ ಜಾಗಜ್ಜಿ ಒಂಜಿ ಫೋಟೋ ಬಾಡ್ರ ಜಾಗಜ್ಜಿ ಫೋಟೋ ಪಾಂಡು ಪಿದಯ ಪಾಂಡು ಬರ್ಸೋಗು ಚಂಡೆ ಆಪುಂಡು ಫೋಟೋ ಪಾಂಡ ಐಕ್ ಮೂಲು ಒಂಜಿ ಕಟ್ಟಡ ಎತ್ತಿನ ಪರ್ಮನೆಂಟ್ ಒಂಜಿ ಫೋಟೋ ಪಾಂಡ ಒಂಜಿ ಪ್ರೊವಿಜನ್ ಲಾಪುಂಡು ಇನ್ಕಮ್ ಲಾಪುಂಡು ಪಂಡಿದ್ದು ಸುಮಾರು 100 ದಿನೋಡ್ದು ದುಂಬು ಒಂಜಿ ಯೋಚನೆನು 100 ದಿನೋಡ್ ಬಕ್ಕ ಇನ್ನು ಯೋಜನೆ ಆದ ಐಕಲ್ ಹರೀಶ್ ಶೆಟ್ರ್ ಕಂತೇರು ಆಯ್ತು ಸುರುಡು ನಾನು ಪನ್ನೆಕ ಎಗಡ್ ಪನ್ನೆಕ ದೇವಿನ ಇನಿ
ಪಾದಾರ್ಪಣೆ ಎನ್ನಿಕ್ ಮಸ್ತ್ ಖುಷಿ ಆಪುಂಡು. ಬೊಕ್ಕ ಒಂಜಿ ವಿಷಯಡು ಹೆಂಗೆ ಪನೋಡ ಆಪುಂಡು. ಒಂದು ಜಾಗದ ಚರ್ಚೆ ಅನ್ನಗ ಎಂಕುಲು 5 ಜನ ಇತ್ತ ಆಫೀಸಡು ಸುಮಾರು 2.5 ಕೋಟಿದ ಜಾಗ ಒಂದು ಎಂಕಲ್ನ ಐಕಲ್ ಹರೀಶ್ ಶೆಟ್ಟಿ ಪಂಡೇರು ಇಂಚೆಂಚ ಒಂದು ಜಾಗ ಒಂಜಿ ಈರ್ನ ಪುದ್ದಾರಡು ಎಂಕುಲು ಮಲ್ಪು ನೆಟ್ಟು ಎಂಕ್ ಬಾರಿ ಎಂಕಲ್ ಈರ್ನ ಸಹಕಾರ ಬೋರ್ಡ್ ಬಂದು ತುಲೆ ಈತ ಮಲ್ಲ ಅಮೌಂಟ್ ಕೊರ್ನಾಗ ಆ ಮನುಷ್ಯ ಒಂಜಿ ಫ್ರಾಕ್ಷನ್ ಆಫ್ ಸೆಕೆಂಡ್ಲ ಎಣ್ಣದಿಯರು ಇಜಿನಾಂಡ ಯಾಂಕುಲು ತೂಪ ಬೊಕ್ಕ ತೂಪ ಇತ್ತೆ ಅಂತ ಟೈಟ್ ಉಂಡು ಯಾನ್ ಎಲ್ಲ ಪನ್ಪೆ ಬೊಕ್ಕ ಪನ್ಪೆ ಇಲ್ಲಡಿಕೆ ನೋಡು ಜೋಕುಳ್ಳಕ್ಕೆ ನೋಡು ಪನ್ಪೆನ ಒಂಜಿ ಸೆಕೆಂಡ್ ಬಂಡೇರು ಟೀಕೆ ನಿಗುಲ್ ಪನ್ಪುಂಡ ಜಾಗ ಎನ್ನ ಪುತ್ತಾರ ಉಪ್ಪಡು ಬಂದು ಅವು ಕನ್ಯಾನ ಸದಾಶಿವ ಶೆಟ್ರು ನಾನು ಇತ್ತಿ ಪಾತ್ರೆ ಪೋಪುಜಿ ಎಂಕ್ ಅವಕಾಶ ಕೊರ್ನೇ ಮಲ್ಲ ಅವಕಾಶಕ್ಕೂ ಧನ್ಯವಾದ ಕೊರೊಂದು ಮಾತಿರನಿಗಳ ಸರಿಯಾದಗ್ಗ ಒಂದು ಥ್ಯಾಂಕ್ ಯು. ಜೊತೆ ಒಂದು ಲೇರು ದೀಪಕ್ ರೈ ಪಾಣಾಜ, ಪುಷ್ಪರಾಜ್ ಬಳ್ಳಾರು ವೇದಿಕೆ ಬರ್ಡು. ಕಾಂತಾರ ಸಿನಿಮಾದ 4 ಜನ ಕಲಾವಿದರಿಗೆ ಗೌರವ ಅರ್ಪಣೆ ನಮ್ಮ ವೇದಿಕೆ ಸಲ್ಲಿಕೆ ಮಾಡ್ತೊಂದಿಲ್ಲ. ದೀಪಕ್ ರೈ ಪಾಣಾಜ, ಪುಷ್ಪರಾಜ್ ಬಳ್ಳಾರ್, ಜ್ಯೋತಿಷ್ ಶೆಟ್ಟಿ, ಸುಕನ್ಯಾ 4 ಜನಕ್ಲ ಶಾಲದ ಗೌರವದೊಟ್ಟಿಗೆ ಆತ್ಮೀಯ ಬಯನ ಚಿತ್ತನ ಸ್ವಾಗತನ ಸಲ್ಲಿಕೆ ಮಾಡ್ತೊಂದಿಲ್ಲ. ಸಿರಿಸಿಂಚರಣ ಕೊರ್ರಪ್ಪನ ಪೂಜ್ಯ ವೇದಮೂರ್ತಿ ಲಕ್ಷ್ಮೀನಾರಾಯಣ ಸುರೂರ್ದು ಇದನ್ನಟಲ್ ನಮ್ಮೊಟ್ಟಿಗೆ ನಿರಂತರವಾದ ಜೊತೆ ಒಂದು ಲೇರು ಸಾಮಾನ್ಯವಾದ ಹೂವೆ ಒಂಜಿ ಕಾರ್ಯಕ್ರಮ ಅಂಡಲ ಆಶೀರ್ವಚನ ನಮ್ಮ ಕಾರ್ಯಕ್ರಮದ ಸುರೂಕು ಪುನು ಅಂಡ ನಮ್ಮ ಐಕಳ ಹರೀಶನ್ಯ ಬಂದುತ್ತೇರು ನಮ್ಮ ಆಸರ ನೇರ ಕಾರ್ಯಕ್ರಮದ ಅಕೇರಿ ಮುಟ್ಟ ನಮ್ಮೊಟ್ಟು ಗುಲ್ಲೇರು ಅಂಚಾದ ಆರ್ನ ಪಾತೆರ ಅಕೇರಿ ಗುಪ್ಪಡ ಎಂದು ಅಂಚ ನಮ್ಮ ಪೂಜ್ಯ ಆಸರ ನೇರ್ನ ಆಶೀರ್ವಾದದ ಪಾತೆರಗೆ ಇತ ಕೆಬಿಯ ಒಂದುಲ್ಲ ಬಹುಶಃ ಐತೆ ಪಾತ್ರಣ ವೇದಿಕೆ ಅಂತಂದು ಆಗಲ ವಿಶ್ವದ ಬಂಟರ ಸಂಘದ ಅಧ್ಯಕ್ಷರಾದ ಹರೀಶ್ ಶೆಟ್ರು ಇದ ದಿನಟ್ಟು ಇಡೀ ಮಾತಾ ವಿಶೇಷವಾದ ಸತ್ಕರ್ಮ ಭಕ್ತಾಯಕರನ್ನು ಗುರುತಿಸಾದ ಗೌರವಿಸಾದ ಒಂಜಿ ಬಲ್ಲ ಒಂಜಿ ಕಾರ್ಯಕ್ರಮವನ್ನು ಬಹುಶಃ ಜಾಗತಿಕ ದಾಖಲೆ ದರಕ್ಕೆ ನೆನಪುಣಿ ಮತ್ತೆ ಕರ್ತವ್ಯ ನಿಮ್ಮಲ್ದೆ ಬಹುಶಃ ಆಕ್ಲಿನ ಇವರ ಅಭಿನಂದನೆ ಸುರುಟು ಹರೀಶ್ ಶೆಟ್ಟರ್ನ ಈ ಒಂದು ಸಾಧನೆಗೆ ಆರ್ಯಾನ ಸುರುಟು ಅಭಿನಂದಿಸಾರ. ಬಹುಶಃ ಸದಾಶಿವ ಶೆಟ್ಟಿ ಮೂಡಿತ ಮಾತ ಪಂಡಿರು ಸದಾಶಿವ ಶೆಟ್ಟರ್ನ ಅಂಚಿನ ಮನಸ್ಸು ಮಾತೆರೆಗಳ ಬತ್ತಂಡ ನಮ್ಮ ಈ ಜಾಗಿರತ್ತು ಇಡೀ ವಿಶ್ವದ ಬಂಟರ ಮಾತೆರನ್ನ ಸರಿ ಮಲ್ಪಡಕ್ಕೆ ಆಕ್ಲಿನ ಮಿತ್ತು ಮಲ್ಪಡಕ್ಕೆ ನಾನಾ ತೊಂದರೆ ಆಯ್ತು ಆಯ್ತಾರ ಮಾತೆರೆಗೆಲ್ಲ ದೇವರು ಸದಾಶಿವ ಶೆಟ್ಟರ್ನ ಮನಸ್ಸಿನ ಕರಡು ಸುರುಟಿ ಅಂತ ದೇವರ ಪ್ರಾರ್ಥನೆ ಸಾಧನೆ ಮಲ್ತಿಂದ ಒಮ್ಮೆಲ್ಲ ಮಲ್ಪುಲಿ ಬಂದು ಹರೀಶ್ ಶೆಟ್ರು ನನಗೆ ದಯಪಾತಿ ಕೊಡ್ತೇನೆ. ಹರೀಶ್ ಶೆಟ್ರು ಏಪಲ ಪ್ರಮಣಿ ಅಂಡೆ ಯಾನ ಕಟ್ಟಿ ಹಿಡಿದು ಬೊಂಬಾಯಿಗೆ ಹೋದಾಗ ಇದು ಅಮ್ಮೇರಡ ಕೈಯಿಂದ ಒಂಜಿಟ್ಟು ಗಂಧ ಅಥವಾ ಪೂಲಪ್ಪ ತಂದು ಬೊಂಬಾಯಿಗೆ ಹೋಗ್ತೀನಿ. ಬೊಂಬಾಯಿಗೆ ಹೋದಾಗ ಅಂತ ಹಾಲತ್ತಿಸಿ ಯಾಂಡ ಮನಪೂರ್ವಕವಾದ ಕರ್ತವ್ಯ ಮಲ್ತಿದ್ದು ತಾನು ಮಾತ್ರ ಬದುಕೊಂಡೆತ್ತು ಬೊಕ್ಕದಾಕಿನ ಬದುಕ ಅವಳು ಬೊಮ್ಮ ದೃಷ್ಟಿಡು ಆರು ಕರ್ತವ್ಯ ಬಲ್ತೊಂದು ಕರ್ತವ್ಯನೇ ದೇವರು ಬಂದು ಸಾಧನೆ ಬಲ್ತಿರ್ದಾರ ಆರು ಈತ ಮಿತ್ತು ಬರ್ತೇರಿ ಈತ ಜನ ಮಿತ್ತುಕೊಳ್ಳ ಪ್ರಯತ್ನ ದೇವರದೇ ಬರ್ತಂದು ಐತಾರ ನಮ್ಮ ಆಲೋಚನೆ ಮಾಡ್ಬಿಡ್ತಾರೆ ಬಂಡ ಯಾನು ಮಾತ್ರ ಎಡ್ಡೆ ಅವಳತ್ತು ಎಲ್ಲೊಟ್ಟಿಗೆ ಮಾತಿರಲಿಲ್ಲ ಎಡ್ಡೆ ಅವಳು ಮಲ್ಲ ಮನಸ್ಸಿನ ನಮ್ಮ ಕರ್ತವ್ಯ ಬಲ್ತಿಲ್ಲ ಅದಕ್ಕೆ ದೇವರ ದಯ ಕುಡಿದು ಬರ್ಕೊಂಡು ಆ ದೇವರ ದಯ ಇಟ್ಟು ನಮ್ಮ ಖಂಡಿತ ಎಡ್ಡೆ ಹಬ್ಬ ಅಂಚ ಬಹುಶಃ ಇನಿ ಉಳಿಜಿ ವಿಶೇಷವಾಗಿತಿ ಒಂಜಿ ಜಾಗತಿಕ ದಾಖಲೆ ಮಲ್ಪಣಂಚಿನ ಒಂಜಿ ಕಾರ್ಯಕ್ರಮ ಬಂಡ ಸನ್ಮಾನ ಬಂಡ ಬಹುಶಃ ಬಂಟರ ಸಂಘ ಅಂತ ಕರೆದಿದ್ದು ಬಂಡೇರು ಅಂಡ ಸನ್ಮಾನ ಬಂಟರ ಸಂಘ ಅಂತ ಮಾತ್ರ ನಡೆದಿದ್ದೀರು ಏರೇರು ಪ್ರತಿಭೆ ಇತ್ತನಾಗಲಿಲ್ಲ ಏರೇರು ಗೌರವ ಪಡೆ ಪ್ರಶಸ್ತಿ ಪಡೆದಾರ ಏರೇರು ಗೌರವ ಯೋಗ್ಯ ಅದರ ಆಕ್ಲೇನು ಮಾತಿನ ಲೆತ್ತದು ಮಾತ ಸಮಾಜದ ಆಕ್ಲಿಂದ ಗುರುತಿಸಾದು ಆಕ್ಲೆ ಗೌರವ ಕೊಡ್ದು ಪ್ರತಿಯೊರಿಯೆಲ್ಲ ಏರೇರ ಪ್ರತಿಭೆ ಉಂಟು ಆ ಪ್ರತಿಭೆಯನ್ನು ಸಾಧನೆ ಮಾಡ್ತದೆ ಪಿದಾಯ ಪಡುತ್ತದೆ ಆ ಮುಖಾಂತರ ಸಮಾಜದ ದಿಕ್ಕಲು ಕರ್ತವ್ಯ ಮಲ್ತಲ್ಲ ದಿಕ್ಕಲೆಗಳ ದೇವರ ಎಡ್ಡೆ ಮಲ್ಪಡ್ಕೊಂಡು ಒಂದು ಎಡ್ಡೆ ಸಂದೇಶ ಇಡೀ ಸಮಾಜಗೂ ಇಡೀ ಬಂಟರ ಸಮಾಜ ಗುರ್ತುಂಟು. ಆ ಸಂದೇಶ ಬಹುಶಃ ಕೆಲವು ಅಡ್ಡೆರಾರು ಉಪನಯಿಸಿರುವಲ್ಲಿ ಮಾತೆಲ್ಲ ಏರ್ಲ ಆ BPL ಕಾರ್ಡ್ದಾಗಲಿ ಏರ್ಲ ಉಪ್ಪರೆಯಲ್ಲಿ ಮಾತೆಲ್ಲ BPL ಕಾರ್ಡ್ ಮಿತ್ತು ಬೋಪಡ ಸಾಧನೆ ಮಲ್ಪಡು ಬಂದು ಸದಾಶಿವ ಬಂಡೇರು ಮಾತ ಸಮಾಜದಾಗಲ ಅಜ್ಜನೆ ಆಲೋಚನೆ ಮಲ್ತಿಂದ
ನಮ್ಮ ರಾಮರಾಜ್ಯದ ಅಪ್ಪಳಿಗೆ ಒಬ್ಬಳಿಗೆ ಅಂಚಿತ್ತಿ ಒಂಜಿ ರಾಜ್ಯದ ಸ್ಥಾಪನೆ ಮಲ್ಪರೆಗೆ ಒಂಜಿ ನಾಂದಿ ಆಪುಂಡು ಅಂಚನವರ ಮಾತೆಲ್ಲ ಯಾನು ಹೆಚ್ಚಿ ಪಾತ್ರೆ ದಯವಿಟ್ಟು ಪಾತ್ರೆನ ಗುರ್ತುಲು ಹತ್ತು ಪಾತ್ರೆನ ವೇದಿಕೆಲತ್ತು ನಿಗಲು ಮಾತನಲ್ಲ ಯಶಗಾನಂತೂ ಬರಲೇರು ದೇವರಿ ಬಹುಶಃ ನಮ್ಮ ಬನ್ನಗ ದಾನ ಪದೊಂಬರ್ ಪೂಜೆ ಪೋನ ದಾನ ಪದೊಂದು ಪೂಜೆ ಇತ್ತೀ ಸಮಯಡು ನಮ್ಮದ ಸಂಪಾದನೆ ಬರ್ತೇನೆ ನಂಗೆ ವಿಶೇಷವಾದ ಮೂಜಿ ಋಣ ಪುಣ್ಣಿಗೆ ದೇವರ ಋಣ ಸಮಾಜ ಋಣ ಮಾತಾಪಿತರ ಋಣ ಅಂದದ್ದು ಆ ಮೂಜಿ ಋಣನು ಬಿಟ್ಟವಾಡು ಮೂಜಿ ಋಣನು ಬಿಟ್ಟವಾಡಿ ಬಂಡ ದೇವರ ಋಣ ಬಂಡ ದೇವರನಾಗಲ ಆರಾಧನೆ ಪೂಜೆ ಪುರಸ್ಕಾರ ದೈವ ದೇವರಿ ಇತ್ತೆ ಕಾಂತಾರ ಪಿತರ್ರಂಜಿನ ದೈವ ದೇವರನಾಗಲ ಸಂಬಂಧಪಟ್ಟ ಜನಕ್ಕೆ ದೇವರ ಭಾವನೆ ಬರ್ಪಣ ಜನ ಕರ್ತವ್ಯ ಮಲ್ಪವಾಡಿ ಸಮಾಜ ಋಣ ಬಂಡ ಸಮಾಜ ನಂಗೆ ಕೊಡ್ತೀನಿ ಯಾಕಂದ್ರೆ ನಾಲ್ಕು ಬಂದಿರಿ ಸದಾಶಿವ ಎಟ್ಟು ಬರೋರು ಬಂದಿರಿ ಬಂಟರ ಸಂಖ್ಯೆ ಎಂಕ್ಲೆ ಕೊಡ್ತು ಐಕೆ ನಾನು ಎಪ್ಪಲ್ಲ ಬರಬರಿಲ್ಲ ಅಂಜೇರಿ ಸಮಾಜ ನಮ್ಮ ಇದು ಮೂರು ಬದುಕರಿಗೆ ಇದು ಸಮಾಜ ನಂಗೆ ಅವಕಾಶ ಮುಕ್ತಿ ಕೊಡ್ತುಂಡು ಆ ಸಮಾಜಕ್ಕೆ ನಮ್ಮ ಅದಾಳ ಕೊರದು ಕೊಡುವ ಸಮಾಜ ಋಣ ಮಾತಾಪಿತೃ ಋಣ ಅವು ಊಟವನ್ನೇ ಸಾಧ್ಯತೆ ಆಯ್ತಾರ ಏರಿ ಏಪಗೆಲ್ಲ ವಾಸಮೆ ಆಗಲ ಅಪ್ಪಮ್ಮನ ಎಲ್ಲಿ ಮಲ್ಪರೆ ಬಲ್ಲಿ ಅಪ್ಪಮ್ಮನ ಸಾಧ್ಯತಾದ ಮಟ್ಟಿಗೆ ಆಕಲಿ ತೂದು ಆಕಲಿ ಗೌರವ ಕುರಿತು ಆಕಲಿ ನಮ್ಮಲ್ಲ ಹೊರಡು ಕರ್ತವ್ಯ ಮಾಡ್ತಿಂದ ದೇವರಿ ಖಂಡಿತ ನಮ್ಮೊಟ್ಟಿಗೆ ಉಪ್ಪಿರಿಗೆ ದೇವರಿ ಅಪ್ಪಲ್ಲ ಗುಣಾಶ್ರಯೇ ಗುಣಮಯಿ ಎಂದದು ಏರಿಡ ಎಡ್ಡೆ ಗುಣಕುಳುಂಡ ಏರಿ ಎಡ್ಡೆ ಸತ್ಕರ್ಮಲು ಮಲ್ಪೇರ ಆಕಲಿಟ್ಟಿಗೂ ದೇವರು ಉಪ್ಪಿರಿಗೆ ದೇವರ ಆಕಲಿ ನಮ್ಮೊಟ್ಟಿಗೆ ಉಪ್ಪುಂಡ ನಮ್ಮ ಸತ್ಕರ್ಮ ಮಲ್ಪರೆ ನಮ್ಮ ಮನಸ್ಸು ಮಲ್ಪಡು ನಮ್ಮ ಮನಸ್ಸು ಮಲ್ಪಿಂಡ ನಮ್ಮಟ ದೇವರ ಪ್ರಚೋದನೆ ಗುರು ಸತ್ಕರ್ಮ ಮತ್ತು ಆ ಪುಣ್ಯದ ಮುಖೇನ ನಂಗೆ ಜೀವನಡು ಸುಖ ಶಾಂತಿ ಕೊಡ್ಪಿರಿಗೆ ಬಹುಶಃ ಅವಿನ ಮಸ್ತ್ ಹರಿಶೆಟ್ರು ಪೊರುಳು ತೆರಿದೇರಿ ಆರು ತೆರೀದು ಆರ್ನ ಸಾಧನೆ ಆರು ನಿಜವಾದ ಒಂದೊಂದು ನಿಜವಾದ ಕಟ್ಟಿಲಿರೋದು ಗಂಧ ಮಾತ್ರ ಬತ್ತು ಜ್ಞಾನದಾಗ ಇತ್ತೆ ಎಲ್ಲಿತ್ತೆ ದೇವಸ್ಥಾನ ಅಮೇರೊಟ್ಟಿಗೆ ಇತ್ತೆ ಅಂಡ ದೇವರ ಯಾರಿರ್ಬೋದು ಈತ ಮಲ್ಲ ಸ್ಥಾನುಡು ಈತ ಮಲ್ಲ ಗೌರವ ಸ್ಥಾನುಡು ಕುಲ್ಲಿರು ಆ ಕುಲ್ಲುದಿಲ್ಲ ಯಾನ ಆತ್ಮಲ್ಲ ಸ್ಥಾನುಡಿಲ್ಲ ಯಾನ ಕರ್ತವ್ಯ ಪ್ರಜಿ ಅನ್ನ ಕರ್ತವ್ಯ ಇಚ್ಚಿನ ಪಾಪದಾಕೆಲ್ಲ ಕಣ್ಣ ನೀರು ಒರೆಸೋಣ ಏರ್ಲ ದುಃಖಡು ಪರವಳಿಗೆ ಲೋಕ ಸಮಸ್ತ ಸುಖಿನೋಭವೊಂದು ಏರ್ಲ ದುಃಖಡು ಪರ ಬಲ್ಲಿ ನಮ್ಮ ಸಾಧನೆ ಮಲ್ತದೆ ಮನಪೂರ್ವಕವಾದ ಸಾಧನೆ ಮಲ್ತಿಂದ ದೇವರೇ ನನಗೆ ಕಣ್ಣು ನೀರು ನಮ್ಮ 74 ಮಲ್ಪರಿಗೆ ಅದಕ್ಕೋಸ್ಕರ ಸುರುಟು ನಮ್ಮ ದೇವರನ್ನು ಗಟ್ಟಿ ಮಾತಾಡೋಡು ಎಲ್ಲ ಅಮ್ಮೇರೆ ಜೇಪಲ್ಲ ಪಡೊಂದಿತ್ತೀರಿ ದೇವರನ್ನು ನಮ್ಮ ಗಟ್ಟಿ ಬತ್ತೇಡ ದೇವರು ನಮ್ಮನ್ನು ಗಟ್ಟಿ ಬತ್ತು ಇರುದು ಅಂಜ ದೇವರನ್ನು ಗಟ್ಟಿ ಬತ್ತಂಡೆ ನಮ್ಮ ದೇವರನ್ನ ಖಾಲಿ ದೇವತಾ ಆರಾಧನೆ ಪೂಜೆ ಪುರಸ್ಕಾರತ್ತು ನಮ್ಮ ಧರ್ಮಡು ಬಂದ ಸತ್ಕರ್ಮ ಎಂಟೆಂಟ ಕರ್ತವ್ಯ ಮಲ್ಪಡಿಕೆ ಐಗೆ ಪ್ರೇರಣೆ ಆದಕ್ಕೆ ನೆನಪು ಪರಗೋಸ್ಕರ ಈಗ ಮಸ್ತ್ ಆರು ಸದಾಶಿವ ಶೆಟ್ಟಿ ಮಾತೇ ಒಂಜಿ ಉದಾಹರಣೆ ತಳ್ಕೊಳ್ಳೇನು ಆರು ಎಂಟು ಬಂಡಿರಿ ಎಂಚೆಂಚು ಆರು ಎಂಚೆಂಚ ಮಲ್ದಿರು ಅವೇನು ಪೂರ ಬಂಡಿರಿ ಅಂಚ ನಡತುಂಡೆ ದೇವರ ದಯ ಕೂರ್ದು ಬರಡಿ ಈ ಸಂಸ್ಥೆ ಬೆಳಗಡೆದಿಕ್ಲ ಮುಖಾಂತರ ಇಡೀ ಬಂಟರ ಸಮಾಜ ಮಾತ್ರ ಇಡೀ ನಮ್ಮ ಸಮಾಜ ಹಿಂದೂ ಸಮಾಜನೇ ಉದ್ಧಾರ ಕಾಬಡಿದ್ದು ದೇವರ ಪ್ರಾರ್ಥನೆ ಮಾಡ್ಕೊಂಡು ಲೋಕ ಸಮಸ್ತ ಸುಖಿನೋಭವೊಂದೊಂದು ಬಳಂದು ಜನ ಮಾತ ಸತ್ಯ ಮಾರ್ಗಗಳು ಧರ್ಮ ಮಾರ್ಗಗಳು ನ್ಯಾಯ ಮಾರ್ಗಗಳು ನಡೆತದ್ದು ಜೀವನಗಳು ಸುಖ ಶಾಂತಿ ನೆಮ್ಮದಿ ಪಡೆಯಕ ಅಪ್ಪ ಉಲ್ಲಾದಿ ಅನುಗ್ರಹ ಮಲ್ಪಡೊಂದು ದೇವರ ಪ್ರಾರ್ಥನೆ ಮಲ್ಪಟ್ಟು ಈ ಎಲ್ಲ ಪುರುಳುದ ಲಾಯಕಿದ ಕಾರ್ಯಕ್ರಮಗಳು ಹೆಂಗೆ ಭಾಗವಹಿಸಾರ ಹರಿಶೆಟ್ಟಿ ಒಂದು ಅವಕಾಶ ಉಂಟು ಹರಿಶೆಟ್ರು ಬಂಡ ಸುರುಟಿ ನಾನು ಬೇತೆ ಕಾರ್ಯಕ್ರಮ ಉಂಟು ಬೇತೆ ಕಾರ್ಯಕ್ರಮ ಇತ್ತಾಕಲಿಗೆ ಫೋನ್ ಬತ್ತನಿಗೆ ಬಂಡೆ ಯಾನು ಮುಂದೆ ಕಾರ್ಯಕ್ರಮ ನಲ್ಲುಟ್ಟಿಲ್ಲ ಪೀರ ಬರ್ಪು ಜೀವ ಯಾನು ಬರ್ಪು ಜೀವ ಮುಂದುವರಿಪಲೇ ಬಂಡ ಈ ಕಾರ್ಯಕ್ರಮ ಮುಗಿನಲ್ಬಿಟ್ಟ ಕುಲ್ಲು ತೂಕ ಅಂತ ತೋಚಿಂದು ಅಂಚ ಈ ಎಂಟೇ ಕಾರ್ಯಕ್ರಮಗಳು ಭಾಗವಹಿಸುವ ಅವಕಾಶ ಮಲ್ತುಕೊಂಡು ನನಗೆ ಮಾತಾಡಿಲ್ಲ ತುಂಬ ಕೃತಜ್ಞತೆ ಸಲ್ಲಿಸಾದಿ ನರರ ಕುಡೋರ ದೇವರ ಪ್ರಾರ್ಥನೆ ಬರ್ತದೆ ಲೋಕ ಸಮಸ್ತ ಸುಖಿನೋಭವೊಂದನ್ನು ಪಡೊಂದು ಎನ್ನ ಪಾತ್ರೆ ದೇವರಿಗೆ ಅರ್ಪಣೆ ಪರಮ ಪೂಜ್ಯ ಆಶ್ರಣ್ಯರ ಪಾತ್ರರಿಗೂ ತೆರೆತಗ್ಗ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮ ಫಲಾನುಭವಿಲು ದಯಮಲ್ತು ಗಮನಿಸಾಲೆ ವೇದಿಕೆದ ಬಲ್ತಮೈಟ್ ನಮ್ಮ ಚೌಕಿ ಪೂಜೆ ಐನೆಡ್ ಬೊಕ್ಕ ಸರಿಸುಮಾರು 7 ಗಂಟೆ 7 ಕಾಲ ಹಾಕೊಂಡು ನಮ್ಮ ಸಿಂಧ್ಯ ಬೊಕ್ಕ ರೇಷ್ಮಾ ಬೊಕ್ಕ ಸಚ್ಚಿದಾನಂದ ಹೆಗ್ಡೆ ತಂಡದ ಕುಲ್ ನಿಕ್ಲಿಗೆ ಚೆಕ್ಕಿನ ವಿತರಣೆ ಮನ್ಪೇರು ನಮ್ಮ ಸಮಾಜ ಕಲ್ಯಾಣ ಕಾರ್ಯಕ್ರಮದ ಫಲಾನುಭವಿಗಳು ದಯವಿಟ್ಟು ಸಂಘ ಬೇತೆತ್ತು ಪಟ್ಲ ಫೌಂಡೇಶನ್ ಬೇತೈತೆ ಐಟ್ ಇತ್ತನಾಗ್ಲಿ ನೆಟ್ ಉಂಡಾನೆ ನೆಟ್ ಇತ್ತನಾಗ್ಲಿ ಐಟ್ ಉಂಡಾಯಿನೆ ಅವು ಅಂಚಿನೊಂಜಿ ರಡ್ಡಿ ಕಣ್ಣದ ಲೆಕ್ಕ ಮಲ್ತೊಂದುಂಡು ಜಾಗತಿಕ ಬಂಡ್ ಸಂಗಡಿ ಹೆಚ್ಚಿನ ಭಾಗ ಬಂಟ ಬಾಂಧವರಿಗೆ ಐತ ಒಂದು ಆಡಲ ಹರಿಶನ ನೇತೃತ್ವ ಬಾಕಿದ ಸಮಾಜನ ನಮ್ಮ ಒಟ್ಟು ಪಡೆಯೋಡು ಒಟ್ಟು ಸೇರ್ಸೋಡು ನಮ್ಮ ಉದ್ದೇಶ ಬೇತೆ ಸಮಾಜದಲ್ಲಿ ಕೊರೊಂದುಲ್ಲಿರಿ ಬಟ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವಾ ಜಾತಿನ್ಲ ತೂಂದಿಜ್ಜಿ ವಾ ಐಟ್ ಖಾಲಿ ಕಲಾವಿದರಿನ ಮಾತ್ರ ನಮ್ಮ ತೂದು ವಾ ಜಾತಿನ್ ಒಂದಕ್ಕೆ ಬೋಡಿತನ ಸೌಲಭ್ಯ ನಾವು ಒದಗಿಸೋದಿಲ್ಲ ಐಕೆ ಮುಖ್ಯ ಕಾರಣೀಕರ್ತರನಗಲಿ ಇಂಗ್ಲಿಗೆ ಹರಿಶನೆಲ್ಲ ಪನ್ಲೆಗನೆ ಇಂಗ್ಲಿಗೆ ದೇವತಾ ಸ್ವರೂಪಿ ಕಟೀಲ್ ದಪ್ಪೆ ಕೊರ್ನ ಮಲ್ಲ ಗಿಫ್ಟ್ ಸದಾಶಿವಣ್ಣಿ ಕನ್ಯಾನ ನಿಗ್ಲು ಪುಕ್ಕ ತೀಯರೊಲ್ಲರಿ ದೇವರಿಗೆ ಒಂಜಿ ಬಂಗಾರದ ಕಿರೀಟಲ್ನ ಅರ್ಪಿಸದಿರಿ ಪೂಜ್ಯ ಅಸ್ರಂಡರೆಗ್ಲ ಭಾರಿ ಸಂತೋಷ ಅವು ಐತೊಟ್ಟಿಗೆ
ಎದುರು ತೋಜಿನ ಚಿತ್ರ ಬೊಳ್ಳಿದ ಉಯ್ಯಾಲೆ ಮೇಳ ಪಿದಡ್ನಜಿನ ತಯಮಾಡಿ ನಮ್ಮ ಮಹಾದಾನಿ ನಮ್ಮ ಮಾತಿರಲ್ಲ ಕಣ್ಮಣಿ ನಮ್ಮ ಪ್ರಕಾಶಣ್ಣಿ ಕುರ್ನ ಚಿತ್ತನ ಅಪ್ಪೆಗೆ ಅರ್ಪಿಸಿನ ಚಿತ್ತನ ಬೊಳ್ಳಿದ ಉಯ್ಯಾಲೆಲ್ಲ ಉಂಡು ಅಂಚಾದೊಂದು ಎಡ್ಡೆ ಕೆಲಸ ಮಲ್ಪಡಗ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಮನ್ಪಗ ಐಕಳ ಹರಿಶಣ್ಣನ ನೇತೃತ್ವದ ನಡಪಣ ಚಿತ್ರ ಈ ಕಾರ್ಯಕ್ರಮಕ್ಕೆ ನಿಖಿಲಿ ಈತ್ತು ಸಂಖ್ಯೆಡೆ ಬತ್ತು ಸೇರಿದ್ದಾರೆ ನಿಖಿಲಿಗೆ ಮಾತ್ರೆಗಳ ಸೊಲ್ಮೆ ಸಂಧಿಸಾದ ನನ್ನಾತ್ ಹರಿಶಣ್ಣಗಳ ಬೊಕ ಇಡೀ ಐತ ಟೀಮ್ಗಳ ಆ ಕಟೀಲ್ ದಪ್ಪೆ ಉಳ್ಳಾಲ್ದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಲ ಶಕ್ತಿ ಕೊರಡನ್ನು ಮಾತ್ರ ಬೇಡದೆ ನರಡ್ಡೆ ಪಾತ್ರ ನಮಗೆ ತಂದುಲೆ ಇಂದಿನ ಕಾರ್ಯಕ್ರಮವನ್ನು ಪೊರ್ಲುಡು ನಿರೂಪಣೆ ಮಲ್ದಿನಂಚಿನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟುಡು ಮೆನ್ಕು ನಂಚಿನ ನಿತ್ಯಶೇಖರ್ ದಯಮಂತ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ಈ ಒಂದು ಗೌರವವನ್ನು ಸ್ವೀಕಾರ ಮಲ್ಪುಡು ಪಡೆದು ಯಾನು ಸಾಕಾರ ಕೊರ್ಪಿನಂಚಿನ ಬಾಲಕೃಷ್ಣ ಕಲ್ಲಾಡಿ ದಯಮಂತ್ ಮಿತ್ತ ಚಾವಡಿಗೆ ಬತ್ತದು ಒಂಜಿ ಗೌರವವನ್ನು ಸ್ವೀಕಾರ ಮಲ್ಪುಡು ಪಡೆದು ಯಾನು ಭಿನ್ನಾಯ್ತು ಮೇರ್ಲ ಮಿತ್ತ ಚಾವಡಿಗೆ ಬರುಡು ನಮ್ಮ ಈ ಕಾರ್ಯಕ್ರಮಕ್ಕೂ ಮಾಜಿ ಕಾರ್ಪೊರೇಟರ್ ಸಂತೋಷ್ ಶೆಟ್ಟಿ ಬೈದರು ಅರೆನ ಗೌರವ ಉಪಸ್ಥಿತಿನ ನಮ್ಮ ಗೌರವಿಸ ಹೊಂದಿಲ್ಲ. ನಮ್ಮೊಟ್ಟಿಗೆ ನಿರಂತರವಾದ ಸಾಕಾರ ಕೊರ್ಪಿನ ನಮ್ಮ ಈ ಸಾಕಾರ ಕೊರ್ಪಿನ ಕ್ಲಿನಿಕಲೊಂಜಿ ಜೋರ್ದ ತಾಟಿನ ಕೊರಡು ಪಡೆದು ಯಾನು ಭಿನ್ನಾಯ್ತೊಂದು ಅಂಚಿನಲ್ಪ ಮಲ್ಲ ಮಟ್ಟದ ಉದಾಹರಣೆ ಅದು ಮಾದರಿಗಳ ಮಾದರಿ ಆಯ್ನಂಚಿನ ವ್ಯಕ್ತಿ ಪಂಡ ಜಾಗತಿಕ ಬಂಟಿರ್ನ ಸಂಘ ಒಕ್ಕೂಟದ ಅಧ್ಯಕ್ಷರು ನಮ್ಮ ಐಕಳ ಹರೀಶ್ ಕಟೀಲ್ ದಮ್ಮಗೆ ಸಾಷ್ಟಾಂಗ ವಂದನೆ ಮಲ್ತದೆ ಮಾತಾ ದೈವಲಿತ್ತಿನ ಧರ್ಮ ದೈವಲಿತ್ತಿನ ಧರ್ಮಸ್ಥಾನ ಮುಲು ಈ ಜಾಗಕ್ಕೆ ಸಂಬಂಧಪಟ್ಟಿನ ಪೂರ್ವ ದೈವಗಳ ವಂದನೆ ಮಲ್ತದೆ ಶ್ರೀ ಕ್ಷೇತ್ರ ಕಟೀಲ್ದ ಹಸನ್ಯರು ಎನ್ನ ಮಾರ್ಗದರ್ಶಕರು ಪೂಜಾರಿಯರು ಲಕ್ಷ್ಮಣ ಹಸನ್ಯರು ಅಂಚನೆ ಎಂಗುಲು ಸತೀಶನ್ ನಿತ್ಯ ಪಂಡೇರು ದೇವರನ ರೂಪುಡೊಂಜಿ ಮನುಷ್ಯ ದೇವರಿನ ಏರಲ ತೂತುಜೇರು ಅಂಡ ದೇವರನ ರೂಪುಡೊಂಜಿ ಎಂಗಲಿ ಈ ಸಮಾಜ ಸೇವೆ ಮಲ್ಪರ ಪ್ರೇರಣೆ ಆದು ದೈವಿ ಶಕ್ತಿ ಆದು ಕನ್ಯಾನ ಸದಾಶಿವ ಶೆಟ್ಟಿ ದಂಪತಿ ಸುಜಾತಕ್ಕಲ ಕನ್ಯಾನ ಸದಾಶಿವ ಶೆಟ್ಟಿಲ್ಲ ಅರೆ ನಾನು ಖಂಡಿತ ದೇವರ ಸ್ವರೂಪಂದೇ ಬಂದಿನಿ ಅಪ್ಪಲ ಅಂಜನೆ ಎಂಗಲ ಸಂಸ್ಥೆಗೆ ಬೆನ್ನೆಲುಬಾದ ಉಂದಿನಾರು ಪ್ರಕಾಶನ್ನೇ ಇನಿಯತ್ ಯಾನು ಅಧ್ಯಕ್ಷವು ಆಯ್ನೇರ್ದಿಂಜಿಲ್ಲ ಪ್ರತಿ ಒಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸದು ಪ್ರತಿ ಒಂಜಿ ಅರೊಂಜಿ ಬೇತೆನೆ ಬಂಟೆರಡೊಂಜಿ ಮಸ್ತ್ ಸಂಘ ಸಂಸ್ಥೆಗಳಿಗೆ ದಾನ ಕೊಡ್ತಿನಾರು ಫೆಡರೇಷನ್ಗಳ ದಾನ ಕೊಡ್ತೀರು ಅಂಜನೆ ಕೆಲವು ಜನಗಳು ಬೈಜಾರು ಹಿಂಗಲ್ಲ ಆನಂದ್ ಶೆಟ್ರು ಮಲ್ಲ ದಾನಿ ಆರ್ಗಾನಿಕ್ ಕೆಮಿಕಲ್ದಾರು ಬರೋಡದ ಶಶಿಯನ್ನೇ ಪಂತೇರಿ ಯಾನು ನಿಗಲೊಟ್ಟಿಗೆ ಏಪಲ ಉಲ್ಲೆ ಅಂದು ಮಸ್ತ್ ಜನ ಉಳ್ಳೇರು ಯಾನ್ ಪುದರ್ ಪಂಡ್ರೆ ಬೋಪುಜಿ ವೇದಿಕೆ ಹಿಡಿತೆ ರವಣತ್ ರಾಯ್ಕುಲ್ಲೇರು ಸಂತೋಷ್ ಅನ್ನಲ್ಲೇರು ರವೀಂದ್ರನಾಥ್ ಭಂಡಾರ್ಲೇರು ಬೊಮ್ಮಾಯಿ ಬನ್ಸ ರತ್ನಾಕರ್ ಶೆಟ್ರು ಉಳ್ಳೇರು ಅಂಚಿದು ಎಂಕಲ ಮೋಹನ್ದಾಸ್ ಅನ್ನೆ ಬನ್ಸೇಶ ಮುರಳಿ ಅನ್ನೆ ಬಗ ರವೀಂದ್ರನಾಥ್ ಭಂಡಾರ್ಲು ದೇವಸ್ಥಾನದ ಮುಕ್ತೇಶ್ವರ ನಮ್ಮ ಮನೋಹರ್ ಅನ್ನೆ ನಮ್ಮ ಬಂಟೆರಿಗೆ ಮಲ್ಲ ಒಂಜಿ ಕಿರೀಟ ಯಾನು ಅಧ್ಯಕ್ಷ ಪುನಾಗ ಹಿಂಗೆ ಭಾರಿ ಸಂತೋಷ 2011ನೇ ಸೈಡ್ ಅಶ್ವಿನಿ ಅಕ್ಕುಂಜಾಗಲ ಮಮತಾ ಪೂಜಾರಿಗಳ ಮುಂಬೈಲಿ ಎತ್ತದು 5 ಲಕ್ಷ ರೂಪಾಯಿದ ಅಗಲೆಗೆ ಆಪೂರ್ತುಡು ಎಂಗುಲು ಸಪೋರ್ಟ್ ಆದ ಅಗಲೆಗೆ ಒಂದು ಮಲ್ತದ ಸನ್ಮಾನ ಮಲ್ತಿನ ಒಂಜಿ ಭಾರಿ ಸಂತೋಷ ಇನ್ನಿಗೆ ಈತು ಮಲ್ಲ ಒಂದು ಅವಾರ್ಡ್ ರಾಷ್ಟ್ರಪತಿ ಅವಾರ್ಡ್ ಇನ್ನು 25 ಲಕ್ಷ ರೂಪಾಯಿದ ಅವಾರ್ಡ್ ಅವು ಮಾತೆರೆಗ್ಲ ಮಸ್ತು ಜನ ಸ್ಪೋರ್ಟ್ಸ್ ಮ್ಯಾನ್ನಾಗ ಉಪ್ತೇರು ಅಂಡ ಇನ್ನು ಅಶ್ವಿನಿ ತೆಗೆದನ್ ಬಣ್ಣಾಗ ಇಡೀ ಬಂಟರ ಸಮಾಜ ಹತ್ತು ಮಾತಾ ಸಮಾಜ ತೆಗಿನ ಪೆರ್ಮೆ ಅಂತ ಬಂದೆ ಅನ್ಪಂಡ್ರೆ ಭಾರಿ ಸಂತೋಷ ಪಡುವೆ ಬೊಕ್ಕ ಪೂರ ಹಿಂಗಲ ವಿಶ್ವನಾಥ್ ಶೆಟ್ರುಲ್ಲೇರು ಅಶೋಕ್ ಅನ್ನೆಲ್ಲೇರು ಸದಸ್ಯನ್ನೇ ಮರಣ್ಮರಣ್ಣಿ ಡೈರೆಕ್ಟರ್ ಆಯ್ರು ಪ್ರವೀಣ್ ಅನ್ನೆ ಇನಿ ಮಧ್ಯಾಹ್ನ ಬೈದಾರು ಬಂದಿರು ಕೂಡ ಒಂದು 20 ಕೊರ್ಪಂದು ಅದೇನತ್ರ ಹತ್ರ ಎಂಗಲು ಆಯ್ನಾತ್ ನೆಟ್ಟಿ ಮಲ್ಪುನು ಪಂಡ ದುಡ್ಡು ಎಂಕೆಂದೆಂಗಲ ಬೇಲೆ ದೇವನ್ನೆಗಳ ದುಡ್ಡಿಜ್ಜಿ ಸಂಸ್ಥೆ ದುಡ್ಡಿಜ್ಜಿ ಎಕಡೆ ಪಂಡಿರು ಇತ್ತಿನ ಕಡೆಗೆ ತಂದು ನಟದು ಗೆತ್ತನ್ಲತ್ತು ನಟದು ದಾಂತಿರಗಲೆ ಕೊರ್ಪಿನಿ ಅಂಡ ಮಲ್ಲೆಜ್ಜಿ ಎಂಗುಲು ಎಂಗಲೆಗೆ ಏಪಲ ನಟ್ಟುಜ ಏರ್ಲ ದಾನಿ ನಕುಲು ಎಂಗಲೆ ನಿಗಲೆಗೆ ಹತ್ರ ಕೊರ್ಪಿನಿ ಪನ್ಪುಜೇರಿ ಸಮಾಜಗೋಸ್ಕರ ಕೊರ್ಪಿನಿ ಇನಿ ಸದಸ್ಯನೇ ಏನೋ ಕೊಡ್తుంಡಲ್ಲ ಅವು ಪೈ ಟು ಪೈ ಸಮಾಜ ಬಂಟರ ಸಮಾಜಕ್ಕೆ ಸಂದದನು ಈ ಜಾಗಲ್ಲ ಎಂಕುಲು
ಗೆತ್ತೊಂದೊಂದು ಇದಲ್ಲ ಅಂಚಿನ ಇರಾದಿತ್ತು ಒಂದೊಂದು ಮಿರಾಕಲ್ ಅದು ಪೋನು ಸದಾಶಿವನ್ನೇ ಎಂಗಳಿಗೆ ಎಂಕೊಂಜಿ ಒಂಜಿ ದೇವನ ರೂಪಡು ಒಂಜಿ ಏರ್ಪೋರ್ಟ್ ಉಡ್ತಿಕ್ಕೇರಿ ಯಾನಾಡು ₹1 ಇದ ಮುಟ್ಟಲು ಕೇಂದಿಸಿ ದುಡ್ಡು ಆರು ಕೇಂದ್ರ ನಂಡ ನನಜಿ ಭಾಷಣ ಪನ್ವೇರು ಇರ್ ಕೇಂದರೆ ಅನ್ನಡ ದುಡ್ಡು ಯಾನು ಏಪಲ ದುಡ್ಡು ಕೇಂದಿಜಿ ಆರು ಯಾನು ಒಂಜಿ ಫಂಕ್ಷನ್ ಬರ್ರವಂಡೆ ಆ ಪಾಪದ ಜನಕಲಿಂತು ನಮ್ಮ ಜನಗಳನ್ನ ತೂದು ಕನಿಕರ ಆದಾರು ಸುರುಕು ಬೈದಿನಾರಿ 10 ಲಕ್ಷದ ಚೆಕ್ ಕೊರ್ದು ಅಲ್ತ ಪಕ್ಕ ಕೊರ್ದು ಯಾಕಡೆ ಲೆಕ್ಕ ಬಂಡೆ ನನ್ನ ಲೆಕ್ಕ ಬಂದು ಪೂಜಾರ್ನ ದೇವನ್ನ ಲೆಕ್ಕ ಬಂಡ ಕೆಲವರು ಕೆಗೂರ್ಪಿನ ಕುಳ್ಳಿರು ಮಸ್ತ್ ಜನ ಕೊರ್ಪಿನಾರು ಕೆಗೂರ್ಪಿನಕು ನಮ್ಮ ಕುಳ್ಳಿರಿ ದಾಲ ಕೊರಕು ಅಕಲೆಗೆ ಒಂಜಿ ದಾಗಿ ನಮ್ಮಂದ ಬುದ್ಧಿಲ್ ಬರ್ಪುಂಡ ದೇವರೇ ಗೊತ್ತು ಅಕಲೆಗೆ ಮೂಜಿನಾಲ್ ಶಾಪ ತಟ್ಟುಂಡು ಒಂಜಿ ಪಾಪ ತಗಲ್ಲ ಶಾಪ ತಟ್ಟುಂಡು ಕೊರ್ಪಿನೇ ಬಾರಿ ಮಲ್ಲ ಆರು ಒಂಜಿ ಪಾತ್ರ ಅಂತೀರಿ ನನ್ನ ಇಲ್ಲದ ಕುಳಿ ಏಪಲ್ಲ ಹೆಂಗೆ ಒಬ್ಜೆಕ್ಷನ್ ಮಲ್ಪುಜೇರು ಯಾನು ಎನ್ನ ಮನಸ್ಸಾರೆ ಕೊರ್ಪಿನಿ ನಾನು ಇಲ್ಲದ ಕುಳು ಒಬ್ಜೆಕ್ಷನ್ ಮಲ್ಪುಜೇರು ಅಣ್ಣ ಕೆಬಿ ಉರ್ಪಿನಕುಲು ಕೆಲವು ಜನ ಕುಳ್ಳಿರು ನಾವಿನ್ನ ಪಾತ್ರ ಟೈಮ್ ಇದ್ದಿತ್ತೆ ನಾನು ಪಾತಿರ್ಜಿ ಎಂಕ್ ದಾಲ ಪೋಡಿಗೆ ಆಪುಜಿ ಆ ಸಮಾಜೋಡು ಓಲ್ಲ ಲಕ್ಷಗಟ್ಟಲೆ ಜನಗಳನ್ನ ಎದುರಲ್ಲೇ ಪಾತೇರೆ ರಾಜಕೀಯ ದಾಯನಲ್ಲ ಪಾತೇರೆ ಎಂಡ ಸ್ವಾರ್ಥ ಇಜ್ಜಿ ನಾನು ಸಮಾಜಗೋತ್ರ ಪಾತೇನು ಸಮಾಜಗೋತ್ರ ಮಲ್ಪುನು ಕೇರಳ ಹಿಂಗೆ ಪಂಡ್ರೆ ಬಲ್ಲಿ ಈ ದೊಡ್ಡ ಏನಡ ಕೇಂದ ಈ ಇನ್ಮಲ್ದ ಅವಮಲ್ದ ಎಲ್ಲ ಪಣ್ಣಂದಣ್ಣ ದೊಡ್ಡ ಕೊರ್ತಿನ ಮಾತ ಲೆಕ್ಕಲ್ಲ ಕೊರ್ಪಾನು ದೊಡ್ಡದು ಕೊರದಿನಗಲ್ಲಿ ಕೊರಡು ಉಂಟಿನ ಭೂವೇ ಲೆಕ್ಕಲ್ಲ ಇಜ್ಜಿ ಇನ್ನಿತ ಈ ಪಟ್ಲ ಫೌಂಡೇಶನ್ ಟ್ರಸ್ಟ್ ಬಾರಿ ಎಂಗುಲ್ ಪಂಡೇನೆ ಕಡೆ ಎಂಗುಲ್ ಬೇತೆ ಇತ್ತು ಆರ್ಲಂಚಿನಿ ದುಡ್ಡು ದಾಂತಿನಗಳ ಈತಿನಗಳ ಕಂದು ಕಲಾವಿದರ್ನ ಕಾರ್ಯಕ್ರಮ ಕಲಾವಿದರ್ನ ಬಂಗ ಸ್ಪಂದನೆ ಮಲ್ತೊಂದು ಯಾನು ಪೂರ ಮಾತಾಡಿದ ಮಲ್ಲ ಸಂದು ಶಕ್ತಿ ಬನ್ನ ಮಾತಾ ಸಂಘದ ಅಧ್ಯಕ್ಷರನಗಳು ಇನಿ ಈತು ಸಾಧಾರಣ 35 ಸಂಘದ ಅಧ್ಯಕ್ಷರನಗಳು ಬೈದೇರು ಇನಿ ಬೇತೆ ಸಮಾಜದಗಳು ಬೈದೇರು ಇತ್ತಾಗ ರಾಜಶೇಖರ ಪ್ರತಿಯೊಲ್ಲ ಬೇತೆ ಸಮಾಜದಗಳು ಮಸ್ತ್ ಜನ ಬೈದೇರು ಬೇತೆ ಸಮಾಜದ ಬಾರಿ ಮಲ್ಲ ಖುಷಿ ಬಂದಾಗ ಮಾತಾ ಸಮಾಜದ ರಾಜ್ಯೋತ್ಸವ ತಿಗಿನಗಳಿಗೆ ಸನ್ಮಾನ ಮಲ್ತನವ ಇಜಿಂದ ಒಂಜಿ ಸಮಾಜದಗಳಿಗೆ ಮಾತ್ರ ಮಲ್ಪನತ್ತೆ ಒಂದು ಮಾತಾ ಸಮಾಜದಗಳೇ ಮಲ್ತ ಇನಿ ಸಾಧಾರಣ 30 ಲಕ್ಷ ಮುಟ್ಟ ಡಿಸ್ಟ್ರಿಬ್ಯೂಷನ್ ಉಂಟು ಇನಿ ಮೂಲವಂತ ಜನಕ್ಕೆ ಲೆತ್ತದ ಕೊರ್ಪಿನಾಲ್ ಕೈತೆ ನಾಂಡ ಕೊರ್ರೆ ಸಾಧ್ಯ ಇಜ್ಜಿ ದೇವನ್ನ ಮೂಲು ಟೈಮ್ ಆಗ್ತದೆ ಮಸ್ತ್ ಜನ ಸಂತೋಷ ಪೂನದ ರಮನಾಥ್ ರೈಕುಲು ಮತ್ತೆ ಎಡ್ಡೆ ಪಾತೆರ್ನ ಎಂಗಲ್ ರತ್ನಾಕರ್ ಶೆಟ್ಟಿ ಮುಂಡ್ಕೂರು ಬಾರಿ ಎಡ್ಡೆ ಪಾತೆರ್ನ ಮತ್ತೆ ಉಳ್ಳೇರು ಆಂಡ ಕ್ಷಮೆ ಕೊರೋಡು ನಿಗಲೇ ಪಾತೆರ ಕೊರ್ತುಜೆಂದು ಪ್ರಕಾಶ್ ಅನ್ಯ ಪಂಡಿತಗಲಿ ರನ್ ಮಿಂಟ್ ಕೊರ್ಲೆ ಆಂಡ ಮೂಲು ಪಟ್ಲ ಸತೀಶನ್ನೇ ಒಂದು ಪೇರು ದೇವ್ರ ಕಾತೊಂದುಳ್ಳೇರು ದೇವ್ರ ಕಾತೊಂದು ಮೂಲ ಎದುರ್ದಲ್ಲ ಪೂರ ದೇವ್ರ ನಕುಲೆ ದೇವನ್ನಾಗ ದೇವರಿಗೆಲ್ಲ ಸಮ ಗೊತ್ತುಕೊಂಡು ಮಾತಾ ಒಂದು ಈ ಕಾರ್ಯಕ್ರಮನೇ ಒಂಜಿ ದೇವರ ನಕಲನೇ ಕಾರ್ಯಕ್ರಮ ಒಂದಿದ್ಮೆ ಪ್ರತಿ ಒಂಜಿ ಇನಿ ಎಂಗಲ ಸರ್ವತ ಮಂಚ ಅಂದ್ರೆ ಪುಲ್ಯಗಂಡ ಫೋನ್ ಮಾಡ್ತೀರಿ ಬಾರಿ ಬರ್ಸ ಹೆಂಗೆ ಬಾರಿ ಪೋಡಿಗಾನು ಓಲಿಗೆ ಎಂದನ್ ಎಂಗಲ್ ಇಲ್ಲಲ್ಪ ಇರ್ನಾಲ್ಪ ಒಂಜಿ ಪನಿಲ ಬುರ್ದಿಜಿ ಬಂಡೇದು ಅವು ಈತ ಸಂತೋಷ ಇಡೀ ಒಂಜಿ ಬೊಟ್ಟಲಬ್ಬು ನೀರು ಬುರ್ದಿಜಿ ನೀರು ಬೂರುಂಡು ಪೂರ ಮೂಲು ಮುಂದಾದು ದೇವರನ್ನ ಸಾತುಂಡು ಅಂಜನ ದೇವರೇ ಮಲ್ಪವನು ಕಟೀಲ್ದಪ್ಪ ಪ್ರತಿ ಒಂಜಕ್ಕೆಲ್ಲ ಎದುರು ಮಲ್ಪ ಒಂದಿಲ್ಲೇರು ಈ ಸಮಾಜ ಆಡು ನಮ್ಮ ಬಂಟೇರು ಮಾತಾ ಸಮಾಜನ ಪ್ರೀತಿ ಮಲ್ಪನಕುಲು ಈ ಒಂಜಿ ಜಾಗತಿಕ ಬಂಟ ಸಂಘ ಮಾತಾ ಸಮಾಜಗುಲ ಸಹಾಯ ಆಪಿಲಕ್ಕಾಡು ನಳಿನ್ ಕುಮಾರ್ ಕಟೀಲ್ ಪಂತೇರಿ ಯಾನು ಗೌರ್ಮೆಂಟ್ ಹಿಡ್ದು ಆಯ್ನತ್ತು ದೆತ್ತು ಕೊರ್ಪ ಸಹಾಯ ಮಲ್ಪವೆ ಅಂದು CM ಮುಂಬೈ ಬೈದ್ನಾರು ಬಂತೇರಿ ನಿಗುಲ್ ಜಾಗ್ಯತಲ್ಲಿ ಬಿಲ್ಡಿಂಗ್ ಯಾನ್ ಮಲ್ಪ ಕೊರ್ಪೆ ಅಂದು ಇತ್ತ ಏರು ಮಾತ ಮಲ್ಪ ಕೊರ್ಪೇರು ಬಂದು ತೂ ಓಡುತ್ತೆ ಈ ರೀತಿ ಉಮಾನತನ್ನೆಲ್ಲ ಒಂದು ಎದುರ್ದ ಕೆಲಸ ಮಲ್ಪ ಅಂಡೇರು ಮತ್ತೆ ಕಾಂಗ್ರೆಸ್ ತಕುಲ್ಲ ಉಳ್ಳೇರು ಅಕುಲ್ಲ ಇನ್ನೊಂದು ಉಳ್ಳೇರು ದಾದನ್ಲ ಕೊರಡ ಒಂದು ಮಂಜುನಾಥನ್ನೇ MLC BJP ದಗಲಿ ಇತ್ತ ಬನ್ನ ಎಂಕಲ್ಲ ಒಂದು ಶಕ್ತಿ ಉಂಡು ಬಂಟೇರ್ಡ ಎಂಕಲ್ಲ ಒಂಜಿ ಜಾಗಡು ಉಂತಿ ಅಂದಂಡ ಬಕ್ಕೊಂದು ಜಾಗದಾಗಲಿ ಎಫೆಕ್ಟ್ ಆಪು ಐಕಾತ್ರ ನಿಗು ರಡ್ಡು ಪಾರ್ಟಿ ತಕುಲ್ಲ ಎಂಗಲೇ ಕೊರ್ಲೆ ಒಂಜಿ ಪಾರ್ಟಿ ಉಂತುಲಕ ಮಲ್ಪೋಡ್ಸಿ ಮಾತೆರಲ್ಲ ಎಡ್ಡೆ ಆಡು ಏನು ಹೆಚ್ಚ ಪಾತ್ರ ಪೋಪುಜಿ MLC ಮೇರೆ ಮಂಜುನಾಥನ್ನೇ ಎಕ್ಕರ್ 4 ಸಾರಿ ಕೊರಿಯರು 5 ಲಕ್ಷ ಎಂಗಲಿ ಒಂಜೇ ಸರಿ 20 ಲಕ್ಷ ಕೊರ್ಲಿ ಮಂಜುನಾಥ ಅನ್ನ ಎಂಗಲಿ ಒಂಜಿ ಸುಮಾಲೆ ಒಂಜಿ ಕಂಪೌಂಡ್ ಅವಲ್ಲ ಮಲ್ಪರಾಬು ಎಂಗುಲಿತ ಆಜು ಬಾಜು ತಗೊಂಡ ಈತು ಪ್ರೀತಿ ಯಾನ್ ಬಂತ ಏರೆಗಳು ಉಪದ್ರ ಬರಿತ ಇಲ್ಲದ ಕಲಿಗೆ ರೋಡ್ ಬೋಪಿನಕಲಿ ಆಡಿ ಬರಿತ ಏರೆಗೆ ಇಂಚಿನ ಆಂಡಲ ಅದಾನೆ ಆಕಲಿ ಇಮಿಡಿಯೇಟ್ ಸ್ಪಂದನೆ ಮಲ್ತ ಆಕಲಿ ಸಪೋರ್ಟ್ ಮಲ್ಪೋಡು ಮೂಲ ಎಂಗಲ್ಲ ಕಾರ್ಪೊರೇಟ್ ಯೋಗೇಶ್ ಕೋಟೆ ಈ ಏರಿಯಾದಾರ ಸುಭಾಷ್ ಶೆಟ್ರು ಎಂಗಲ್ ಪುರಸಭೆದ ಅಧ್ಯಕ್ಷರು BJP ಇದ ಉಮ್ಮನತನಿ ಬತ್ತು ಬೇರು ಮಾತೆಲ್ಲ ಪ್ರತಿವರಿಲ್ಲ ಸ್ಪಂದನ ಒಂದೇರು ಕೋಟ ಶ್ರೀನಿವಾಸ ಪೂಜಾರು ఇక్కడ ಬತ್ತು ಬೇರು ಆರ್ನೆಟ್ಲ ಮಸ್ತ್ ಪಂಡುಂಡು ಎರಡಲ್ಲ ಪಂಡೆಂಗ್ ದಾದಲ್ಲ ಮಲ್ಪಲೆ ಎಂಗ್ಲಿ ಬಂಗೋಡುಲ್ಲ ಕೊರ್ಪಿನಕು ಪೂರ ಕೊರ್ದಾತ ನಾನೈತೆ ಗೌರ್ಮೆಂಟ್ ತಗು ದಾದ ಅಲ್ಲಿ ಕೊಡ್ತು ಓಡು ಈ ಸಾರಿ ಎಂಗಲ್ ಗೌರ್ಮೆಂಟ್ ನೀವು ಖಂಡಿತ ನಿಗಲೆ ಒಂಜಿ ಎಂಗಲ್ ಒಂದು ಹೇಳಿಕೆ ದಾದವನ್ನ ನಿಗುಲ್ ಸಪೋರ್ಟ್ ಮಲ್ಪೋಡು ಎಂಗಲಿ ಮಲ್ತು ಜನ ಎಂಗು ಒಂದು ಸೈಡ್ ಒಂದು ಸೈಡ್ ಒಂದು ಅವನ್ನ ಏರ್ ಸಪೋರ್ಟ್ ಮಲ್ಪೇರ ಎಂಗ್ಲು ಹೂ ಪಾಟ್ಲತ್ತು ಏರ್ ಸಪೋರ್ಟ್ ಮಲ್ಪೇರ ಅಕಲ್ಲ ಸೈಡ್ಗೆ ಒಂದು ನಂಚಾನೆಟ್ ಹತ್ರ ರಾಜಕೀಯ ತಗುಲ್ಲ ದೇವರನ್ನ ಎಂಗಲ ಮಿತ್ ಕಣಿಕರ ತಜಿಪಾಲಿ ಪಂಡದು ಯಾನು ಏನಾರ ಪಾತ್ರ ಮುಕ್ತ ಅನ್ಬೋದು
तस्य प्रतिदिनस्य परस्य महेश्वरः न्यायेन मार्गेण मणिमरीषाः गोब्राह्मणेभ्यः श्रमस्तु नित्यं लोकाः समर्पाः अपुत्राः पुत्रिणः सन्तो पुत्रिणः सन्तोत्रः अदना सदना सन्तो जीवन्तु जलां शतम् एकवक्त्रं दिनेत्रं च जलापुटनीलम् श्वेतार्कौष्णमालं च हेमरत्नकिरीटिनं चतुर्भुजं वज्रशक्तिकुक्कुरावेदारणम् दिव्यगन्धालिप्ताङ्गं शुक्लयज्ञोपवीक्षणं शिवशक्तिं ज्ञानयोगं ज्ञानशक्तिस्वरूपिणं भक्तानां वरदं देवं कार्तिकेयमुपास्महे ज्ञानशक्तिस्वामिने नमः मनसा भीष्टप्रार्थनां समर्पयामि देवर पादारविंदಕ್ಕೆ ಗೋವಿಂದ ಹರಿ ಗೋವಿಂದ ವರಪ್ರದ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಸ್ಥಳದ ದೈವ ದೇವತೆಗಳ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಪ್ರಸಾದ ಭೋಜನ ಸ್ವೀಕಾರ ಮಾಡಿಕೊಳ್ಳುವುದರಿಂದ ಮಾತೆಯ ಎದುರು ಇದೊಂದು ಗಟ್ಟಿ ಕೌಂಟರ್ ಎದುರು ಗಟ್ಟಿ ಕೌಂಟರ್
ಚತುರ್ಭುಜ ಕುಮಾರ ಕಂಕವಿಗೆಯೋ ನಮಾಮ್ಯಹಂ ಆರ್ವದ ಕುಮಾರನೇ ಆರ್ವದ ಕುಮಾರನೇ ಚೆಲ್ವ ಧೀರ